ಅತ್ಯುತ್ತಮವಾಗಿ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಿದ್ದು ಈ ಒಂದು ಯಕ್ಷಗಾನವನ್ನು ಒಂದು ಜೋರಾದ ಚಪ್ಪಾಳೆಯ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ತುಳುನಾಡಿನ ಗಂಡುಕಳೆ ಯಕ್ಷಗಾನವನ್ನು ಹುರಿದುಂಬಿಸುವ ನಿಟ್ಟಿನಲ್ಲಿ ಒಂದು ಅದ್ಭುತ ಪ್ರಯತ್ನ. ಧನ್ಯವಾದಗಳು ಸರ್ ತಮಗೆ. ಆದಷ್ಟು ಬೇಗ ಸಭಾ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸಬೇಕಾಗಿ ವಿನಿಸಿಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಚಿಣ್ಣರ ಉತ್ಸವದ ಸಭಾ ಕಾರ್ಯಕ್ರಮ ಜರುಗಲಿದೆ. ಸಭಾಧ್ಯಕ್ಷತೆಯನ್ನು ಶ್ರೀ ಶರತ್ ಕೃಷ್ಣ ಪಡ್ಮೆಟ್ನಾಯರು, ಆಡಳಿತ ಮುಕ್ತೇಶ್ವರು ಶ್ರೀ ಜನಾರ್ದನ ದೇವಸ್ಥಾನ ಉಜಿರೆ ವಹಿಸಿಕೊಳ್ಳಲಿದ್ದಾರೆ. ಗಣ್ಯ ಅತಿಥಿಗಳಾಗಿ ಉಪಸ್ಥಿತರಿರುವವರು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಮಾನ್ಯ ಕಾರ್ಯದರ್ಶಿಗಳು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ ಉಜಿರೆ, ಶ್ರೀ ಸನ್ಮಾನ್ಯ ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕ್, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ, ಶ್ರೀ ಶಶಿಧರ ಶೆಟ್ಟಿ ಬರೋಡ, ಉದ್ಯಮಿಗಳು, ಸಮಾಜ ಸೇವಕರು ಉರುವಾಲು, ಶ್ರೀ ಕಿರಣ್ ಚಂದ್ರ ಡಿ ಪುಷ್ಪಗಿರಿ, ಧಾರ್ಮಿಕ ಮುಖಂಡರು, ಶಶಿಧರ ಶೆಟ್ಟಿ ಬರೋಡ, ಉದ್ಯಮಿಗಳು, ಸಮಾಜ ಸೇವಕರು ಗುರುವಾನಿಕೆರೆ, ಶ್ರೀ ಕಿರಣ್ ಚಂದ್ರ ಡಿ ಪುಷ್ಪಗಿರಿ, ಧಾರ್ಮಿಕ ಮುಖಂಡರು ಉರುವಾಲು, ಶ್ರೀ ಪ್ರಭಾಕರ್ ಶೆಟ್ಟಿ ಕಂದೂರು, ಉದ್ಯಮಿಗಳು ನವದೆಹಲಿ, ಶ್ರೀ ಎಚ್ ಅಬೂಬಕ್ಕರ್, ಅಧ್ಯಕ್ಷರು ಜುಮ್ಮಾ ಮಸೀದಿ ಹಳೆಪೇಟೆ ಉಜಿರೆ, ಶ್ರೀಮತಿ ಪೂರ್ಣಿಮಾ, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಕಲ್ಮಂಜ ಮುಂತಾದ ಅತಿಥಿ ಅಭ್ಯಾಗತರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈಗ ತಾನೇ ಇಂದಿನ ಚಿಣ್ಣರ ಉತ್ಸವದ ಸಭಾಧ್ಯಕ್ಷತೆ ವಹಿಸಿರುವಂಥ ಶ್ರೀಯುತ ಶರತ್ ಕೃಷ್ಣ ಪಡ್ಮೆಟ್ಟಾಯರು, ಆಡಳಿತ ಮುಕ್ತೇಶ್ವರರು, ಶ್ರೀ ಜನಾರ್ದನ ದೇವಸ್ಥಾನ ಉಜಿರೆ ಈಗಾಗಲೇ ತಮ್ಮನ್ನು ಕೂಡಿಕೊಂಡಿರುತ್ತಾರೆ. ಶ್ರೀತರಿಗೆ ಇಲ್ಲಿ ಸೇರುವಂಥ ಸಮಸ್ತರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲ ಅಂಗವಾಗಿ ಪ್ರಾರ್ಥನೆ ಶಾಲಾ ವಿದ್ಯಾರ್ಥಿನಿಯರಿಂದ. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणाधीशाय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि हे शारदे दया पालिसु ಈ ಬಾಳನು ಬೆಳಕಾಗಿಸು ಹೇ ಶಾರದೆ ನಾಳೆ
ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸೋ, ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ವಿದ್ಯಾರ್ಥಿ ದೇವತೆ ಶಾರದೆ ಶತಮಾನ ಸಮಿತಿಯ ಅಧ್ಯಕ್ಷರು ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮಂಜುನಾಥ್ ಶೆಟ್ಟೆ ರಿಡಿಗಲ್ರವರು. ಸ್ಥಳ ಸಾನ್ನಿಧ್ಯದ ಎಲ್ಲ ದೇವರುಗಳನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತಾ, ವಿದ್ಯಾಧಿ ದೇವತೆಗೆ ವಂದಿಸುತ್ತಾ, ನಮ್ಮೂರ ಶಾಲೆ ನಮ್ಮ ಶಾಲೆಯ ಶತಸಂಭ್ರಮ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಟ್ಟು ಸೇರಿದ್ದೇವೆ. 100 ವರ್ಷಗಳ ಇತಿಹಾಸ ಈ ಶಾಲೆಗೆ ಇದೆ. ಉನಿಪಾಜೆ ಗುತ್ತಿನ ಮನೆತನದಿಂದ ಪ್ರಾರಂಭವಾದಂಥ ಈ ಶಾಲೆ ಇಷ್ಟು ಎತ್ತರಕ್ಕೆ ಬೆಳೆದು ಬಂದಿದೆ. ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಯಾಗಿ ಪರಿವರ್ತನೆಗೊಂಡು ಇಂದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡು ನಮ್ಮೂರಿಗೆ ಹೆಮ್ಮೆಯನ್ನು ತರುವಂಥ ಶಾಲೆಯಾಗಿದೆ. ನಾವೆಲ್ಲ ಈ ಶಾಲೆಗೆ ಬರುತ್ತಿದ್ದ ಸಮಯ 1985 ಆ ಸಮಯದಲ್ಲಿ ಕೇವಲ 2 ಕೊಠಡಿಗಳನ್ನು ಒಳಗೊಂಡಂತಹ ಶಾಲೆ ಈಗ ಸುಮಾರು 9 ಕೊಠಡಿಗಳು ಈ ಶಾಲೆಯಲ್ಲಿದೆ. ಇಂಥ ಈ ಶಾಲೆಯ ಶತಮಾನೋತ್ಸವದ ಈ ಶುಭ ಸಂದರ್ಭದಲ್ಲಿ ಇವತ್ತು ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮ, ಈ ಕಾರ್ಯಕ್ರಮ ಅತ್ಯಂತ ಸುಸೂತ್ರವಾಗಿ ನಡೆದಿದೆ. ಈ ಜ್ಞಾನದೀಪ ಸಭಾಂಗಣದ ಲೋಕಾರ್ಪಣೆಯನ್ನು ಈ ಶಾಲೆಯ ಸ್ಥಾಪಕರು ಆಗಿರುವಂತಹ ಉನಿಪಾಜೆ ಗುತ್ತಿನ ಶ್ರೀ ರತನ್ ಕುಮಾರ್ ಜೈನವರು ಲೋಕಾರ್ಪಣೆ ಮಾಡಿದರು. ನಾವೆಲ್ಲ ಯಾವುದು ಆಗಬೇಕೋ ಅದು ಆಗ್ತದೆ ಎಂಬುದಕ್ಕೆ ಅದೊಂದು ಉದಾಹರಣೆ. ಯಾಕೆಂದರೆ ಪ್ರೋಟೋಕಾಲ್ ಪ್ರಕಾರ ಅದು ರಾಜಕೀಯ ನೇತಾರರು ಮಾಡಬೇಕು ಅಂತ, ಅಂದರೆ ಬೆಳಗಿನ ಕಾರ್ಯಕ್ರಮ ಆ ರೀತಿಯಲ್ಲಿತ್ತು ಪ್ರೋಟೋಕಾಲ್ ಪ್ರಕಾರ. ಆದರೆ ಯಾರೂ ರಾಜಕೀಯ ನೇತಾರರು ಬೆಳಿಗ್ಗೆ ಬರಲಿಲ್ಲ. ಬೆಳಿಗ್ಗೆ ಏನು ಆಗಬೇಕೋ ಅದೆಲ್ಲ ಆಯಿತು. ಇವತ್ತು ಸಂಜೆ ಮತ್ತೆ ನಾವು ಚಿಣ್ಣರ ಉತ್ಸವದಲ್ಲಿ ನಾವೆಲ್ಲ ಸೇರಿದ್ದೇವೆ. ಕಳೆದ 1 ವರ್ಷದಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು, ಅದು ಆರೋಗ್ಯ ಶಿಬಿರ ಇರ್ಬೋದು, ಪಲ್ಸ್ ಥೆರಪಿ ಇರ್ಬೋದು, ವನ ಮಹೋತ್ಸವ ಇರ್ಬೋದು, ಸ್ವಾತಂತ್ರ್ಯ ಸಂಭ್ರಮ ಇರ್ಬೋದು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಈ ಒಂದು ಶತಮಾನೋತ್ಸವ ಸಮಿತಿ ಹಮ್ಮಿಕೊಂಡು, ಅದರೊಂದಿಗೆ ಕನ್ನಡ ಮಾಧ್ಯಮದೊಂದಿಗೆ ಇಂಗ್ಲೀಷ್ ಮಾಧ್ಯಮವನ್ನು ಸರ್ಕಾರ ಕೊಟ್ಟ ಸಂದರ್ಭದಲ್ಲಿ ಸಂತೋಷ ಸ್ವೀಕಾರ ಮಾಡಿಕೊಂಡು, ಶಿಕ್ಷಕರ ಕೊರತೆ ಇದ್ದರೂ ಊರಿನವರ ಸಹಕಾರದೊಂದಿಗೆ ಶಿಕ್ಷಕರನ್ನು ನೇಮಕ ಮಾಡಿ ಇಂಗ್ಲೀಷ್ ಮಾಧ್ಯಮವನ್ನು ಪ್ರಾರಂಭ ಮಾಡಿ, ಊರಿನ ಮಕ್ಕಳಿಗೆ ಬಡತನದಿಂದ ಇಂಗ್ಲೀಷ್ ಮಾಧ್ಯಮ ಕಷ್ಟ ಆಗ್ತದೆ ಎಂಬ ಉದ್ದೇಶದಿಂದ ಮಕ್ಕಳಿಗೆ ಇಂಗ್ಲೀಷ್ ಶಿಕ್ಷಣವನ್ನು ಒದಗಿಸುವಂಥ ಕಾರ್ಯಕ್ರಮವನ್ನು ಸಹ ಶತಮಾನೋತ್ಸವ ಸಮಿತಿ ಹಮ್ಮಿಕೊಂಡು ಬರ್ತಾ ಇದೆ. ಇಷ್ಟು ಭವ್ಯವಾದ ಸಭಾಂಗಣ,
ಈ ಸಭಾಂಗಣ ಇದು ನೋಡಿದಾಗ ಎಲ್ಲರೂ ಹೇಳ್ತಾರೆ ಯಾವ ರೀತಿ ಮಾಡಿದ್ರು, ಹೇಗೆ ಮಾಡಿದ್ರಿ ಅಂತ. ಆದರೆ ಅನಿವಾರ್ಯವಾಗಿ ನಾವು ಹೇಳಿದ ಮಾತನ್ನು ನಡೆಸಿಕೊಡಲೇಬೇಕೆಂಬ ಸಂಕಲ್ಪದಲ್ಲಿ ನಾವು ಈ ಒಂದು ಸಭಾಂಗಣವನ್ನು ನಿರ್ಮಾಣ ಮಾಡಿದೆವು. ಸುಮಾರು 8 ವಿಚಾರಗಳನ್ನು ಇಟ್ಟುಕೊಂಡು ನಾವು ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಮಾಡ್ತಾ ಬಂದೆವು. ಒಂದು ಕ್ರೀಡಾಂಗಣ ರಚನೆ, ಆಟದ ಮೈದಾನ. ನಮಗೆ ಆಟದ ಮೈದಾನ ಜಾಗ ತುಂಬ ಉಂಟು, ಆದರೆ ಅದು ಸಮತಟ್ಟಾಗಿ ಇರಲಿಲ್ಲ. ಇದನ್ನು ಮನಗಂಡು ಕ್ಷೇತ್ರದ ಶಾಸಕರಾದಂತಹ ಹರೀಶ್ ಪೂಂಜರು ಒಮ್ಮೆ ಹೈಸ್ಕೂಲಿಗೆ ಬಂದಾಗ ಅದನ್ನು ನೋಡಿ ಅದನ್ನು ಸರಿ ಮಾಡಬೇಕೆಂಬ ಆಲೋಚನೆ ಮಾಡಿದರು. ಅದು ನಮಗೆ ಈಗ ಒದಗಿ ಬಂತು. 5 ಲಕ್ಷವನ್ನು ಅವರ ಶಾಸಕರ ಅನುದಾನವನ್ನು ನೀಡಿ ಆ ಒಂದು ಆಟದ ಮೈದಾನದ ಸಮತಟ್ಟು ಮಾಡಿ ವಿಸ್ತಾರವಾದ ಆಟದ ಮೈದಾನ ನಿರ್ಮಾಣ ಆಗಿದೆ. ಇನ್ನೊಂದು, ನಮಗೆ ನೀರಿನ ಸಮಸ್ಯೆ ತೊಂದರೆ ಆಗಲಿಕ್ಕೆ ಬಾರದೆಂಬ ಉದ್ದೇಶದಿಂದ ಅದನ್ನು ತುಂಬ ಯೋಚನೆ ಮಾಡ್ತಿದ್ದೆವು. ಅದೊಂದು ಅಚಾನಕ್ಕಾಗಿ ನಾವು ಹೇಳಿದ್ದಲ್ಲ ಅಥವಾ ಅಪೇಕ್ಷೆ ಪಟ್ಟದ್ದಲ್ಲ, ಆದರೆ ನಾವೇನು ಯೋಚನೆ ಮಾಡಿದ್ದೆವೋ ಅದು ಆಗಿ ಹೋಯಿತು. ಅದು 2 ಬೋರ್ವೆಲ್ಗಳನ್ನು ಕೇಂದ್ರ ಸರ್ಕಾರದ ಜಲ ಮಿಷನ್ ಯೋಜನೆಯಡಿಯಲ್ಲಿ 2 ಬೋರ್ವೆಲ್ಗಳು ಈಗ ಆಗಿದೆ. ಇನ್ನು ಪಂಪ್ ಮಾತ್ರ ಹಾಕಲಿಕ್ಕೆ ಬಾಕಿ. ಯಾಕೆಂದರೆ ಅದು ಸ್ವಲ್ಪ ನೀರಿನ ಪರಿಶೀಲನೆ ಮತ್ತು ಪರೀಕ್ಷೆ ಮಾಡಲಿಕ್ಕೆ ಉಂಟು ಅಂತೇಳಿ ಇಂಜಿನಿಯರ್ ಹೇಳಿದ್ರಿಂದ ಅದನ್ನು ನಾವು ಮುಂದೆ ಬೋರ್ವೆಲ್ ಅದಕ್ಕೆ ಹಾಕ್ತೇವೆ. ಇನ್ನೊಂದು, ಇಡೀ ಶಾಲೆಯ ರಿಪೇರಿ ನವೀಕರಣ, ಇದು ತುಂಬ ಕಷ್ಟದ ಕೆಲಸ. ಸರ್ಕಾರ ಮಾಡಬೇಕು, ಆದರೆ ಎಲ್ಲವನ್ನು ಸರ್ಕಾರ ಮಾಡ್ತಂತೆ ಕೂತ್ಕೊಂಡ್ರೆ ನಮ್ಮಿಂದ ಏನು ಅಂತ ಆಗ್ತದೆ. ಸರ್ಕಾರ ಸುಮಾರು 2 ಲಕ್ಷ ರೂಪಾಯಿ ಅದನ್ನು ನಮಗೆ ಕೊಟ್ಟಿತ್ತು. ಆದರೆ ನಾವು 2 ಲಕ್ಷದಲ್ಲಿ ಸುಮಾರು 5.5 ಲಕ್ಷದ ಕೆಲಸವನ್ನು ಶಾಲೆಯ ನವೀಕರಣಕ್ಕಾಗಿ ಉಪಯೋಗಿಸಿದೆವು. ಎಲ್ಲ ಮಾಡುಗಳನ್ನು ತೆಗೆದು ಅದಕ್ಕೆ ಬೇಕಾದಂಥ ಯಾವುದು ರೀಪು ಪಕ್ಕಾಸುಗಳು ಎಲ್ಲಿ ಹೋಗಿದೆವು ಅದನ್ನು ಸರಿ ಮಾಡಿಸಿಕೊಂಡು ಆ ಕೆಲಸವನ್ನು ಮಾಡಿದೆವು. ಇಡೀ ಶಾಲೆಗೆ ಪೈಂಟಿಂಗಿನ ವ್ಯವಸ್ಥೆಯನ್ನು ಮಾಡಿದೆವು. ಪೈಂಟಿಂಗ್ ವ್ಯವಸ್ಥೆ ಮಾಡಬೇಕಾದ್ರೆ ನಮಗೆ ಒಂದು ಆಧಾರವಾಗಿ ಸಿಕ್ಕಿದ್ದು ಮಂಗಳೂರಿನ ಯುವಶಕ್ತಿ ಸೇವಾಪಥದವರು. ಅವರನ್ನು ಸುಮ್ಮನೆ ಒಂದು ಕಡೆಯಲ್ಲಿ ಮಾತಾಡುವಾಗ ನಾನು ಅವರಿಗೆ ಹೇಳಿದೆ, ನಮ್ಮ ಶಾಲೆದೊಂದು ಪೈಂಟಿಂಗ್ ಮಾಡಲಿಕ್ಕೆ ಉಂಟು ಮಾರ್ರೆ, ನೀವು ಮಾಡಿಕೊಡ್ತೀರಾ ಅಂತೇಳಿ. ಸೇವಾ ಕಾರ್ಯದಲ್ಲಿ ಇರುವವರವರು ತಕ್ಷಣ ಒಪ್ಪಿಕೊಂಡ್ರು. ಕಡೆಗೆ ಬಿಡಲಿಲ್ಲ. ಪ್ರತಿನಿತ್ಯ ಫೋನ್ ಮಾಡ್ತಿದ್ದೆವು. ಆದರೂ ಒಂದು ದಿವಸ ಅವರು ಕಳೆದ ಒಂದು 25-30 ದಿವಸಗಳ ಹಿಂದೆ ಅಷ್ಟೇ ಅವರು ಸುಮಾರು ಒಂದು 40 ಜನ ಬಂದು ಇಡೀ ಶಾಲೆಗೆ ಪೈಂಟಿಂಗನ್ನು ಮಾಡುವಂಥ ಉಚಿತ ಪೈಂಟಿಂಗ್, ಯಾವುದೇ ರೀತಿ ನಾವು ಹಣ ಕೊಡಲಿಲ್ಲ. ನಾವು ಬರೀ ಒಂದು ಬೆಳಿಗ್ಗೆ ಚಹಾ ತಿಂಡಿ ಕೊಟ್ಟಿದ್ದೇವೆ, ಊಟ ಕೊಟ್ಟಿದ್ದೇವೆ ಅಷ್ಟೇ. ಪೂರ್ತಿ ಅವರೇ ಬಂದು ಪೈಂಟಿಂಗ್ ಮಾಡಿದರು. ಅವರಿಗೆ ಜೊತೆಯಾಗಿ ನಮ್ಮ ಮುಂಡಾಜೆಯ ವಿವೇಕಾನಂದ ವಿದ್ಯಾಸಂಸ್ಥೆಯ NSSನ ವಿದ್ಯಾರ್ಥಿಗಳು ಜೊತೆಯಾದರು. ಒಟ್ಟು ಇಡೀ ಶಾಲೆಗೆ ಪೈಂಟಿಂಗ್ ವ್ಯವಸ್ಥೆ ಮಾಡಿದರು. ಅಷ್ಟಾದರೆ ಸಾಕಾಗುವುದಿಲ್ಲ, ಚಿತ್ರಗಳು ಬಿಡಿಸಬೇಕು ಅಂತ ಆಯಿತು. ಹಾಗೆ ನಮ್ಮ ಹಳ್ಳಿ ಮನೆ ಪ್ರವೀಣರು, ನಮ್ಮ ಅಧ್ಯಕ್ಷರು, ಕಳೆದ 1 ವರ್ಷದಿಂದ ನಮ್ಮೊಟ್ಟಿಗೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡುವವರು. ಹಾಗೆ ಅವರ ಒಂದು ಜನ ಇದ್ದರು. ಬೇರೆ ಬೇರೆ ಜನರೆಲ್ಲ ಕೇಳುವಾಗ 1,20,000 ಹೀಗೆ ಹೇಳ್ತಾ ಹೋದರು. ಕಡೆಗೆ ಅವರ ಮಿತ್ರತ್ವದಲ್ಲಿ ಯಾರೋ ಒಬ್ಬರು ಸಿಕ್ಕಿದ್ರು. ಅವರು ಬರೀ 40-50 ಸಾವಿರದೊಳಗೆ ನಮಗೆ
ಇಡೀ ಶಾಲೆಯ ಚಿತ್ರಕಲೆ ಚಂದ. ನೀವು ಅಲ್ಲಿ ನೋಡ್ಬೋದು, ಸತಸಂಭ್ರಮ ರೈಲು ಒಂದಾಗಿದೆ ಅಲ್ಲಿ ಎದುರಿನ ಶಾಲೆಯಲ್ಲಿ, ಸತಸಂಭ್ರಮ ರೈಲು ಅಂತ. ಅದು ಭಾರಿ ಚಂದ ಉಂಟು ಅಲ್ಲಿ. ಈಗ ರಾತ್ರಿ ಕಾಣುವುದಿಲ್ಲ, ಹಗಲಲ್ಲಿ ಭಾರಿ ಚಂದ ಕಾಣ್ತದೆ. ಹಾಗೆಲ್ಲ ಚಿತ್ರಗಳನ್ನು ಬಿಡಿಸುವಂಥ ಕೆಲಸವನ್ನು ಮಾಡಿದರು. ನಮ್ಮ ಕಡೆಯ ಕಾರ್ಯಕ್ರಮವೂ ಇದು ಸಭಾಂಗಣ. ಸಭಾಂಗಣಕ್ಕೆ ಶಿಲಾನ್ಯಾಸ ಒಂದು 6 ತಿಂಗಳ ಹಿಂದೆ ಮಾಡಿದೆವು. ಆದರೆ ಮಾಡಬೇಕಾದ್ರೆ ನಾವು ಹಣದ ಕೊರತೆ ತುಂಬ ಇತ್ತು. ಲಕ್ಷಾಂತರ ಹಣ ಬೇಕು. ಸುಮಾರು 18.5 ಲಕ್ಷದ ಈ ಸಭಾಂಗಣದ ಎಸ್ಟಿಮೇಟ್. ನಾವು ಆದಷ್ಟು ಕಮ್ಮಿಯಲ್ಲಿ ಮಾಡುವ ಅಂತ ಹೇಳಿದರು, ಅದು ಆಗಲಿಲ್ಲ. ಯಾಕೆಂದರೆ ಸಭಾಂಗಣ ನಮ್ಮ ಯೋಚನೆ ಇದ್ದದ್ದು 80 ಫೀಟ್ ಉದ್ದ ಅಂತ. ಕಡೆಗೆ ಅದು ಶಾಲೆ ಅಲ್ಲಿವರೆಗೆ ಮುಟ್ಟಿಸಬೇಕು ಅಂತ ಆಯಿತು. ಸುಮಾರು 100 ಫೀಟ್ ಉದ್ದ 50 ಫೀಟು ಅಗಲದ ಸಭಾಂಗಣ ನಿರ್ಮಾಣ ಆಯಿತು. ಇದು ಯಾಕೆ ಮಾಡಿದ್ದು ಅಂತ ಹೇಳಿದರೆ, ಊರು ಮತ್ತು ಶಾಲೆಗೆ ಬೇರೆ ಬೇರೆ ಆಗಲಿಕ್ಕೆ ಬಾರ್ದು. ಊರು ಮತ್ತು ಶಾಲೆ ಒಂದಾಗಿರಬೇಕು. ಊರಿನ ಎಲ್ಲ ಕಾರ್ಯಕ್ರಮಗಳು ಈ ಶಾಲೆಯೇ ನಮಗೆ ಮುಖ್ಯ ಕೇಂದ್ರ. ಅದಕ್ಕೆ ಶಾಲೆ ಈ ಸಭಾಂಗಣ ಇಲ್ಲಿ ನಿರ್ಮಾಣ ಆಗಬೇಕೆಂಬ ಉದ್ದೇಶದಿಂದ ಈ ಒಂದು ಯೋಚನೆ ಮಾಡಿದೆವು. ಒಟ್ಟಾರೆ ನೋಡುವುದಾದರೆ ಸುಮಾರು 50 ಲಕ್ಷದ ವೆಚ್ಚದ 1 ವರ್ಷದ ಕಾರ್ಯಕ್ರಮದಲ್ಲಿ 50 ಲಕ್ಷವನ್ನು ನಾವು ಊರಿನ ದಾನಿಗಳಿಂದ, ಹಳೆ ವಿದ್ಯಾರ್ಥಿಗಳಿಂದ, ತುಂಬ ಜನರ ಸಹಕಾರದೊಂದಿಗೆ ಈ ಒಂದು ವ್ಯವಸ್ಥೆಗೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಇವತ್ತು ಸತಸಂಭ್ರಮ ಬೆಳಗ್ಗಿನಿಂದ ಕಾರ್ಯಕ್ರಮ ಆಗಿದೆ. ಕಳೆದ 100 ದಿನಗಳಿಂದ ನಾವು ವಾಟ್ಸಪ್ ಗ್ರೂಪಲ್ಲಿ 99, 98 ಈ ರೀತಿ ಸಂಖ್ಯೆಗಳನ್ನು ಕಮ್ಮಿ ಮಾಡ್ತಾ ಬಂದೆವು. ಆ ಸಂಖ್ಯೆ ಕಮ್ಮಿ ಮಾಡಿದಾಗಲೇ ಜನರ ಸಹಕಾರ ಜಾಸ್ತಿ ಆಗ್ತಾ ಬಂತು. ನಾವು ನಿರೀಕ್ಷೆ ಏನು ಮಾಡಿದೆವು, ಆ ನಿರೀಕ್ಷೆಗಿಂತ ಜಾಸ್ತಿ ಸಂಖ್ಯೆ ಇವತ್ತು ಸೇರಿದೆ. ನಾಳೆ ಅಂತೂ ಖಂಡಿತ ಇದರಿಂದ ಹಿಮ್ಮಡಿ ಆಗುವಂಥ ಲಕ್ಷಣ ಕಾಣ್ತದೆ. ಈ ಒಂದು ಸತಸಂಭ್ರಮ ಕಾರ್ಯಕ್ರಮದ ಈಗ ನಾವು ವೇದಿಕೆಯಲ್ಲಿ ಚಿಣ್ಣರ ಉತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಒಂದು ಚಿಣ್ಣರ ಉತ್ಸವದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಗೌರವಾನ್ವಿತರು ಪೂಜ್ಯರಾಗಿರುವಂತಹ ಶ್ರೀ ಶರತ್ಕೃಷ್ಣ ಪಡುವೆಟ್ನೆಯರು, ಆಡಳಿತ ಮುಕ್ತೇಶ್ವರರು, ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನ ಉಜಿರೆ. ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸದಾ ಮಾರ್ಗದರ್ಶನ ಮಾಡುವವರು, ಬೆಂಬಲಿಸುವವರು, ಬೆನ್ನು ತಟ್ಟಿ ಹುರಿದುಂಬಿಸುವವರು ಶ್ರೀ ಶರತ್ಕೃಷ್ಣ ಪಡುವೆಟ್ನೆಯರು. ಅವರದ್ದೇ ಮಾದರಿಯನ್ನು ನಾವು ಸಹ ಮಾಡಿದ್ದು. ಅವರು ಬೆಳಿಗ್ಗೆ ಎದ್ದು ಇಡೀ ಉಜಿರೆ ಗ್ರಾಮದ ಹಳ್ಳಿಯ ಪ್ರತಿಯೊಂದು ಮನೆಗೆ ಬ್ರಹ್ಮಕಲಶದ ಮನವಿ ಪತ್ರ ಮತ್ತು ಪ್ರತಿ ಮನೆಯ ಭೇಟಿಯನ್ನು ಮಾಡಿದರ ಫಲ ನಾವು ಅದರ ರಿಪಿಟೇಷನ್ ನಾವು ಸಹ ಅದನ್ನೇ ಮಾಡಿದ್ದು. ಒಮ್ಮೊಮ್ಮೆ ನಾವು ಮತ್ತು ಅವರು ಒಟ್ಟೊಟ್ಟಿಗೆ ಆಗ್ತಿದ್ದೆವು. ನಾನು ಅವರೊಟ್ಟಿಗೆ ಹೋಗ್ತಿದ್ದೆವು. ಆದರೆ ಅವರೇ ನಮಗೆ ಅದಕ್ಕೆ ಮಾರ್ಗದರ್ಶನ ಆಶೀರ್ವಾದ ಅಂತ ಹೇಳ್ತೇನೆ. ಪೂಜ್ಯ ಶರತ್ಕೃಷ್ಣ ಪಡುವೆಟ್ನೆಯರಿಗೆ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀತರಿಗೆ ಶ್ರೀ ಕೃಷ್ಣಪ್ಪ ಬಂಗೇರ ನಿವೃತ್ತ ಚಾಲಕರು KSRTC ಧರ್ಮಸ್ಥಳ ಇವರು ಶಾಲು ಹಾಕಿ ಪುಷ್ಪವನ್ನು ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ಅತಿಥಿಗಳು ನಮ್ಮೆಲ್ಲರ ಗುರುಗಳು ಪ್ರತಾಪ್ ಶಿವನಾಯಕರು. ನಾನು ಅವರನ್ನು ಪ್ರತಿ ಸಂದರ್ಭದಲ್ಲೂ ನೆನೆಸ್ಕೊಳ್ತೇನೆ. ಯಾಕೆಂದರೆ ನಾವು ಒಮ್ಮೆ ಒಂದು ಕಡೆಗೆ ದೇಣಿಗೆ ಹೋದಾಗ ಅಲ್ಲಿ ಏನು ಕೊಡಲಿಲ್ಲ ಅಂತ ಹೇಳುವಾಗ ಮತ್ತೊಂದು ಕಡೆಗೆ ಹೋದಾಗಲೂ ಅಲ್ಲಿ ಕೊಡಲಿಲ್ಲ. ಆವಾಗ ಅವರಲ್ಲಿ ನಮ್ಮೊಟ್ಟಿಗಿದ್ದವರೊಬ್ಬರು ಹೇಳಿದರು, ಪ್ರತಾಪನ ದಾಳ ತಿಕ್ಕು ಜತ ನಮಗೇನ್ಗ ಕೊರ್ಪುನಾರು ಕೊರ್ಪೇರು ಕೊರನ್ನಾರು ಕುಲ್ಲುವೇರು ತೊಂದರೆಜಿ ನಮ್ಮಕ್ಕೇನು ನಾವು ನಮ್ಮ ಕರ್ತವ್ಯ ನಮಕ್ಕೇನು ನಾವು ಪೂರ ಸಮಾಜಗೋಸ್ಕರ ಅಂತ ಹೇಳಿದ್ದೇವೆ. ಆ ನೆನಪು ನನಗೂ ನನ್ನ ಜೀವನಕ್ಕೂ ಅದು ಅನ್ವಯಿಸಿದೆ. ಯಾಕೆಂದರೆ ನಾನು ಅದನ್ನೇ ಮಾಡ್ತಾ ಇರೋದು. ನಾನು ಕೇಳುವುದಷ್ಟೇ, ಕೊಡುವವರು ಕೊಡ್ತಾರೆ ಅಂತೇಳಿ. ಪ್ರತಾಪ್ ಶಿವನಾಯಕರು
ಸಾರ್ವಜನಿಕ ರಂಗದಲ್ಲಿರುವವರು. ಅವರು ರಾಜಕೀಯದವರಂತ ನಾನು ಯಾವತ್ತೂ ಅವ್ರು ನೆನೆಸ್ಕೊಳ್ಳಿಲ್ಲ. ಯಾಕೆಂದರೆ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ ಇರಲಿ ಅಥವಾ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡವರು ಶ್ರೀಯುತ ಪ್ರತಾಪ್ ಶಿವನಾಯಕರು, ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರು. ಬೆಳಗಿನ ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಬರಲಿಲ್ಲ. ಸಂಜೆ ಆದರೂ ನಮ್ಮೆಲ್ಲರ ಪ್ರೀತಿಗೆ ಕರೆಗೊಟ್ಟು ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ ಸರ್. ಶ್ರೀಯುತರಿಗೆ ವಿನಯ್ ಕೆ ಗುರಿಪಳ್ಳ ಇವರು ಶಾಲು ಹಾಕಿ ಪುಷ್ಪದ ಗೌರವವನ್ನು ನೀಡಿ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಮ್ರ ಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ಅತಿಥಿಗಳು ಎಲ್ಲರಿಗೂ ಮನೆ ಮಾತಾಗಿರುವವರು ಯಕ್ಷಲ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಸುಮಂತ್ ಕುಮಾರ್ ಜೈನಿಯವರು. ಗೊತ್ತಿರಬಹುದು, ಈಗ ಕರ್ನಾಟಕದಲ್ಲಿ ಹೆಸರುವಾಸಿಯಾದಂಥ ಒಂದು ವಿದ್ಯಾಸಂಸ್ಥೆ ಯಕ್ಷಲ್ ಕಾಲೇಜ್. ಗುರುವಾಂಕೆರೆಯಲ್ಲಿ ಸುಮಾರು 3,500-4 ಸಾವಿರ ಮಕ್ಕಳನ್ನು ವಿದ್ಯಾಸಂಸ್ಥೆಯನ್ನು ನಿರ್ಮಿಸಿ ಅಲ್ಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವವರು ಸುಮಂತ್ ಕುಮಾರ್ ಜೈನಿಯವರು. ಇವರು ಸಾಮಾಜಿಕ ಸೇವಾ ಕಾರ್ಯಕರ್ತರು, ದಾನಿಗಳು. ನಾನು ಯಾಕೆ ಈ ಮಾತನ್ನು ಉಲ್ಲೇಖ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಈ ಸಭಾಂಗಣ ನಿರ್ಮಾಣಕ್ಕೆ ಅವರ ಕೊಡುಗೆ ಅಪಾರ. ನಾವು ಬೆಳಿಗ್ಗೆ ಸಹ ಪ್ರವೀಣ್ರು ಹೇಳಿದರು ಮಾತಾಡುವಾಗ, ಸರ್ಕಾರದಿಂದ ಬರುವಂಥದ್ದು ದೊಡ್ಡ ವಿಚಾರ ಅಲ್ಲ, ಆದರೆ ದಾನಿಗಳು ಕೊಡುವಂಥದ್ದು ಅದು ಬಹು ದೊಡ್ಡ ವಿಚಾರ. ಅದಕ್ಕೆ ನಾವು ಯಾವಾಗಲೂ ದಾನಿಗಳ ಸಹಕಾರ ಇದ್ದರೆ ಏನನ್ನು ಮಾಡ್ಬೋದು ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ. ಸುಮಂತ್ ಕುಮಾರ್ ಜೈನ್ರವರು ತುಂಬ ಪ್ರೀತಿ ಇಟ್ಟು ನಮ್ಮ ಶಿಕ್ಷಣ ಸಂಸ್ಥೆ ಮೇಲೆ ಒಂದು ಗೌರವ ಇಟ್ಟು ಸುಮಾರು 5 ಲಕ್ಷ ರೂಪಾಯಿಯನ್ನು ನಮ್ಮ ಈ ಒಂದು ಸಂಭ್ರಮ ಕಾರ್ಯಕ್ರಮ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ. ಅವರನ್ನು ಈ ಒಂದು ಶುಭ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಸರ್. ಶ್ರೀಯುತರಿಗೆ ದಿನೇಶ್ ಆಚಾರ್ಯ SDMC ಸದಸ್ಯರು ಶಾಲು ಹಾಕಿ ಪುಷ್ಪದ ಗೌರವ ನೀಡಿ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ, ಸ್ವಾಗತಿಸಬೇಕಾಗಿ ವಿನಿಸ್ಕೊಳ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ. ನಾವು ಮುಖ್ಯ ಅತಿಥಿ ಅವರು ಹೇಳಿದರೆ ಹೇಳ್ತಾರೆ, ನಾನು ಮುಖ್ಯ ಅತಿಥಿ ಅಲ್ಲ ಮಾರ್ರೆ. ಈಗ ಹೇಳಿದರು, ನಾನು ವೇದಿಕೆ ಬರುವುದಿಲ್ಲ, ನಾನು ಕೆಳಗೆ ಕೂತ್ಕೊಳ್ತೇನೆ ಅಂತೇಳಿ. ಗೊತ್ತಾಗ್ಬೋದು ನಿಮಗೆ ಯಾರು ಅಂತೇಳಿ. ನಮ್ಮ ಪ್ರಭಾಕರ ಶೆಟ್ರು ಕಂದೂರು, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ. ಅದಕ್ಕಿಂತಲೂ 1ರಿಂದ 7ನೇ ತರಗತಿವರೆಗೂ ಒಟ್ಟಿಗೆ ನಾವು ಒಂದೇ ಬೆಂಚಲ್ಲಿ ಕೂತ್ಕೊಂಡವರು, ಪ್ರಭಾಕರ ಶೆಟ್ರು ಮತ್ತು ನಾನು. ಅವರು ಈಗ ಪ್ರಸ್ತುತ ಓಷನ್ ಪರ್ಲ್ ನವದೆಹಲಿಯಲ್ಲಿ ಅದರ ಮೇಲುಸ್ತುವಾರಿಯಾಗಿ ನೋಡಿಕೊಳ್ಳುತ್ತಿರುವವರು. ನಮ್ಮ ಈ ಒಂದು ಸಂಭ್ರಮ ಕಾರ್ಯಕ್ರಮಕ್ಕೆ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಇನ್ನೇನು ಬೇಕು ಅಂತ ಕೇಳಿದವರು ಇವತ್ತು ಸಹ ಬೆಳಿಗ್ಗೆ ಬಂದು ಮಾತಾಡುವಾಗ ಹೇಳಿದರು, ಇನ್ನರ್ ದಾದ ಅವರು ಬಳ್ಳೆ ಮಾರ್ರೆ ಅಂತೇಳಿ. ಅಂದರೆ ನಿನ್ನೆ ರಾತ್ರಿ ಅವರು ಅದಕ್ಕಾಗಿ ಡೆಲ್ಲಿಯಿಂದ ವಿಮಾನದಲ್ಲಿ ಬಂದು ಈಗ ನಾಳೆ ನಾಡಿದ್ದು ಹೋಗುವವರು. ಅಂದರೆ ಅವರಿಗೆ ಈ ಕಾರ್ಯಕ್ರಮ ಬರಲೇಬೇಕು, ಇದು ನಮ್ಮ ಕಾರ್ಯಕ್ರಮ ಎಂಬ ಪ್ರೀತಿ ಇಟ್ಟು ಬಂದಿದ್ದಾರೆ. ಅದರೊಂದಿಗೆ ನಮ್ಮ ಪಕ್ಕದ ಹೈಸ್ಕೂಲು ಅದಕ್ಕೂ ಸುಮಾರು 70,000 ರೂಪಾಯಿ ದೇಣಿಗೆ ಅವರ ತಾಯಿ ಹೆಸರಲ್ಲಿಂದು ಮಾಡುವನ್ನು ಮಾಡಿಕೊಟ್ಟಿದ್ದಾರೆ. ಊರಿನ ಯಾವುದೇ ಕಾರ್ಯಕ್ರಮ ಇರ್ಬೋದು, ಅವರಿಗೆ ಬರಲಿಕ್ಕೆ ಆಗದಿದ್ದರೂ ಎಲ್ಲ ಕಾರ್ಯಕ್ರಮಕ್ಕೆ ಸದಾ ಬೆಂಬಲ ಕೊಡುವವರು ನಮ್ಮ ಆತ್ಮೀಯ ಮಿತ್ರ ಶ್ರೀಯುತ ಪ್ರಭಾಕರ ಶೆಟ್ಟಿ ಕಂದೂರು. ಇವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಶ್ರೀಯುತರಿಗೆ ಶ್ರೀ ರಘು ಟಿ ಬೂತಲೆಮಾರ್ ಇವರು ಶಾಲು ಹಾಕಿ ಪುಷ್ಪದ ಗೌರವ ನೀಡಿ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ಮುಖ್ಯ ಅತಿಥಿ
UH ಅಬೂಬಕರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರ ಮಾಡುವಂಥ ಸಾರ್ವಜನಿಕ ಸೇವೆ ಅದ್ಭುತ, ಯಾರಿಗೂ ಗೊತ್ತೇ ಆಗೋದಿಲ್ಲ. ಅವರ ಆಫೀಸಲ್ಲಿ ಕೂತ್ಕೊಂಡು ಏನೆಲ್ಲ ಕೆಲಸ ಮಾಡ್ತಾರೆ ಎಂಬುದು ನಮಗೆ ಅಂತೂ ಗೊತ್ತುಂಟು, ಕೆಲವರಿಗೆ ಗೊತ್ತುಂಟು, ಕೆಲವರಿಗೆ ಗೊತ್ತಿಲ್ಲ. ನಮ್ಮ ರೋಟರಿ ಸಂಸ್ಥೆಯ ಕಾರ್ಯದರ್ಶಿ ಆಗಿದ್ದವರು, ಕಾರ್ಯದರ್ಶಿ ಆಗುವ ಮೊದಲು ಸಹ ಕೆಲಸ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಬೆಳ್ತಂಗಡಿ ತಾಲೂಕಿನ ಸುಮಾರು 30-40 ಶಾಲೆಗಳಿಗೆ ಈ ಸಾರ್ವಜನಿಕ ಉದ್ದಿಮೆಗಳಿರ್ತದೆ. ಅದರಿಂದ ಅದು ಯಾವ ಸರ್ ಫಂಡ್, ಅದು CSR ಫಂಡ್. ಈ CSR ಫಂಡನ್ನು ತರಿಸುವಲ್ಲಿ ಅವರ ಶ್ರಮ ಅಪಾರ. ನಮ್ಮ ಪ್ರೌಢಶಾಲೆಯಲ್ಲಿರುವಂಥ ಒಂದು ಶೌಚಾಲಯ ತಾವೆಲ್ಲ ನೋಡಿರ್ಬೋದು, ಅದನ್ನು ನೋಡುವಾಗ ಎಲ್ಲರೂ ಹೇಳ್ತಾರೆ ಇದು ಎಂಥ ಅದ್ಭುತ ಅಂತ ಆಗ್ತದೆ ಎಲ್ರಿಗೂ. ಅಷ್ಟು ಚಂದದ ಶೌಚಾಲಯವನ್ನು ಮಾಡಿದ್ದಾರೆ. ನಮಗೆ ಸಹ ಅವರೊಂದು ಭರವಸೆ ಮೊನ್ನೆ ಕೊಟ್ಟಿದ್ದಾರೆ, ನೀವು ಅರ್ಜಿ ಕೊಡಿ, ಒಂದು ಸೂಪರ್ ಶೌಚಾಲಯವನ್ನು ನಾವು ಮಾಡಿಕೊಡ್ತೇವೆ ಅಂತೇಳಿ. ಅಂಥ ವ್ಯಕ್ತಿತ್ವವರು ಶ್ರೀ ಅಬೂಬಕರ್ ಅವರು. ಅವ್ರದ್ದು ಮತ್ತೊಂದು ಸೇವೆ ಅಂತ ಹೇಳಿದರೆ, ವರ್ಷಕ್ಕೆ ಸುಮಾರು 1,000ವರೆಗೆ SLC PUC ಡಿಗ್ರಿ ವಿದ್ಯಾರ್ಥಿಗಳಿಗೆ ಅವರು ರೋಟ್ರಿ ಕ್ಲಬ್ಬಿನ ಮೂಲಕ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ಅವರು ನಿಜವಾಗಿ ಅರ್ಹತೆ ಇರುವಂಥ ವ್ಯಕ್ತಿಯ ಅಂತ ನೋಡಿಕೊಂಡು ಅಂಥವರಿಗೆ ಹುಡುಕಿ ಕೊಡುವಂಥ ಕೆಲಸ ಸಾಮಾನ್ಯ ಕೆಲಸ ಅಲ್ಲ. ಅವರಿಗೆ ಕನಿಷ್ಠ 10ರಿಂದ 50,000ವರೆಗಿನ ಸಹಾಯಧನ ಕೊಡುವಂಥ ರೋಟ್ರಿಯಿಂದ ಕೊಡುವಂಥ ಕೆಲಸವನ್ನು ಅವರು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ. ಅವರು ಪರದೆಯಿಂದ ಕೆಲಸ ಮಾಡೋದು, ಪರದೆ ಮುಂದೆ ಬರೋದು ಭಾರಿ ಕಮ್ಮಿ ಅಂತ ಅಬೂಬಕರ್ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇವೆ. ಶ್ರೀತರಿಗೆ ಸಿರಾಜುದ್ದೀನ್ ನಿಡಗಲ್ರವರು ಶಾಲು ಹಾಕಿ ಪುಷ್ಪದ ಮಾನಾದಿಗೆ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಡ್ತಾ ಇದ್ದೇನೆ. ನಮಗೆ ಹೆಮ್ಮೆ ಕಲ್ಮಂಜ ಪ್ರೌಢಶಾಲೆಯ ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರ ಬಗ್ಗೆ. ಯಾಕೆ ಅಂತ ಹೇಳಿದರೆ, ಒಂದು ಶಾಲೆಯನ್ನು ಹೇಗೆ ನಡೆಸಬೇಕು, ಒಂದು ಮನೆಯನ್ನು ಹೇಗೆ ನಡೆಸಬೇಕು ಎಂಬುದಕ್ಕೆ ಉದಾಹರಣೆ ಪೂರ್ಣಿಮಾ ಮೇಡಮ್. ಯಾಕೆಂದರೆ ಇಡೀ ಕಲ್ಮಂಜ ಪ್ರೌಢಶಾಲೆಯ ಅಭಿವೃದ್ಧಿಯಲ್ಲಿ ತನ್ನ ಮನೆಯ ಅಭಿವೃದ್ಧಿಗಿಂತಲೂ ಜಾಸ್ತಿ ನನ್ನ ಸ್ವಂತ ಮನೆಗಿಂತಲೂ ನನ್ನ ಶಾಲೆ ಮುಖ್ಯ ಅಂತ ಹೇಳಿ ಎಲ್ಲವನ್ನು ಶಾಲೆಗೆ ಸಮರ್ಪಣೆ ಮಾಡುವವರು ಪೂರ್ಣಿಮಾ ಮೇಡಮ್ ಅವರು. ಶಾಲೆಯಲ್ಲಿ ಸಮಗ್ರ ಅಭಿವೃದ್ಧಿ, ಶಾಲೆಯ ಮಕ್ಕಳ ಬೆಳವಣಿಗೆ, ಅಲ್ಲಿಯ ವಿವಿಧ ಕಾರ್ಯಕ್ರಮಗಳು ಎಲ್ಲವನ್ನು ಸುಸೂತ್ರವಾಗಿ ನಡೆಸಿಕೊಂಡು ಬರುವವರು. ಒಂದು ಶಾಲೆಗೆ ಮಾದರಿ ಮುಖ್ಯ ಶಿಕ್ಷಕರು ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಶ್ರೀಮತಿ ಪೂರ್ಣಿಮಾ ಮೇಡಮ್ ಇವರು. ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ ಮೇಡಮ್. ಶ್ರೀತರಿಗೆ ಶ್ರೀಮತಿ ಶಿಲ್ಪಾ ಈ ಶಾಲೆಯ ಸಹ ಶಿಕ್ಷಕಿಯವರು ಶಾಲು ಹಾಕಿ ಪುಷ್ಪದ ಗೌರವ ನೀಡಿ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಸಮಿತಿಯ ಅಧ್ಯಕ್ಷರು ಹಳ್ಳಿಮನೆ ಪ್ರವೀಣ್ರು, ನಮ್ಮೊಟ್ಟಿಗೆ ನಾವು ಇಬ್ಬರು ಬೇರೆ ಬೇರೆ ದಿಕ್ಕಿನಲ್ಲಿರುವವರು. ಆದರೂ ಈ ಶಾಲೆ ವಿಚಾರದಲ್ಲಿ ಬರುವಾಗ ನಾವು ಒಂದೇ ಮನೆಯವರು. ಒಂದು ಮನೆಯಲ್ಲಿ ಸಹ ಇಷ್ಟು ಒಗ್ಗಟ್ಟಾಗಿರಲಿಕ್ಕೆ ಸಾಧ್ಯ ಇಲ್ಲ. ಚರ್ಚೆಗಳು ಆಗ್ತದೆ, ಅದರಲ್ಲಿ ನಮಗೆ ಫಲದ ವಸ್ತುಗಳು ಸಿಗ್ತದೆ ಅಂತ ವ್ಯವಸ್ಥೆ ಅಡಿಯಲ್ಲಿ ನಾವು ಇಬ್ಬರು ಜೊತೆಯಾಗಿ ಕೆಲಸ ಮಾಡಿಕೊಂಡು ನಾವು ಈ ಒಂದು ಸತಸಂಭ್ರಮ ಕಾರ್ಯಕ್ರಮ ನಡೆಸಿಕೊಂಡು ಬಂದವರು. ಹಳ್ಳಿಮನೆ ಪ್ರವೀಣ್ರು ವೇದಿಕೆಯಲ್ಲಿ ಉಪಸ್ಥಿತ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀತರಿಗೆ ಶ್ರೀ ನಿತೇಶ್ ಆಚಾರ್ಯ ಕಂದೂರು ಇವರು ಶಾಲು ಹಾಕಿ ಪುಷ್ಪದ ಗೌರವ ನೀಡಿ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿವರಿಸಿಕೊಳ್ತಾ ಇದ್ದೇನೆ.
ನಮ್ಮ ಶಾಲೆಯ ನೂತನ ಮುಖ್ಯೋಪಾಧ್ಯಾಯರು ಒಂದು ತಿಂಗಳ ಹಿಂದೆ ಇಲ್ಲಿ ಕರ್ತವ್ಯಕ್ಕೆ ಹಾಜರಾದವರು ಶ್ರೀಮತಿ ಮಂಜುಳಾ ಜೆಟ್ಟಿ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತರಿಗೆ ಈ ಶಾಲೆಯ ಸಹ ಶಿಕ್ಷಕಿ ಆಗಿರುವಂಥ ಸುರೇಖಾ ಮೇಡಮ್ರವರು ಶಾಲು ಹಾಕಿ ಪುಷ್ಪದ ಗೌರವ ನೀಡಿ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಶಾಲಾ SDMC ಸಮಿತಿಯ ಅಧ್ಯಕ್ಷರು ರಾತ್ರಿ ಹಗಲು ಶಾಲೆಗಾಗಿ ಎಲ್ಲ ಕೆಲಸವನ್ನು ಸ್ವಂತದ ಕೆಲಸವನ್ನು ಬದಿಗಿಟ್ಟು ಕೆಲಸ ಮಾಡಿದವರು ಚಿದಾನಂದರು ಮಂಟಮೆ. ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇವೆ. ಶ್ರೀಯುತರಿಗೆ ಅಶೋಕ್ ಕೊದುಮುಲೋಡಿಯರವರು ಶಾಲು ಹಾಕಿ ಪುಷ್ಪದ ಗೌರವ ನೀಡಿ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವವರು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಅಮಿದ್ ಇವರು. ಯಾವತ್ತೂ ಅತ್ಯಂತ ತಾಳ್ಮೆಯವರು, ಕೋಪ ಬರುವುದೇ ಇಲ್ಲ, ಎಲ್ಲರೊಂದಿಗೂ ಪ್ರೀತಿಯಿಂದ ಮಾತಾಡುವವರು ನಮ್ಮ ಅಮೀದ್ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಶ್ರೀಯುತರಿಗೆ ಕುಮಾರನಾಥ್ ನಿಡಿಗಲ್ರವರು ಶಾಲು ಹಾಕಿ ಪುಷ್ಪದ ಗೌರವ ನೀಡಿ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಮುಂಡಾಜೆ ಸರಸ್ವತಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಸದಸ್ಯರಾದಂಥ ನಾರಾಯಣ್ ಗೌಡ್ರು ಇದ್ದಾರೆ. ಅದೇ ರೀತಿ ನಮ್ಮ ಗಣಪತಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರದ ನಾಗೇಶ್ ಪ್ರಭುಗಳು, ಗಿರೀಶ್ ಮಾಸ್ಟ್ರು, ಹಾಗೆ ಗಣ್ಯ ಅತಿಥಿಗಳು ತಾವೆಲ್ಲ ಇದ್ದೀರಿ. ತಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ಪತ್ರಕರ್ತ ಬಂಧುಗಳು, ಸುದ್ದಿ ಮಾಧ್ಯಮದ ಮಿತ್ರರು ಎಲ್ಲರೂ ಈ ಕಾರ್ಯಕ್ರಮದ ಪ್ರಸಾರಕ್ಕಾಗಿ ನಮ್ಮೊಂದಿಗೆ ಸಹಕಾರ ಮಾಡ್ತಿದ್ದೀರಿ. ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಸಂಭ್ರಮದ ಎಲ್ಲ ಪದಾಧಿಕಾರಿಗಳನ್ನು, ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳನ್ನು, SDMC ಪದಾಧಿಕಾರಿಗಳನ್ನು ಸೇರಿರುವಂಥ ಎಲ್ಲ ತಾಯಿಯಂದಿರನ್ನು, ಮಹನೀಯರನ್ನು, ಪುಟಾಣಿ ಮಕ್ಕಳನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ನಮಸ್ತೆ. ಕಾರ್ಯಕ್ರಮದಲ್ಲಿ ಪ್ರಸ್ತಾವನೆಯೊಂದಿಗೆ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಿ ಗೌರವಿಸಿರುವಂಥ ಶ್ರೀಯುತ ಈ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವ ಶ್ರೀಯುತ ಮಂಜುನಾಥ್ ಶೆಟ್ಟಿ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ನಿತೀಶ್ ಆಚಾರ್ಯರವರು ಶಾಲು ಹಾಕಿ ಪುಷ್ಪದ ಗೌರವ ನೀಡಿ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದುವರಿಯುತ್ತಾ ಈ ಒಂದು ಚಿನ್ನರ ಉತ್ಸವದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ಸನ್ಮಾನ್ಯ ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕ್, ಮಾನ್ಯ ಶಾಸಕರು, ವಿಧಾನ ಪರಿಷತ್, ಕರ್ನಾಟಕ ಸರ್ಕಾರ ಇವರು ಈ ಕೊಂಚ ಬದಲಾವಣೆಯೊಂದಿಗೆ ಈ ಶಾಲೆಯ ವರದಿಯನ್ನು ವಾಚಿಸಲಿದ್ದಾರೆ. ಈ ಶಾಲೆಯ ಮುಖ್ಯ ಶಿಕ್ಷಕಿ ಆಗಿರುವಂತ ಎಲ್ಲರಿಗೂ ಮಂಜುಳಾ ಜೇಟ್ರವರು, ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ನಮ್ಮ ಪೋಷಕ ಬಂಧುಗಳೇ ಹಾಗೂ ನಮ್ಮ ಸಮಿತಿಯ ಸದಸ್ಯರೇ ಹಾಗೂ ತಾಯಂದಿರ ಸಮಿತಿಯವರು, ಊರಿನವರು ಎಲ್ಲರೂ ಇಲ್ಲಿದ್ದೀರಾ. ಈ ದಿನ ನಾನು ವರದಿಯನ್ನು ಶ್ರೀಮತಿ ಹೇಮಾ, ಶ್ರೀಮತಿ ರಜಿಯಾ ಬಾನು, ಶ್ರೀಮತಿ ವಿಜಯಲಕ್ಷ್ಮಿ ಈ ಸಂದರ್ಭದಲ್ಲಿ SDMC ಹಾಗೂ ಪೋಷಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದಾರೆ. ಇವರಿಗೆ ನಾನು ನನ್ನ ಮನದಾಳದ ಅಭಿನಂದನೆಗಳನ್ನು ಹೇಳುತ್ತೇನೆ. ಶಾಲಾ ನಾಯಕನಾಗಿ ಭವಿತ್ 7ನೇ ತರಗತಿ, SDMC ಅಧ್ಯಕ್ಷರಾಗಿ ಶ್ರೀಯುತ ಚಿದಾನಂದ ಮಂಟಪೆ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಪ್ರತೀಕ್ಷಾ ಇವರು ಸೇವೆ ಸಲ್ಲಿಸುತ್ತಿದ್ದಾರೆ. ಹಿರಿಯ ಶಿಕ್ಷಕರಿಬ್ಬರು ಹಲವು ವರ್ಷಗಳಿಂದ ಕಾಲಕಾಲಕ್ಕೆ ಸಭೆಯನ್ನು ನಡೆಸುತ್ತಾ ಉತ್ತಮ ರೀತಿಯಲ್ಲಿ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಚರ್ಚಿಸುತ್ತಾ ವರ್ಷದಿಂದ ವರ್ಷಕ್ಕೆ ಈ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ರೀತಿಯಲ್ಲಿ
ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ನಮ್ಮ ಶಾಲೆಗೆ ಹೆಮ್ಮೆ ಬರುವಂತೆ ಮಾಡಿರುತ್ತಾರೆ. ನಮ್ಮ ಅಧ್ಯಾಪಕ ವೃಂದದವರು, ಪೋಷಕರು ಹಾಗೂ ಊರವರ ಉತ್ತಮ ಸಹಕಾರ ನೀಡಿರುವುದರಿಂದ ಈ ದಿನ ಈ ಶತಮಾನೋತ್ಸವ ಕಾರ್ಯಕ್ರಮವು ಯಶಸ್ವಿಗೊಳಿಸಲು ಸಹಕಾರಿಯಾಗಿದೆ. ಶೈಕ್ಷಣಿಕ ಚಟುವಟಿಕೆಗಳು 1ರಿಂದ 3ನೇ ತರಗತಿಯವರೆಗೆ ನಲಿಕಲಿ ಪದ್ಧತಿಯಲ್ಲಿ ಪಾಠ ಬೋಧನೆ ನಡೆಯುತ್ತಿದ್ದು, 4ರಿಂದ 7ನೇ ತರಗತಿಯವರೆಗೆ CCE ನಿರಂತರ ವ್ಯಾಪಕ ಮೌಲ್ಯಮಾಪನವು ಮಾದರಿಯ ಪಾಠ ಪ್ರವಚನಗಳು ನಡೆಯುತ್ತಿವೆ. LBA ಮಾದರಿಯಲ್ಲಿ ಪಾಠ ಹಾಗೂ ಮೌಲ್ಯಾಂಕನ ಮಾಡಲಾಗುತ್ತಿದೆ. ಇದರೊಂದಿಗೆ ವಾರದ ವಿಜ್ಞಾನ ಪ್ರಯೋಗ, ಪರಿಹಾರ ಬೋಧನೆ, ಮೆಟ್ರಿಕ್ ಮೇಳ, ಆರೋಗ್ಯ ತಪಾಸಣೆ, ಶೈಕ್ಷಣಿಕ ಪ್ರವಾಸ, ಶಾಲಾ ವಾರ್ಷಿಕೋತ್ಸವ, ಪ್ರತಿಭಾ ಪುರಸ್ಕಾರ ಮುಂತಾದ ಶೈಕ್ಷಣಿಕ ಚಟುವಟಿಕೆಗಳು ಅನುಷ್ಠಾನದಲ್ಲಿದೆ. ಪಠ್ಯೇತರ ಚಟುವಟಿಕೆಗಳು, ಕಲಿಕೋತ್ಸವ, ಪ್ರತಿಭಾ ಕಾರಂಜಿ, ವಿಜ್ಞಾನ ಸಮಾಜ ವಿಜ್ಞಾನ ಕಾರ್ಯಾಗಾರ, ಮಕ್ಕಳ ಗ್ರಾಮಸಭೆ ಮುಂತಾದವುಗಳಲ್ಲಿ ನಮ್ಮ ಶಾಲಾ ಮಕ್ಕಳು ಭಾಗವಹಿಸಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ. ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಶಾಲಾ ಹಂತ, ಕ್ಲಸ್ಟರ್ ಹಂತ, ತಾಲೂಕು ಹಂತಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. 2025-26ನೇ ಸಾಲಿನಲ್ಲಿಯೂ ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿಯಲ್ಲಿ ಕಿರಿಯ ಹಾಗೂ ಹಿರಿಯ ವಿದ್ಯಾರ್ಥಿಗಳು ದ್ವಿತೀಯ ಸಮಗ್ರ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿರುವುದು ಹೆಮ್ಮೆಯ ವಿಷಯ. ಭಾಗವಹಿಸಿದ ಎಲ್ಲ ಮಕ್ಕಳಿಗೂ, ತರಬೇತಿಗೊಳಿಸಿದಂತಹ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ಪೋಷಕರಿಗೂ ಧನ್ಯವಾದಗಳನ್ನು ಹೇಳಲು ಇಚ್ಛೆಪಡುತ್ತೇನೆ. ಕ್ರೀಡಾ ಚಟುವಟಿಕೆ, ಶಾಲೆಯಲ್ಲಿ ರಾಷ್ಟ್ರೀಯ ಹಬ್ಬಗಳಾದ ಆಚರಣೆ, ವಿವಿಧ ದಿನಾಚರಣೆಗಳು, ವಾರದ ಸಭೆ, ಅಣಕು, ಸಂಸತ್ತು, ವಿವಿಧ ಕ್ಲಬ್ಗಳ ಚಟುವಟಿಕೆಗಳು ನಡೆಯುತ್ತಿರುತ್ತದೆ. ಇದಲ್ಲದೆ ಇಲಾಖೆಯ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕಾರ್ಯೋನ್ಮುಖರಾಗಿರುತ್ತೇವೆ. ಸರ್ಕಾರ ಹಾಗೂ ಇಲಾಖಾ ಸೌಲಭ್ಯಗಳು, ಮಕ್ಕಳಿಗೆ ಬೆಳಗ್ಗೆ ಹಾಲು, ರಾಗಿ ಮಾಲ್ಟ್ ಕೊಡುತ್ತಿದ್ದೇವೆ. ಮಧ್ಯಾಹ್ನ ಬಿಸಿಯೂಟ ಪ್ರತಿನಿತ್ಯ ಸಿಗುತ್ತಿರುತ್ತದೆ. ಪ್ರತಿದಿನ ಮೊಟ್ಟೆ, ಬಾಳೆಹಣ್ಣು ವಿತರಿಸಲಾಗುತ್ತಿದೆ. ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಶೂ, ಸಾಕ್ಸ್ಗಳನ್ನು ಎಲ್ಲ ಮಕ್ಕಳಿಗೂ ವಿತರಣೆ ಮಾಡಲಾಗಿದೆ. ಇದರೊಂದಿಗೆ ವಿದ್ಯಾರ್ಥಿ ವೇತನವು ಮಕ್ಕಳಿಗೆ ಸಿಗುತ್ತಿದೆ. 2025-26ನೇ ವರ್ಷದಲ್ಲಿ ಶಾಲಾ ಅನುದಾನವು 25,000, CSS ಕಳೆದ 24-25ನೇ ಸಾಲಿನ ಬಾಕಿ 20,000 ಬಂದಿರುತ್ತದೆ. SBI ಖಾತೆಗೆ ಜಮೆಯಾಗಿದ್ದ 10,000 ಕ್ರೀಡಾ ಸಾಮಗ್ರಿಗಳ ಅನುದಾನ, 2 ಲಕ್ಷ ಮಳೆ ಹಾನಿಗೆ ಅಂದರೆ ಮೇಲ್ಛಾವಣಿ ದುರಸ್ತಿಗೆ ಬಂದಿದೆ. ಈಗಾಗಲೇ ಕೆಲಸ ಪೂರ್ಣಗೊಂಡಿರುತ್ತದೆ. ಪೋಷಕ ಶಿಕ್ಷಕ ಸಭೆಗೆ 1,500 ರೂಪಾಯಿಗಳು, ನವೆಂಬರ್ 14ರಂದು ಪೋಷಕ ಶಿಕ್ಷಕ ಸಭೆಗೆ ಅನುದಾನವು 1,500 ಜಮೆಯಾಗಿರುತ್ತದೆ. ಈ ಎಲ್ಲ ಸ್ತರದ ಅಧಿಕಾರಿಗಳಿಗೆ ಮತ್ತು ಅನುದಾನ ಒದಗಿಸಿಕೊಡಲು ಸಹಕರಿಸಿದ ಎಲ್ಲ ಗಣ್ಯರಿಗೂ ಅಭಿನಂದನೆಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಹಾಗೂ ಅನೇಕ ರೀತಿಯ ನಮ್ಮ ಶಾಲೆಗೆ ಉಪಯೋಗವಾಗುವಂತಹ ವಸ್ತುಗಳನ್ನು ದಾನವಾಗಿ ನೀಡಿ ಸಹಕರಿಸಿರುತ್ತಾರೆ. ಅವರಿಗೆ ನನ್ನ ಮನದಾಳದ ಅಭಿನಂದನೆಗಳು. ಶಾಲಾ ಹಿರಿಯ ವಿದ್ಯಾರ್ಥಿ ಸಂಘ ಶಾಲೆಯ ಬೆನ್ನೆಲುಬು ಆಗಿದ್ದು ಈ ಎಲ್ಲ ರೀತಿಯಿಂದಲೂ ಸಹಕರಿಸುತ್ತಿದ್ದಾರೆ. ನಮ್ಮ ಅಮಿತ್ ಸರ್ ಅವರ ಒಂದು ವಿಷಯದಲ್ಲಿ ಅವರು ಎಲ್ಲ ರೀತಿಯ ಸಂಪೂರ್ಣ ಸಹಕಾರವನ್ನು ಈ ಶಾಲೆಗೆ ನೀಡ್ತಾ ಇದ್ದಾರೆ. ಇದು ಹೆಮ್ಮೆ ಪಡುವಂತಹ ವಿಷಯವಾಗಿರುತ್ತದೆ. ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳುತ್ತೇನೆ. ಶಾಲಾ SRMC ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕ್ರಿಯಾಶೀಲರಾಗಿದ್ದು ಶಾಲೆಯ ಅಭಿವೃದ್ಧಿಯಲ್ಲಿ ಸಹಕರಿಸುತ್ತಾರೆ. ಅವರಿಗೂ ಸಹ ಕೃತಜ್ಞತೆಗಳು. 25-26ನೇ ಸಾಲಿನಲ್ಲಿ ಶತಮಾನೋತ್ಸವ ಸಂದರ್ಭದಲ್ಲಿ ಅಡುಗೆ ಮನೆ ಎದುರಿಗೆ ಶೀಟ್ ಹಾಕಿಸಲು ಅನುದಾನವನ್ನು ನಮ್ಮ ಗ್ರಾಮ ಪಂಚಾಯಿತಿಯವರು ಒದಗಿಸಿಕೊಟ್ಟಿರುತ್ತಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ವಿಮಲಾಗೌಡ ಮೇಡಮ್ ರವರು, ಉಪಾಧ್ಯಕ್ಷರಾದ ಶ್ರೀಮತಿ ಪೂರ್ಣಿಮಾ ಮೇಡಮ್ ರವರು, ಶ್ರೀಧರ ಎಂ ಸದಸ್ಯರು, ಶ್ರೀಮತಿ ಸವಿತಾ ಸದಸ್ಯರು, ಕಲ್ಮಂಜ ಗ್ರಾಮ ಪಂಚಾಯತ್ ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ರಿಜಿಸ್ಟರ್ಡ್ ಧರ್ಮಸ್ಥಳ ಯೋಜನೆ ನಿಧಿಯಿಂದ ಶಾಲಾ ಸಭಾಭವನ ರಂಗಮಂದಿರ ನಿರ್ಮಾಣಕ್ಕೆ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ
ಒಂದು ದೀಪ ಯೋಜನೆಯಡಿ ಹಾಗೂ ಯೋಜನಾಧಿಕಾರಿ ಮೇಲ್ವಿಚಾರಕರು ಸೇವಾ ನಿರತರು ಒಕ್ಕೂಟದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಅವರೆಲ್ಲರಿಗೂ ಸಹ ನಾನು ಈ ಸಮಯದಲ್ಲಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಹೇಳಲು ಇಚ್ಛೆಪಡುತ್ತೇನೆ. ಶಾಲೆಯಲ್ಲಿ ಆಗಿರುವಂತಹ ಅಭಿವೃದ್ಧಿ ಯೋಜನೆ ಒಟ್ಟು 50 ಲಕ್ಷದ ಅಂದಾಜು ಬಜೆಟ್ ತಯಾರಿಸಿ ಶಾಲೆಯ ಸಮಗ್ರ ಅಭಿವೃದ್ಧಿಯನ್ನು ಮಾಡಿ ಮಾದರಿ ಶಾಲೆಯನ್ನಾಗಿ ಈ ಸಮಾಜಕ್ಕೆ ಅರ್ಪಿಸುವಂತಹ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಂಜ ಶತಮಾನೋತ್ಸವ ಸಮಿತಿಯವರು ಯೋಜನೆ ಮಾಡಿರುತ್ತಾರೆ. ಅದೇ ರೀತಿಯಾಗಿ ನಮ್ಮೊಟ್ಟಿಗೆ ಸಹಕಾರ ಕೊಡುತ್ತಾ ಮುನ್ನಡೆಸುತ್ತಿದ್ದಾರೆ. ಶಾಲಾ ಶತಮಾನೋತ್ಸವಕ್ಕೆ ವಸ್ತು ರೂಪದಲ್ಲಿ ಹಾಗೂ ಹಣದ ರೂಪದಲ್ಲಿ ಸಹಕಾರ ನೀಡಿದ ಸರ್ವ ಸಂಘ ಸಂಸ್ಥೆಗಳಿಗೆ ಹಾಗೂ ದಾನಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳು. ಶಾಲಾ ಬೇಡಿಕೆಗಳನ್ನು ಹೇಳಲು ಇಚ್ಛೆಪಡುತ್ತೇನೆ. ಹಿಂದಿ ವಿಷಯಕ್ಕೆ ಶಿಕ್ಷಕರ ಅವಶ್ಯಕತೆ ಇರುತ್ತದೆ. ನಮ್ಮ ಮಕ್ಕಳಿಗೆ ಕಂಪ್ಯೂಟರ್ ಬೋಧಿಸಲು ಶಿಕ್ಷಕರ ಅವಶ್ಯಕತೆ ಇದೆ. ಮತ್ತು 4 ತರಗತಿ ಕೊಠಡಿಗಳ ಅವಶ್ಯಕತೆ ಇದೆ. ಸುಸಜ್ಜಿತ ವಿಜ್ಞಾನ ಹಾಗೂ ಗಣಿತ ಪ್ರಯೋಗಾಲಯ, ಸುಸಜ್ಜಿತ ಅಕ್ಷರ ದಾಸೋಹ ಕೊಠಡಿ ಹಾಗೂ ಭೋಜನಾಲಯ, ವಾಹನ ಪಾರ್ಕಿಂಗ್ಗೆ ಶೆಡ್, ಗ್ರಂಥಾಲಯ, ಸ್ಮಾರ್ಟ್ ಕ್ಲಾಸ್ ಕೊಠಡಿ, ಕಂಪ್ಯೂಟರ್ ಕೊಠಡಿ ಅತ್ಯವಶ್ಯಕವಾಗಿ ಶಾಲೆಗೆ ಬೇಕಾಗಿರುತ್ತದೆ. ಮುಖ್ಯ ರಸ್ತೆಯಿಂದ ಶಾಲಾ ಗೇಟ್ವರೆಗೂ ಡಾಂಬರೀಕರಣ ಅಗತ್ಯವಾಗಿ ಬೇಕಾಗಿದೆ. ಹಾಗೂ ಪ್ಯೂರಿಫೈ ಫಿಲ್ಟರ್ ನಾರ್ಮಲ್ ಆ್ಯಂಡ್ ಹಾಟ್ ವಾಟರ್ ಇದು ನಮ್ಮ ಶಾಲೆಯಲ್ಲಿದ್ದರೆ ಮಕ್ಕಳಿಗೆ ನಾವು ಪ್ರತಿದಿನ ಬಿಸಿ ನೀರನ್ನು ಕೊಡ್ಬೋದು. ಶಾಲಾ ಕಚೇರಿಗೆ 1 ಟೇಬಲ್, 1 ಕುರ್ಚಿ, 2 ಕಪಾಟ್ಗಳ ಅವಶ್ಯಕತೆ ಇದೆ. ತರಗತಿ ಕೋಣೆಗಳಿಗೆ 4 ಟೇಬಲ್, 4 ಕುರ್ಚಿಗಳು, 1ರಿಂದ 7ನೇ ತರಗತಿ ಕೋಣೆಗೆ ಪುಸ್ತಕಗಳನ್ನು ಇಡಲು ರ್ಯಾಕ್ಗಳು ಬೇಕಾಗಿರುತ್ತದೆ. ನಲಿಕಲಿ ಕೊಠಡಿ 1ರಿಂದ 5ನೇ ತರಗತಿಯಿಂದ 5ನೇ ತರಗತಿಯವರೆಗೂ ಬೆಂಚ್ ಡೆಸ್ಕು ಅವಶ್ಯಕವಾಗಿರುತ್ತದೆ. ತರಗತಿ ಕೋಣೆಗೆ 3 ಗಡಿಯಾರಗಳು, 4 ಗ್ರೀನ್ ಬೋರ್ಡ್ಗಳ ಅವಶ್ಯಕತೆ ಇದೆ. ಹಾಗೂ ನಮ್ಮ ಶಾಲೆಗೆ ಇರುವಂತಹ ಧ್ವನಿವರ್ಧಕ ಮತ್ತು ಬ್ಲೂಟೂತ್ ಅವಶ್ಯಕವಾಗಿ ಬೇಕಾಗಿರುತ್ತದೆ. ಅತ್ಯುತ್ತಮ ಗುಣಮಟ್ಟದ ಕಂಪ್ಯೂಟರ್, ವೈಫೈ ಕನೆಕ್ಷನ್ ಬೇಕಾಗಿರುತ್ತದೆ. 200 ತಟ್ಟೆಗಳು, 200 ಲೋಟಗಳು, 134 ಮಕ್ಕಳಿಗೆ ದಾನಿಗಳು ಯಾರಾದರೂ ಇದ್ದರೆ ನಮ್ಮ ಮಕ್ಕಳಿಗೆ ಸ್ಟೀಲ್ ಬಾಟಲ್ ಕೊಡಬೇಕಂತ ಈ ಮೂಲಕ ಕೇಳಿಕೊಳ್ತೇನೆ. ಅಕ್ಷರ ದಾಸೋಹ ಕಚೇರಿಗೆ ಪಾತ್ರೆಗಳನ್ನು ಇಡಲು ರ್ಯಾಕ್, ಸ್ಟೀಲ್ ರ್ಯಾಕ್ 2 ಸಹ ಬೇಕಾಗಿರುತ್ತದೆ. ತರಗತಿ ಕೋಣೆಯೊಳಗೆ ಕಚೇರಿಯ ಒಳಾಂಗಣ, ಅಕ್ಷರ ದಾಸೋಹ ಕೊಠಡಿಗಳಿಗೆ ಬರವಣಿಗೆ ಮಾಡಿಸಲು ಅಂದಾಜು ವೆಚ್ಚ 75,000 ಅವಶ್ಯಕತೆಯಿಂದ ಶ್ರೀಯುತ ಗಣೇಶ ಸರ್ ಅವರು ಅಂದಾಜು ಪಟ್ಟಿಯನ್ನು ಕೊಟ್ಟಿರುತ್ತಾರೆ. ಶಾಲಾ ಶತಮಾನೋತ್ಸವದ ಯಶಸ್ವಿಗೆ ಕಾರಣಕರ್ತರಾದ ಶಾಲಾ ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀಯುತ ಮಂಜುನಾಥ್ ಸರ್ ಅವರೇ ಹಾಗೂ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ಸರ್ ಅವರೇ, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಅಮಿತ್ ಸರ್ ಅವರು, ಕಾರ್ಯದರ್ಶಿಗಳು ಹಾಗೂ ಸರ್ವ ಸದಸ್ಯರು, SDMC ಅಧ್ಯಕ್ಷರಾದ ಶ್ರೀಯುತ ಚಿದಾನಂದ್ ಸರ್ ಅವರು, ಉಪಾಧ್ಯಕ್ಷರಾದ ಶ್ರೀಮತಿ ಪ್ರತೀಕ್ಷಾರವರು, ಸರ್ವ ಸದಸ್ಯರು, ಶಾಲಾ ಶತಮಾನೋತ್ಸವದ ಉಪಸಮಿತಿಗಳ ಸಂಚಾಲಕರು ಹಾಗೂ ಸರ್ವ ಸದಸ್ಯರು, ತಾಯಂದಿರ ಸಮಿತಿಯವರು, ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿಯವರು, ಶಾಲಾ ಮುಖ್ಯ ಗುರುಗಳು, ಶಿಕ್ಷಕ ವೃಂದ, ಅಡುಗೆ ಸಿಬ್ಬಂದಿ ವೃಂದ, ವಿದ್ಯಾರ್ಥಿ ವೃಂದದವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಶಾಲಾ ವರದಿಯೊಂದಿಗೆ ಪೂರ್ಣ ವಿರಾಮವನ್ನಿಡುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಶಾಲೆಯ ವರದಿಯನ್ನು ಮಂಡಿಸಿರುವಂಥ ಮುಖ್ಯ ಶಿಕ್ಷಕರಿಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ. ಮುಂದೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳವರಾಗಿರುವಂಥ ಶ್ರೀಯುತ ಸನ್ಮಾನ್ಯ ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕ್, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಕನ್ನಡ ಸರ್ಕಾರ, ಇವರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸಿ ನಂತರ ತಮ್ಮ ಮಾತಿಗಾಗಿ ಸರ್ ಶತಸಂಭ್ರಮದ ಈ ಸವಿನೆನಪಿಗಾಗಿ ತಮ್ಮನ್ನು ಗೌರವವನ್ನು ತಾವು ನೀಡ್ತಾ ಇದ್ದೇವೆ. ತಾವು ದಯವಿಟ್ಟು ಅದನ್ನು ಸ್ವೀಕರಿಸಿದ ತಮ್ಮಲ್ಲಿ ಬೆಳೆಸ್ಕೊಳ್ತಾ ಇದ್ದೇವೆ. ಅದರೊಟ್ಟಿಗೆ ರೋಟರಿ ಕ್ಲಬ್ ಶ್ರೀಯುತ ಅಬುಬಕರ್
ಅಬೂಬಕರ್ ಅಧ್ಯಕ್ಷರು ಜುಮಾ ಮಸೀದಿ ಹಳೆಪೇಟೆ ಉಜಿರೆ. ಇವರನ್ನು ಕೂಡ ಜೊತೆಯಾಗಿ ಇಬ್ಬರು ಮಹಾನ್ ದಾನಿಗಳನ್ನು ಈ ಒಂದು ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರತಾಪರ ಬಗ್ಗೆ ನಾನು ಆಗ ಹೇಳಿದೆ, ಆದರೆ ನನಗೆ ಆ ವಿಚಾರ ನೆನಪಾಗಲಿಲ್ಲ. ಅವರು ವಿಧಾನ ಪರಿಷತ್ನ ಸದಸ್ಯರು. ಅವರ ಅನುದಾನವನ್ನು ಎಲ್ಲ ಶಾಲೆಗಳಿಗೆ ಕೊಡ್ತಿದ್ದದ್ದು. ಆದರೆ ಎಲ್ಲ ಶಾಲೆಗಳಿಗೆ ಅದು ಹೇಗೆ ಕೊಡ್ತಿದ್ರು ಅಂತ ಹೇಳಿದರೆ, ಎಲ್ಲ ಕಡೆಗೆ 5 ಲಕ್ಷ ಕೊಡ್ತಿದ್ರು. ಅವರ ಅತ್ಯಂತ ಪ್ರೀತಿಯ ಶಾಲೆಗಳಿಗೂ 5 ಲಕ್ಷ ಕೊಟ್ಟಿದ್ದಾರೆ ಅವರು ಹೇಳ್ತಾಯಿದ್ರು ಯಾವಾಗಲೂ, ಮನೆಯವತನ ನಾನು ಬೇರೆ ಯಾರಿಗೂ ಜಾಸ್ತಿ ಕೊಡಲಿಲ್ಲ, ನನಗೆ ಕೊಡಲಿಕ್ಕೆ ಆಗುವುದಿಲ್ಲ, ನಾನು ಶಾಸಕರಾಗಿ ಅಲ್ಲ, MLA ಆದರೆ ಬೇರೆ ಬೇರೆ ಅನುದಾನ ತರಿಸಿಕೊಳ್ಳಿಕ್ಕಾಗ್ತದೆ, ಆದರೆ ಅವರಿಗೆ ಬಂದ ಅನುದಾನವನ್ನು ಅವರು ಕೊಡುವಂಥದ್ದು. ಹಾಗೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಕಲ್ಮಂಜಕ್ಕೆ ಅವರು ಸುಮಾರು 10 ಲಕ್ಷ, ಅದು 2 ಕಂತಿನಲ್ಲಿ 10 ಲಕ್ಷ ಅನುದಾನವನ್ನು ಕೊಟ್ಟಿದ್ದಾರೆ. ಅಲ್ಲಿ ಮೇಲ್ಗಡೆ ಇದು ಕಂಪ್ಯೂಟರ್ ಕೊಠಡಿ ಪ್ರಾರಂಭ ಆಗಿದೆ. ಈಗಾಗಲೇ ಕಂಪ್ಯೂಟರ್ ಇನ್ಫೋಸಿಸ್ನವರು ಕೊಟ್ಟಿದ್ದಾರೆ. ಮಾನ್ಯ ಪ್ರತಾಪ್ ನಾಯಕರು ಆ ಒಂದು, ಯಾಕಂದರೆ ಅದು ಇನ್ನೂ ಕೆಲಸ ಬಾಕಿ ಉಂಟು, ಸ್ವಲ್ಪ ಬಾಕಿ ಉಂಟು, ಇನ್ನು ಅವರ ಅವಧಿ ಸಹ ಮುಗಿತಾ ಬಂತು. ನಾವು ಕೇಳಲಿಕ್ಕೆ ಅವರಲ್ಲಿ ಆಗಲಿಲ್ಲ. ಈ ನಮ್ಮ ಶಾಲೆಯ ಈ ಶತಮಾನೋತ್ಸವಕ್ಕೂ ಅವರಲ್ಲಿ ಕೇಳಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಅವರ ಅವಧಿ ಮುಗಿತಾ ಬಂತು. ಇನ್ನು ಮಾರ್ಚ್ ಏಪ್ರಿಲಿಗೆ HMC ಅವರ ಅವಧಿ ಮುಗೀತದೆ ಕಾಣ್ತದೆ. ಆದರೂ ಅವರನ್ನು ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಗೌರವಿಸ್ತಾ ಇದ್ದೇವೆ. ತಾವು ದಯವಿಟ್ಟು ಇದನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪ್ರತಾಪನ ಪ್ರವೀಣ್ ನಮ್ಮ ಬಡವಟ್ನೆಯರು, ಅಬೂಬಕರ್, ಪ್ರಭಾಕರ್ ಶೆಟ್ರು ಎಲ್ಲರೂ ಸೇರಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶತಸಂಭ್ರಮದ ಈ ಒಂದು ಗೌರವದ ವೇದಿಕೆಯಲ್ಲಿ 5 ನಕ್ಷತ್ರಗಳನ್ನು ನಾವು ಕಾಣ್ತಾ ಇದ್ದೇವೆ. 5 ಸಾಧಕರ ಈ ಒಂದು ಸಮಕ್ಷಮದಲ್ಲಿ ಶ್ರೀಯುತ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಸನ್ಮಾನ್ಯ ಶ್ರೀ ಪ್ರತಾಪ್ ಸಿಂಹ ನಾಯಕ್, ಮಾನ್ಯ ಶಾಸಕರು, ವಿಧಾನ ಪರಿಷತ್, ಕರ್ನಾಟಕ ಸರ್ಕಾರ, ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಲು ಹೆಮ್ಮೆ ಪಡ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವರು ಅಬೂಬಕರ್, ಇನ್ನೋರ್ವರು ಸಾಧಕರು ಶ್ರೀಯುತ UH ಅಬೂಬಕರ್, ಅಧ್ಯಕ್ಷರು ಜುಮಾ ಮಸೀದಿ ಹಳೆಪೇಟೆ ಉಜಿರೆ. ಇವರು ಶ್ರೀಯುತ ಅಬೂಬಕರ್ ಅವರು ರೋಟರಿ ಸಂಸ್ಥೆಯ ಕಾರ್ಯದರ್ಶಿಯಾಗಿದ್ದಾಗ ನಾವು ಅವರಲ್ಲಿ ಕೇಳಿಕೊಂಡದ್ದು. ಅವರು ಅದರ ಕಾರ್ಯರೂಪಕ್ಕೆ ಬರುವಾಗ ಅವರು ಅದರ ಕಾರ್ಯದರ್ಶಿ ಆಗಿರಲಿಲ್ಲ. ಆದರೆ ನಮ್ಮ ಮೇಲೆ ಪ್ರೀತಿ ಇಟ್ಟು ಅದೇ ಹೈಸ್ಕೂಲಿಗೆ ಒಂದು ಉತ್ತಮವಾದ ಶೌಚಾಲಯ, ಸುಮಾರು 12 ಲಕ್ಷದ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ನಾವು ಸನ್ಮಾನಿಸ್ತಿದ್ದೇವೆ. ಶತಸಂಭ್ರಮದ ಭವ್ಯವಾದ ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಲು ಹೆಮ್ಮೆ ಪಡ್ತಾ ಇದ್ದೇವೆ. ಗೌರವವನ್ನು ಸ್ವೀಕರಿಸಿರುವಂತಹ ಶ್ರೀಯುತ ಸನ್ಮಾನ್ಯ ಶ್ರೀ ಪ್ರತಾಪ್ ಸಿಂಹ ನಾಯಕರವರು ಶತಸಂಭ್ರಮದ 1-2 ಅಣಿಮುತ್ತಿಗಾಗಿ
ಈಗಿನ ಸಮಯವನ್ನು ತಾವು ನಮಗೆ ನೀಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇಲ್ಲಿ ತನಕ ತಮ್ಮೊಂದಿಗೆದ್ದು ಅನ್ಯ ಕಾರ್ಯ ನಿಮಿತ್ತ ಈ ಕಾರ್ಯಕ್ರಮದಿಂದ ತೆರಳುತ್ತಿರುವವರು ಶ್ರೀಯುತ UH ಅಬೂಬಕರ್ ಅಧ್ಯಕ್ಷರು ಜುಮ್ಮಾ ಮಸೀದಿ ಹಳೆಪೇಟೆ ಉಜಿರೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದು ತಮ್ಮ ಗೌರವವನ್ನು ಸ್ವೀಕರಿಸಿರುವ ತಮಗೆ ಇಲ್ಲಿ ಸೇರುವಂತಹ ಸಮಸ್ತರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ವಿದ್ಯಾಧಿದೇವತೆ ಶಾರದೆಯನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ತಾ ಸ್ಥಳ ಸಾನ್ನಿಧ್ಯದ ಎಲ್ಲ ದೇವರುಗಳಿಗೆ ಪ್ರಾರ್ಥನೆ ಮಾಡಿ ಚಿಣ್ಣರ ಉತ್ಸವದ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ. ಚಿಣ್ಣರ ಉತ್ಸವ ಅಂಥೇಳಿ ಗೊತ್ತಾಗ್ತದೆ. ಮಕ್ಕಳ ಚಿಲಿಪಿಲಿಯಲ್ಲಿ ನಮ್ಮ ಮಾತನ್ನು ಯಾರು ಕೇಳ್ತಾರೆ ಗೊತ್ತಿಲ್ಲ ನನಗೆ. ಆದರೆ ಆ ವಯಸ್ಸಿನಲ್ಲಿ ನಾವು ಸಹ ಹಾಗೆ ಇದ್ದೆವು. ಹಾಗಾಗಿ ಆ ಚಿಣ್ಣರಾಗಿರುವಾಗ ಇರುವ ಆನಂದದ ಅನುಭವವನ್ನು ನೆನಪು ಮಾಡಿಕೊಳ್ಳುವ ದೃಷ್ಟಿಯಲ್ಲಿ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ಆತ್ಮೀಯರು ಆಗಿರುವಂತಹ ಸನ್ಮಾನ್ಯ ಶರತ್ ಕೃಷ್ಣ ಪಟವಟ್ನಾಯರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರೆದಿರುವ ಎಲ್ಲ ಶಿಕ್ಷಣಾಭಿಮಾನಿಗಳೇ, ಮುದ್ದು ಮಕ್ಕಳೇ, ಮಾಧ್ಯಮದ ಮಿತ್ರರೇ, ಹಿಂದಿಯಲ್ಲಿ ಒಂದು ಮಾತಿದೆ, ಸುಬಹ ಕಾ ಭೂಲಾ ಶಾಮ್ ಕೋ ಆಯೇ ತೋ ಉಸೆ ಭೂಲಾ ನಹಿ ಕಹತೆ ಅಂಥೇಳಿ. ಬೆಳಗ್ಗೆ ಬರಬೇಕಾದವರು ಪಕ್ಕನೆ ಸಂಜೆ ಬಂದರೆ ಅವರಿಗೊಂದು ಕ್ಷಮೆ ಉಂಟು ಅಂತೇಳಿ. ಹಾಗೆ ನಾನು ಬೆಳಿಗ್ಗೆ ಬರಬೇಕಾದವ ಸಂಜೆ ಬಂದಿದ್ದೇನೆ. ಹಾಗಾಗಿ ಅದು ಸಹ ಈ ಪಟ್ಟಿಯಲ್ಲಿ, ಉದ್ದದ ಪಟ್ಟಿಯಲ್ಲಿ ಇದ್ದವರದಲ್ಲಿ, ರಾಜಕೀಯದವರದ್ರಲ್ಲಿ ಬಂದವ ನಾನು ಒಬ್ಬನೇ ಅಂತೇಳಿ ಕಾಣ್ತದೆ ಈಗ ನನಗೆ. ಹಾಗಾಗಿ ನನಗೊಂದು ಸಮಾಧಾನ. ಎರಡನೇದು, ನನ್ನನ್ನು ಕರೆಯುವಾಗಲೇ ನಾನು ಮಂಜುನಾಥರಿಗೆ ಹೇಳಿದೆ, ನನಗೆ ಸ್ವಲ್ಪ ಬೇಗ ಹೋಗಬೇಕು ಅಂಥೇಳಿ. ನನಗೀಗ ಅವರೇ ಹೇಳಿದ ರೀತಿಯಲ್ಲಿ ಶಾಲೆಯ ವಾರ್ಷಿಕೋತ್ಸವಕ್ಕೆ ಹೋಗೋದು ಅಂತ ಹೇಳಿದರೆ ಅದು ಕನಿಷ್ಠ ಪಕ್ಷ ನಾವೊಂದು 4-5 ಗಂಟೆ ಆದರೂ ಅದಕ್ಕೋಸ್ಕರ ತೆಗೆದಿಡಬೇಕು. ಯಾಕೆಂದೇಳಿ ಕೇಳಿದರೆ, ಈಗ ನೋಡಿ, ಇದು 100 ವರ್ಷದ ಸಂಭ್ರಮ. ಇದರ ಹಿಂದೆ ಎಷ್ಟು ಪ್ರಯತ್ನ ಆಗಿದೆ, ಎಷ್ಟು ತಯಾರಿ ಆಗಿದೆ, ಆ ಮಕ್ಕಳ ಎಷ್ಟು ದಿವಸದಿಂದ ಅಭ್ಯಾಸ ಮಾಡಿದ್ದಾರೋ ಏನೋ. ಅವರೆಲ್ಲರ ಪ್ರಯತ್ನದ ಮಧ್ಯೆ ನಾವು ರಾಜಕೀಯದವರು ಬರುವುದು, ಒಂದೆರಡು ಮಾತಾಡೋದು, ಮತ್ತು ನಾವು ಹೋಗೋದು. ಯಾಕೆ ಅಂತ ಹೇಳಿದರೆ ನಮಗೆ ಅನಿವಾರ್ಯ. ಹಾಗೆ ನಾನು ಅವ್ರ ಹತ್ರ ಕೇಳಿದೆ, ನೀವು ಆಜು ಗಂಟೆಗೆ ಬಲೆ ಅಂತೇಳಿ ಹೇಳಿದರು. ನಾನು ಆಜು ಗಂಟೆಗೆ ಬಂದಿದ್ದೇನೆ. ಆಜು ಗಂಟೆಗೆ ಅಂದರೆ ಆಜು ಗಂಟೆಗೆ ಬಂದಿದ್ದೇನೆ ಮಂಜುನಾಥರೇ. ಈಗ 8:10 ಆಯಿತು. ನಾನು ಸ್ವಲ್ಪ ಮುಂದೆ ಹೋಗ್ತೇನೆ ಅಂತೇಳಿ ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ, ನನಗೊಂದು ಇನ್ನೊಂದು ಸಮಾಧಾನ, ನಾನು MLC ಆಗಿದ್ದಾಗ, ಅಂದರೆ ಪ್ರಾರಂಭದ ಹಂತದಲ್ಲಿ ನನಗೆ ಕುರ್ಚಿಯಲ್ಲಿ ಕೂತ್ಕೊಳ್ಳಿಸಿ ಶಾಲು ಗೀಲು ಹಾಕುವಾಗ ನನಗೆ ಕಾಣೋದು, ನಾನು ಏನೂ ಮಾಡಲಿಲ್ಲಲ್ಲ, ಯಾಕೆ ಶಾಲೆ ಎಲ್ಲ ಹಾಕ್ತಾರೆ ಅಂಥೇಳಿ. ನಾನು ಕೇಳಿದೆ, ಓಯ್ ದಾಯಮಾರ್ರೆ, ಒಂದು ಶಾಲು ಪುರ ಪಾಡಬಾರದು, ಯಾನ್ ದಾಲ ಮಲ್ತಿಜತ್ತ ಅವು ಎಂಕ್ಲೆಗ್ಲ ಗೊತ್ತುಂಡಿರು ದಾಲ ಮಲ್ತಿಜಾರಂದು ಅಂಡ ಇತ್ತೆ ಮಲ್ಪನ ಜಾಗಡು ಕುಲ್ಲದಾರತ್ತ ಒಂಚೂರು ದಾಲ ಅಂಡ ಮಲ್ಪಲೆ ಅಂತೇಳಿ.
ಈಗ ಮತ್ತೆ ಪುನಃ ನಾನು ಶಾಲೆಗೆ ಹೋಗಲಿಕ್ಕೆ ಇನ್ನೊಂದು ಹೆದರಿಕೆ ಯಾಕೆಂತ ಹೇಳಿದರೆ, ಈಗ ನಾನು ಅನುದಾನ ಕೊಡುವ ಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ ನನ್ನ ಅವಧಿ ಮುಗಿಯಿತು. ಈ ಶಾಲೆಯಲ್ಲಿ 100 ವರ್ಷ ಅವರು ಮನೆಗೆ ಬಂದಾಗ ಕೇಳಿದರು, ಇಲ್ಲಿ ಪುನಃ ಶಾಲೆ ಹಾಕುವಾಗ ಒಂದು ಸಣ್ಣ ಹೆದರಿಕೆ ಆಯಿತು ನನಗೆ. ಮತ್ತೆ ನೋಡುವಾಗ ಹೈಸ್ಕೂಲಿಗೆ ಕೊಟ್ಟದ್ದಕ್ಕೆ ಇಲ್ಲಿ ಹಾಕಿದ್ದು ಹೇಳಿದರು. ಹಾಗಾಗಿ ಇಲ್ಲಿ ಈಗ ಕೊಡಲಿಕ್ಕೆ ನನ್ನಿಂದ ಇಲ್ಲ ಅಂತ ಹೇಳುವಂಥದ್ದು ಅವರು ಗೊತ್ತಿದ್ದೇ ಹೈಸ್ಕೂಲ್ ಇದಕ್ಕೆ ಶಾಲೆ ಹಾಕಿದ್ದಾರೆ ಅಂಥೇಳಿ ನಾನು ಅವರಿಗೆ ವಿಶೇಷ ಧನ್ಯವಾದ. ಎಲ್ಲ ಒಂದು ಮಾತು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ, ಯಾಕೆಂದರೆ ನನಗೆ 8:20ಕ್ಕೆ ಬೇರೆ ಕಡೆ ಹೋಗಬೇಕು. ಇಲ್ಲಿ ಕಲಿತಂತಹ 5ನೇ ತರಗತಿಯವರೆಗೆ ಮೊದಲು ಇದ್ದದ್ದು. 6-7ಕ್ಕೆ ಉಜಿರೆಯ ಜನಾರ್ದನ ಶಾಲೆಗೆ ಎಲ್ಲರೂ ಬರ್ತಿದ್ದದ್ದು. ಹಾಗಾಗಿ ಇಲ್ಲಿರುವ ತುಂಬ ಹಿರಿಯ ವಿದ್ಯಾರ್ಥಿಗಳು ನಾವು ಒಟ್ಟಿಗೆ ಕಲಿತವರೇ. ನನ್ನ ಮೊದಲ ಅಭಿನಂದನೆ ಈ ಶಾಲೆಯನ್ನು 1925ನೇ ಇಸವಿಯಲ್ಲಿ ಯಾವ ಹಿರಿಯರು ಈ ಊರಿನ ಮಕ್ಕಳು ಅಕ್ಷರಾಭ್ಯಾಸ ಮಾಡಬೇಕು ಅಂಥೇಳಿ 100 ವರ್ಷದ ಹಿಂದೆ, ಬಹುಶಃ 100 ವರ್ಷದ ಶಾಲೆ ಬಹುಶಃ ಕೆಲವೇ, ಮೊನ್ನೆ ಜನಾರ್ದನ ಶಾಲೆ ಮತ್ತು ಈ ಶಾಲೆ, ಈ ರೀತಿಯಲ್ಲಿ ಒಂದು ಬೆರಳೆಣಿಕೆಯ ಶಾಲೆಗಳು. ಆ ಶಾಲೆಯನ್ನು ಸ್ಥಾಪಿಸಿದಂತಹ ಆ ಎಲ್ಲ ಹಿರಿಯರಿಗೆ ನಾನು ಎಲ್ಲರ ವತಿಯಿಂದ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ನಾವು ಇವತ್ತು ಇಲ್ಲಿ ನಿಂತು ಈ ರೀತಿಯ ನಾನು ಕಳೆದ ಸಾರ್ವಜನಿಕ ಜೀವನದಲ್ಲಿ 40-50 ವರ್ಷ, ಇತ್ತೀಚೆಗೆ ಒಂದು 5 ವರ್ಷ ನಾನು ಸ್ವಲ್ಪ ಬೇಡಲಿಕ್ಕೆ ಹೋಗೋದು ಕಡಿಮೆ. ಇಲ್ಲ ಅಂತ ಹೇಳಿದರೆ ನಾನು ಬಂದೆ ಅಂತ ಹೇಳಿದರೆ ನಾರಾಯಣಂಥವರೆಲ್ಲ ಪ್ರತಾಪೇರು ಬರ್ತಾರ ಅಂಥೇಳಿ ಒಮ್ಮೆ, ಅಲ್ಲ ನಾರಾಯಣರು ನಾನು ಹೆಸರಿಗೆ ಹೇಳಿದ್ದಷ್ಟೇ. ಇಲ್ಲದಿದ್ದರೆ ನಾನು ಬಂದರೆ ಇವರು ಬೇಡಲಿಕ್ಕೆ ಬಂದದ್ದು ಅಂತ ಹೇಳುವಂಥ ಒಂದು ಸರ್ಟಿಫಿಕೇಟ್ ನಮಗೆ ಇತ್ತು. ಆದರೆ ಒಂದು ಸಮಾಧಾನ ಏನು ಅಂತ ಹೇಳಿದರೆ, ನೋಡಿ ಇವತ್ತು ಅವರು ಬಂದ ಪ್ರಯತ್ನದ ಫಲವಾಗಿ ಬಹುಶಃ ಈ ವೇದಿಕೆ ಇದನ್ನೆಲ್ಲ ನೋಡುವಾಗ ಒಂದು ತೃಪ್ತಿ ಒಂದು ಸಿಗ್ತದಲ್ಲ. ನನ್ನ ಊರಿನ ಶಾಲೆಗೆ ನಾನು ಇಂಥದ್ದನ್ನೊಂದನ್ನು ಮಾಡಿದ್ದೇನೆ. ದೆಹಲಿಯಲ್ಲಿರುವ ಪ್ರಭಾಕರ್ ಶೆಟ್ಟರನ್ನು ಸಹ ಬಿಡದೆ ಯಾರೆಲ್ಲ ಈ ಶಾಲೆಯಲ್ಲಿ ಕಲ್ತಿದ್ದಾರೆ ಅವರನ್ನೆಲ್ಲ ಒಟ್ಟಿಗೆ ಸೇರಿಸಿ ಈ ಶಾಲೆ ಕಲ್ತಿದ್ದಾರೆ ಮಾರ್ರೆ ದಾಲಾಂಡ ಈ ಶಾಲೆಗೆ ಈ 100 ವರ್ಷದ ಸಂದರ್ಭಡು ಮಲ್ಪಲೆ. ಯಾಕಂದರೆ ಮೊದಲು ಇಲ್ಲಿ ನನಗೆ ಅಂದಾಜಿರುವಾಗೆ 300 ಮಕ್ಕಳಿದ್ದರು. ಒಂದು ಸಮಾಧಾನ ಏನು ಅಂತೇಳಿ ಕೇಳಿದರೆ 50 ಲಕ್ಷ ಖರ್ಚು ಮಾಡಿದರು. ಈಗ ಸರ್ಕಾರಿ ಶಾಲೆಯಲ್ಲಿ 100 ಜನ ಮಕ್ಕಳಿದ್ದಾರೆ ಅಂಥೇಳಿ ಆದರೆ ಆ ಶಾಲೆ ಪಾಸ್. ಯಾಕೆಂದರೆ ನಾನು ನೋಡಿದ್ದೇನೆ, ನನ್ನ ಹತ್ರ ಅನುದಾನ ಕೇಳಲಿಕ್ಕೆ ಬರೋದು 1ರಿಂದ 7ನೇ ತರಗತಿವರೆಗೆ. ಟೀಚರ್ ಎಷ್ಟಿದ್ದಾರೆ? 2. ಮಕ್ಕಳು ಎಷ್ಟಿದ್ದಾರೆ? 18 ಮಕ್ಕಳಿಗೆ 5 ಲಕ್ಷ ಕೊಟ್ಟು 10 ಲಕ್ಷ ಕೊಟ್ಟು ಒಂದು ಕೊಠಡಿ ಕಟ್ಟುವಂತಹ ಹೊಸ ಪ್ರಯತ್ನಕ್ಕಿಂತ ಬಹುಶಃ ಈ ರೀತಿಯಲ್ಲಿ ಮಾಡಿದರೆ ಏನು ಮನಸ್ಸಿಗೆ ಒಂದು ತೃಪ್ತಿ ಸಿಗ್ತದೆ. ಹಾಗಾಗಿ ಇಷ್ಟು ಚಂದದ 100 ವರ್ಷಕ್ಕೆ ಬ್ಯಾಂಕಿನ ಮ್ಯಾನೇಜರ್ ಇದ್ದಾರೆ, ಗಿರೀಶ್ರಿದ್ದಾರೆ, ಇದೇ ಶಾಲೆಯಲ್ಲಿ ಕಲ್ತಂಥವರು, ಅವರೆಲ್ಲ ಒಟ್ಟಿಗೆ ಸೇರಿ ಇಷ್ಟೊಂದು ಭವ್ಯವಾಗಿ ಈ ಶತಮಾನೋತ್ಸವವನ್ನು ಆಚರಿಸ್ತಿದ್ದೀರಿ. ಇದರ ಹಿಂದೆ ಪ್ರಯತ್ನಪಟ್ಟ ಎಲ್ಲರಿಗೂ ಕೂಡ ನನ್ನದು ಬಾಯಿ ಉಪಚಾರ. ಯಾಕೆಂದೇಳಿದರೆ ಮತ್ತೆ ಪುನಃ ಹೇಳ್ತೇನೆ, ಇನ್ನೂ ಇರ್ಬೋದು ಇದಕ್ಕೆ ಬಿಲ್ಲುಗಳು ಕೊಡಲಿಕ್ಕೆ, ಆದರೆ ನಿಮ್ಮ ಪ್ರಯತ್ನಕ್ಕೆ ದೇವರ ಸಹಾಯ ಖಂಡಿತವಾಗಿಯೂ ಇದೆ, ಜನರ ಸಹಾಯ ಇದೆ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಒಂದು ಮಾತು ಹೇಳ್ತಾರೆ ನೋಡಿ, ಯೋಜಕಃ ತತ್ರ ದುರ್ಲಭ ಅಂತೇಳಿ. ಧೈರ್ಯ ತಗೊಂಡು ನಮ್ಮ ಹಳ್ಳಿ ಮನೆಯವರು, ಆಚೆ ಕೊನೆಯ ಹಿರಿಯ ವಿದ್ಯಾರ್ಥಿಗಳ ಇವರು ಹಮೀದರು ಎಲ್ಲ ಒಟ್ಟಿಗೆ ಸೇರಿ ಮೊನ್ನೆ ಅವರು ಟೀಮಾಗಿ ಬಂದದ್ದೇ ನೋಡುವಾಗ ಬಹಳ ಖುಷಿ. ಯಾಕೆಂದೇಳಿದರೆ ಸಂಗ್ರಹ ಆಗಬೇಕು ಅಂತ ಹೇಳಿ ಆದರೆ ಮೊದಲು ಸಮಯ ಕೊಡಬೇಕು. ಈಗ ಸಮಯ ಕೊಡುವವರ ಸಂಖ್ಯೆ ಕಡಿಮೆ, ಸಮಯ ಕೊಟ್ಟರೆ ಕೊಡುವಂತಹ ವ್ಯವಸ್ಥೆ ಬರ್ತದೆ. ಆ ದೃಷ್ಟಿಯಲ್ಲಿ ಧೈರ್ಯದಲ್ಲಿ ಮುಂದುವರಿಸಿದಂತಹ ಈ ಶತಮಾನೋತ್ಸವ ಸಮಿತಿಗೆ, ಶಾಲೆಯ ಸಮಿತಿಯವರಿಗೆ, ಶಾಲೆಯ ಮುಖ್ಯೋಪಾಧ್ಯಾಯನಿಂದ ಹಿಡಿದು ಎಲ್ಲ ಅಧ್ಯಾಪಕ ವರ್ಗದವರಿಗೆ ನಾನು ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ನನಗೆ ಮಕ್ಕಳು ಯಕ್ಷಗಾನ ಮಾಡುವಾಗ, ಅಲ್ಲಿಗೆ ನನ್ನ ಮಾತು ನಿಲ್ಲಿಸ್ತೇನೆ ಇವರೇ, ಆ ಮಕ್ಕಳು ಯಕ್ಷಗಾನ ಮಾಡುವಾಗ ನನಗೆ ಬಹಳ ಖುಷಿಯಾಯಿತು. ಯಾಕೆಂದೇಳಿದರೆ ಅದು ನಮ್ಮದು. ಯಾವ ಶಾಲೆಯಲ್ಲಿ ನಮ್ಮ ತಾಯಿ ಬೇರುಗಳನ್ನು ಮರೆಯುವುದಿಲ್ಲವೋ ಆ ಶಾಲೆ ಯಾವತ್ತಿದ್ದರೂ ಒಳ್ಳೆಯದಾಗ್ತದೆ. ನಮ್ಮದು ಯಾವುದು ಅಂತ ಹೇಳುವಂಥದ್ದನ್ನು ಇವತ್ತು ಕಾಲ ಹೇಗೆ ಅಂತ ಹೇಳಿದರೆ ತಪ್ಪಲ್ಲ. ಈಗ ಪ್ಯಾಂಟ್ ಹಾಕೋದು ಅದು ಪಾಶ್ಚಾತ್ಯ ಸಂಸ್ಕೃತಿ, ತಪ್ಪಲ್ಲ. ಅನುಕೂಲಕ್ಕೆ ನಾವು ಪ್ಯಾಂಟ್ ಹಾಕಬೇಕು. ಹಾಗೆಂತೇಳಿ ನಮ್ಮ ಪಂಚೆಯನ್ನು ನಾವು ಮರಿಬಾರದು. ಯಾವ ರೀತಿಯ ಡ್ರೆಸ್ ಬೇಕಾದರೂ ಹಾಕಿ, ತಾಯಂದಿರು ಸೀರೆ ಮರಿಬಾರದು. ಯಾಕೆಂದರೆ ಅದು ನಮ್ಮದು. ಆ ದೃಷ್ಟಿಯಲ್ಲಿ ಆ ತಿಲಕ ಹಾಕುವುದು ಅದು ನಮ್ಮ ಸಂಸ್ಕಾರ. ಈ ಸಂಸ್ಕಾರಗಳು ಯಾಕೆ ಅಂತ ಹೇಳಿ ಕೇಳಿದರೆ ಅದರ ಹಿಂದೆ ಜೀವನ ಮೌಲ್ಯಗಳಿದ್ದಾವೆ. ನಮ್ಮ ದೇಶದ ದೊಡ್ಡ ಕೊಡುಗೆ ಯಾವುದು ಅಂತ ಹೇಳಿದರೆ ಅದು ಕುಟುಂಬ ಪದ್ಧತಿ. ಪ್ರಕೃತಿಯ ಜೊತೆಗೆ ಬದುಕಿದಂಥವರು ನಾವೆಲ್ಲ ಒಟ್ಟಿಗೆ ಸೇರಿ ಅಣ್ಣ ತಮ್ಮಂದಿರು ಒಂದಾಗಿ ಒಟ್ಟಾಗಿ ಒಂದೊಂದು ಮನೆಗಳು ಅಂತ ಹೇಳಿದರೆ ಆ ರೀತಿಯಲ್ಲಿ ನಂದನವನದಂತಹ ಮನೆಗಳಾಗಿ ಇದ್ದಂಥವ್ರು ನಾವು. ಇತ್ತೀಚೆಗೆ ಅದು ಮರೆತು ಹೋಗ್ತಾ ಇದೆ. ಜಗತ್ತಿಗೆ ಕೊಟ್ಟ ದೊಡ್ಡ ಕೊಡುಗೆ. ಆ ದೃಷ್ಟಿಯಲ್ಲಿ ಯಕ್ಷಗಾನವನ್ನು ಇಲ್ಲಿ ಮಾಡಿದಾಗ ನನಗೆ ನನ್ನ ಬಾಲ್ಯದ ನೆನಪು ಬಂತು. ಇಲ್ಲಿ ಬಹಳ ಚಂದ ವ್ಯವಸ್ಥೆ ಮಾಡಿದ್ದೀರಿ. ನಾವು ಆವಾಗ ಯಕ್ಷಗಾನಕ್ಕೆ ಕುಣಿಯುವುದಕ್ಕೆ ನಿಲ್ಲುವಾಗ ಬೆಡ್ಶೀಟನ್ನು ಸುತ್ತಿ ವೇಷ ನಮ್ಮದು. ಬೆಡ್ಶೀಟ್ ಅವರ ಹಾಗೆ ನಾನು ಸಹ ದಿಗಣ ಹಾಕಲಿಕ್ಕೆ ನೋಡಿ ಬಿದ್ದದ್ದುಂಟು. ಆದರೆ ಯಾರು ಬಿದ್ದಾಗಲೂ ಎದ್ದು ನಿಂತು ನನಗೆ ಅದರಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಇದ್ದರೆ ಪ್ರತಿಯೊಬ್ಬರಲ್ಲಿಯೂ ಒಂದೊಂದು ವಿಶೇಷವಾದಂತಹ ಶಕ್ತಿ ಇದೆ. ನಾವದನ್ನು ಪೋಷಿಸ್ತೇವೆ ಅಂಥೇಳಿ ಆದರೆ, ಅದನ್ನು ಬೆಳೆಸ್ತೇವೆ ಅಂಥೇಳಿ ಆದರೆ, ಬಿದ್ದೆವು ಅಂಥೇಳಿ ಅಲ್ಲಿಗೆ ಬಿಟ್ಟರೆ ಅದು ಅಲ್ಲಿಗೆ ನಿಲ್ತದೆ. ಅದನ್ನು ಹಠ ಹಿಡಿದು ಯಕ್ಷಗಾನದಲ್ಲಿ ನಾನು ಏನಾದರೂ ಆಗ್ತೇನೆ ಅಂತ ಹೇಳುವಂತಹ ನಿಶ್ಚಯ ಮಾಡಿದರೆ, ಯಾರೆಲ್ಲ ಆ ರೀತಿಯಲ್ಲಿ ನಿಶ್ಚಯ ತಗೊಂಡಿದ್ದಾರೆ ಅವರೆಲ್ಲ ಜೀವನದಲ್ಲಿ ಮುಂದೆ ಬಂದಿದ್ದಾರೆ. ನಾನು ದನಿಗಳ ಮಾತು ಇಲ್ಲಿ ಬಂತು. ಬಹುಶಃ ಪ್ರಾರಂಭ ಮಾಡುವಾಗ, ಜನಾರ್ದನ ಸ್ವಾಮಿಯ ದೇವಸ್ಥಾನದ ಗೋಪುರ ಪ್ರಾರಂಭ ಮಾಡುವಾಗ ಆ ಸಂಕಲ್ಪವನ್ನು ಏನಾದರೂ ಮಾಡಿ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳುವಂತಹ ಆ ಸಂಕಲ್ಪವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು 4,500 ಮನೆಗಳಿಗೆ ಅವರು ಬೆಳಿಗ್ಗೆ ಎದ್ದು ಪ್ರತಿ ಮನೆಗೆ ಒಂದು ತಂಡವನ್ನು ಕರ್ಕೊಂಡು ಹೋದದರ ಪರಿಣಾಮ ಇವತ್ತು ಅಲ್ಲಿ ಆ ರೀತಿಯ ಭವ್ಯವಾದಂತಹ, ನಾವೆಲ್ಲ ಹೆಮ್ಮೆ ಪಡುವಂತಹ ರೀತಿಯ ಜನಾರ್ದನ ಸ್ವಾಮಿಯ ಗೋಪುರ ಆಗ್ತಾಯಿದೆ. ಬೇರೆ ಬೇರೆ ಚಟುವಟಿಕೆಗಳು ಆಗ್ತಾಯಿದೆ. ಎಕ್ಸೆಲ್ನವರು ಒಂದು ಹಳ್ಳಿಯಿಂದ ಬಂದಂತಹ ಹುಡುಗ, ಶಾಲೆಯಲ್ಲಿ ಒಬ್ಬ ಅಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದಂಥವರು ಇವತ್ತು ಗುರುವಾಯನಕೆರೆಯಲ್ಲಿ 3,000-4,000 ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವ ಒಂದು ಸಂಸ್ಥೆ ಕಟ್ಟಿದ್ದಾರೆ ಅಂತ ಹೇಳಿ. ಆದರೆ ಇಲ್ಲೇ ತುಂಬ ಮಂದಿ ನಾವೆಲ್ಲ ಇದ್ದೇವೆ ಆ ರೀತಿಯಲ್ಲಿ ಬೆಳೆದು ಬಂದಂಥವರು. ಹಾಗಾಗಿ ಮಕ್ಕಳಿಗೆ ಒಂದು ಒಳ್ಳೆಯ ಪಂಚಾಂಗ ಸಿಕ್ಕಿದರೆ ಅವರು ಬೆಳೆದು ಬರ್ತಾರೆ. ಸಚಿನ್ ತೆಂಡೂಲ್ಕರ್ SLCಯಲ್ಲಿ ಫೇಲ್ ಆದ್ರಂತೆ. SLCಯಲ್ಲಿ ಫೇಲ್. ಆವಾಗ ಅವರ ತಂದೆಯವರು ಕೇಳಿದ್ರಂತೆ, ಫೇಲ್ ಆಗಲಿಕ್ಕೆ ಕಾರಣ ಏನು ಅಂಥೇಳಿ. ಅಪ್ಪ, ನನಗೆ ಕ್ರಿಕೆಟ್ನ ಬಗ್ಗೆ ಅತ್ಯಂತ ಆಸೆ, ಈ ದೇಶಕ್ಕೆ ರೆಪ್ರೆಸೆಂಟ್ ಮಾಡುವಂತಹ, ಪ್ರತಿನಿಧಿಸುವಂತಹ ಒಬ್ಬ ಆಟಗಾರ ಆಗಬೇಕು ಅಂಥೇಳಿ ಆಸೆ. ತಂದೆ ಏನು ಮಾಡಿದರು ಅಂತ ಹೇಳಿದರೆ, ಮಗನ ಆಸೆಯನ್ನು ನೋಡಿ ಒಳ್ಳೆಯ ಕೋಚಿಂಗ್ ಕೊಡುವಂತಹ ಅಚ್ರೇಕರ್ ಅಂಥೇಳಿ ಕಾಣ್ತದೆ ಅವರ ಹೆಸರು, ಅವರಲ್ಲಿ ಟ್ರೈನಿಂಗ್ ಕೊಡಿಸಿದರು. ನಾವು ಇವತ್ತು ಅವರ ಸಾಧನೆ ಇತಿಹಾಸ. ಯಾರು SLCಯಲ್ಲಿ ಫೇಲ್ ಆಗಿದ್ದರೋ ಇವತ್ತು ಮಹಾರಾಷ್ಟ್ರಕ್ಕೆ ಹೋದರೆ ಅಲ್ಲಿಯ SSC ಟೆಕ್ಸ್ಟ್ ಬುಕ್ಕಿನಲ್ಲಿ ಅವರು ಹೇಳ್ತಾರೆ, ಸಾಧಕರ ಹೆಸರಿನಲ್ಲಿ
8ನೇ ಅಧ್ಯಾಯ ಯಾರದು ಅಂಥೇಳಿ ಕೇಳಿದರೆ ಸಚಿನ್ ರಮೇಶ್ ತೆಂಡೂಲ್ಕರ್ ಅವರದು. ಮಕ್ಕಳು ಸಾಧನೆಯನ್ನು ಓದ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಆ ರೀತಿಯ ಬೆಳವಣಿಗೆ ಕೊಡುವಂತಹ ಶಿಕ್ಷಣ ಖಂಡಿತವಾಗಿಯೂ ಈ ಶಾಲೆಯಲ್ಲಿ ಸಿಕ್ಕಿದೆ. ಈ ಶಾಲೆಯಲ್ಲಿ ಸಾಧನೆ ಮಾಡಿದವರು, ಓದಿದವರು, ಬಹಳ ಸಾಧನೆ ಮಾಡಿದವರಿದ್ದಾರೆ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು 2 ಮಾತು ಮಾತಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟದ್ದಕ್ಕೆ ವಂದಿಸ್ತಾ, ನನಗೆ ಪ್ರೀತಿಯಿಂದ ಸನ್ಮಾನ ಮಾಡಿದ್ದಕ್ಕೂ ಎಲ್ರಿಗೂ ವಂದನೆ ಹೇಳಿ, ಎಲ್ಲ ಕಡೆ ನಾನೊಂದು ಮಾತು ನಿಲ್ಲಿಸುವಾಗ ಹೇಳೋದುಂಟು, ಇಷ್ಟು ದೊಡ್ಡ ಸಭೆ, ಮೈಕ್ ಸಿಕ್ಕಿದೆ, ನಾವು ಭಾಷಣ ಮಾಡ್ತೇವೆ ಅಂತ ಹೇಳಿದರೆ ಕೇಳುವುದಕ್ಕೆ ಜನ ಬರೋದಿಲ್ಲ. ಇಷ್ಟು ಫ್ರೀಯಾಗಿ ಸಿಕ್ಕುವಾಗ ಒಂದಷ್ಟು ಮಾತಾಡಬೇಕು ಅಂತೇಳಿ ಕಾಣ್ತದೆ. ಆದರೆ ನನಗೆ ಅನಿವಾರ್ಯ ಇರುವುದು, ಮತ್ತೇನೆ ನನಗೆ ಅನುಮತಿ ಕೊಡಬೇಕು ಅಂಥೇಳಿ ಅಧ್ಯಕ್ಷರಾದಿಯಾಗಿ ಎಲ್ಲರ ಹತ್ರ ವಿನಂತಿ ಮಾಡಿ ನನಗೆ ಮುಂದೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಮಂಜುನಾಥರೇ, ಏನಾದರೂ ದೇವರ ದಯದಲ್ಲಿ ಮಾರ್ಚಿನಲ್ಲಿ ಏನಾದರೂ ಬಂದರೆ, ಅವಕಾಶ ಆದರೆ ನಿಮ್ಮ ಶತಮಾನೋತ್ಸವದ ಪ್ರಯತ್ನಕ್ಕೆ ನನ್ನದು ಕೂಡ ಒಂದು ಅಡಿಲ ಸೇವೆಯನ್ನು ಮಾಡ್ತೇನೆ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಅತ್ಯಂತ ತಾಳ್ಮೆಯ ರಾಜಕಾರಣಿ ಯಾರಂತ ಕೇಳಿದರೆ ಅದು ಎಲ್ಲರ ಬಾಯಲ್ಲಿ ಬರುವಂಥ ಹೆಸರೆಂದ್ರೆ ಅದು ಶ್ರೀಯುತ ಸನ್ಮಾನ್ಯ ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕರವರು. ಇಂದು 6 ಗಂಟೆಗೆ ಬಂದವರು ಇಲ್ಲಿ ತನಕ ತನ್ನ ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯೆಯೂ ತಮ್ಮೊಂದಿಗಿದ್ದು ಈಗ ತಾನೇ ನಿರ್ಗಮಿಸಿದ್ದಾರೆ. ಈ ಸುಂದರ ಸುಮಧುರ ಶತಮಾನದ ಕಾರ್ಯಕ್ರಮವು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಎನ್ನುವ ಆಶಯದೊಂದಿಗೆ ತಮಗೆ ಉತ್ತಮ ರೀತಿಯ ನುಡಿಮುತ್ತುಗಳನ್ನ ಆಡಿರುವಂಥ ಶ್ರೀತರಿಗೆ ವಂದನೆ ಸಲ್ಲಿಸುತ್ತಾ ತಮ್ಮನ್ನು ತಾವು ಇಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ. ಇನ್ನು ಮುಂದೆ ವೇದಿಕೆಯಲ್ಲಿ ಉಪಸ್ಥಿರುವಂಥ ಶ್ರೀಯುತ ಸುಮಂತ್ ಕುಮಾರ್ ಜೈನ್, ಅಧ್ಯಕ್ಷರು ಎಕ್ಸೆಲ್ ಕಾಲೇಜ್ ಗುರುವನಿಕೆರೆ, ತಮ್ಮನ್ನು ಈ ಒಂದು ಶತಸಂಭ್ರಮದ ಸಭೆ ನೆನಪಿನಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸಿ ನಂತರ ತಮ್ಮ ಮಾತಿಗಾಗಿ ತಾವು ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ. ಇವರ ವ್ಯಕ್ತಿ ಪರಿಚಯವನ್ನು ಶ್ರೀಯುತ ಪ್ರವೀಣ್ ಕುಮಾರ್ ಹಳ್ಳಿಮನ್ರವರು ತಮ್ಮ ಮುಂದೆ ಅವರ ವ್ಯಕ್ತಿ ಪರಿಚಯವನ್ನು ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಅವರು ತಮ್ಮ ಮುಂದೆ ವಾಚಿಸಲಿದ್ದಾರೆ. ಸುಮಂತ್ ಕುಮಾರ್ ಜೈನ್ ಒಬ್ಬ ಶಿಕ್ಷಣ ತಜ್ಞ. ಒಂದು ಹಳ್ಳಿಯಲ್ಲಿ ಹುಟ್ಟಿ ಹಲವು ಕನಸುಗಳನ್ನು ಹೊತ್ತುಕೊಂಡು ನಮ್ಮ ಪಕ್ಕದ ಊರಾದ ಗುರಣ್ಕೆರೆಯಲ್ಲಿ ಒಂದು ಎಕ್ಸೆಲ್ ಎಂಬ ದೊಡ್ಡ ಸಂಸ್ಥೆಯನ್ನು ಕಟ್ಟಿ ಇವತ್ತು ನಮ್ಮ ಕರ್ನಾಟಕ ಅಲ್ಲದೆ ಇಡೀ ಭಾರತದಲ್ಲಿ ಒಂದು ಪ್ರಖ್ಯಾತಿಯನ್ನು ಗಳಿಸಿ ಎಲ್ಲ ರಾಜ್ಯಗಳಿಂದ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಅಲ್ಲಿಗೆ ಶಿಕ್ಷಣವನ್ನು ಪಡೀಲಿಕ್ಕೆ ಆಗಮಿಸ್ತಿದ್ದಾರೆ. ನಾವು ನಮ್ಮ ಕಲ್ಮಂಜೆ ಶಾಲೆಯ ಶತಮಾನೋತ್ಸವದ ವರ್ಷಕ್ಕೆ ಅಂತೇಳಿದರೆ ಜನವರಿಯಲ್ಲಿ ನಮ್ಮ ಒಂದು ಕಮಿಟಿ ಆಗಬೇಕಾದ್ರೆ ನಾವು ಯೋಚನೆ ಮಾಡ್ತಿದ್ದದ್ದು ನಾವು ಹೇಗೆ ಇದನ್ನು ಮುಂದುವರಿಸುವುದಂತ. ಆಗ ನಾವು ಮಂಜುನಾಥ್ ಶೆಟ್ಟರು ಹಾಗೂ ನಮ್ಮ ಪದಾಧಿಕಾರಿಗಳು ಸೇರಿ ವಿಚಾರ ವಿನಿಮಯ ಮಾಡುವಾಗ ನಮಗೆ ಕಂಡದ್ದು ಎಕ್ಸೆಲ್ ಶಿಕ್ಷಣ ಸಂಸ್ಥೆ. ಯಾಕಂತೇಳಿದರೆ ಅವರಿಗೂ ಈ ಕಲ್ಮಂಜೆ ಶಾಲೆಗೂ ಯಾವುದು ನಂಟಿಲ್ಲ. ಯಾಕಂತೇಳಿದರೆ ಅವರು ಕಲ್ತದ್ದು ಪಕ್ಕದ ಊರಲ್ಲಿ ಹಾಗೂ ರತ್ನಮಾನಸ ಹಾಸ್ಟೆಲಲ್ಲಿ ಇದ್ದುಕೊಂಡು SDM ಅಲ್ಲಿ ಕಲ್ತವರು. ನಾನು ಮತ್ತು ನಮ್ಮ ಸಮಿತಿಯವರು ಎಕ್ಸೆಲ್ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದೆವು. ಆ ಸಂದರ್ಭದಲ್ಲಿ ನಾನು ಅವರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದ್ದೆ, ಸರ್ ನಿಮ್ಮಿಂದ ನಮ್ಮ ಕಲ್ಮಂಜೆ ಶಾಲೆಗೆ
ಒಂದು ಸಹಾಯ ಆಗಬೇಕಂತ. ಆಗ ಅವರು ಹೇಳಿದರು, ಖಂಡಿತವಾಗೂ ನಾನು ಸಹಾಯ ಮಾಡ್ತೇನೆ. ಯಾಕಂತೇಳಿದರೆ ನನಗೆ ಸರ್ಕಾರಿ ಶಾಲೆಯ ಬಗ್ಗೆ ಅಭಿಮಾನ ಇದೆ, ಅಲ್ಲಿಯ ಕಷ್ಟ ಏನಂತ ನನಗೆ ಗೊತ್ತಿದೆ. ಯಾಕಂತ ಹೇಳಿದರೆ ನಾನು ಒಂದು ಬಡತನದಲ್ಲಿ ಹುಟ್ಟಿ ನನ್ನ ಜಮೀನನ್ನು ಮಾರಿ ಕೇವಲ ಒಂದು 15 ಲಕ್ಷ ರೂಪಾಯಿಯನ್ನು ಹಿಡ್ಕೊಂಡು ಗುರಣಕೆರೆಗೆ ಹೋಗಿ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದವರು ನಾನು. ಅವರು ನಮ್ಮ ಏನು ಕಲ್ಮಂಜ ಶಾಲೆಗೆ ನಮಗೆ ದೇಣಿಗೆ ನೀಡಿದ್ದಾರೆ ಅಂತ ಅವರನ್ನು ಹೊಗಳುವುದಲ್ಲ. ಯಾಕಂತೇಳಿದರೆ ಅವರಿಗೆ ವಿದ್ಯಾರ್ಥಿಗಳ ಬಗ್ಗೆ ಭಾಳ ಅಭಿಮಾನವಿದೆ. ಒಂದು ಶಿಕ್ಷಣ ಸಂಸ್ಥೆ ನಡೆಸಬೇಕಾದ್ರೆ ಅಲ್ಲಿ ಕೆಲವು ವಿರೋಧಗಳು ಬರುವುದು ಸಹಜ. ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ಅವರ ಶಿಕ್ಷಣ ಸಂಸ್ಥೆಯಲ್ಲಿ 5,000ದಷ್ಟು ಮಕ್ಕಳು ಕಲಿತಿದ್ದಾರಂತೇಳಿದರೆ ಅದು ಸುಲಭದ ಮಾತಲ್ಲ. ನಮ್ಮ ಕಲ್ಮಂಜ ಶಾಲೆಗೆ ಸುಮಂತ್ ಜೈನ್ರವರು ಯಾವಾಗ ನಾವು ಹೋಗಿದಾಗ ಕಣ್ಣು ಮುಚ್ಚಿ 5 ಲಕ್ಷ ರೂಪಾಯಿಯನ್ನು ನಮಗೆ ನೀಡಿದ್ದಾರೆ. ಅದಕ್ಕೆ ನಾನು ಈ ಊರಿನ ಎಲ್ಲ ಜನರ ಪರವಾಗಿ, ಪೋಷಕರ ಪರವಾಗಿ, ನಮ್ಮ ಸಮಿತಿಯ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಒಂದು ವಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಗುರುವಾನ್ಕೆರೆಯಲ್ಲಿ ಎಕ್ಸೆಲ್ ಎನ್ನುವ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇಂದು ಅದೆಷ್ಟೋ ವಿದ್ಯಾರ್ಥಿಗಳ ಬದುಕಲ್ಲಿ ಬೆಳಕನ್ನು ಚೆಲ್ಲಿಸಿರುವಂಥ ದಾನದಲ್ಲಿ ಶ್ರೇಷ್ಠ ದಾನ ವಿದ್ಯಾದಾನ ಎನ್ನುವ ಮಾತಿನಂತೆ ಇಂದು ಎಕ್ಸೆಲ್ ಸಂಸ್ಥೆಯಲ್ಲಿ ಅದೆಷ್ಟೋ ಬಡ ವಿದ್ಯಾರ್ಥಿಗಳ ಪಾಲಿಗೆ ಆಶಾಕಿರಣವಾಗಿ ಹೊರಹೊಮ್ಮಿರುವಂಥ ಶ್ರೀಯುತ ಎಕ್ಸೆಲ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರು ಆಗಿರುವಂಥ ಶ್ರೀಯುತ ಸುಮಂತ್ ಕುಮಾರ್ ಜೈನ್ ರವರಿಗೆ ಕಲ್ಮಂಜ ಶಾಲೆಯ ಶತ ಸಂಭ್ರಮದ ಈ ಸುಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸನ್ಮಾನಿಸುವ ಗೌರವಾರ್ಪಣೆ. ಭಗವಂತನು ತಮಗೆ ಇನ್ನಷ್ಟು ಆಯುಷ ಆರೋಗ್ಯವನ್ನು ಕರುಣಿಸಿ ನಮ್ಮ ಮುಂದಿನ ಜೀವನದಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ನೀಡುವಂತಹ ಉಚಿತ ವಿದ್ಯಾರ್ಜನೆ ನೀಡುವಂತಹ ಸೌಭಾಗ್ಯವನ್ನು ಭಗವಂತನು ಕರುಣಿಸಲೆನ್ನುವ ಆಶಯದೊಂದಿಗೆ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ತಮ್ಮ ಕಿರು ಗೌರವವನ್ನು ಸ್ವೀಕರಿಸಿ ಒಂದೆರಡು ತಮ್ಮ ಒಡಲಾಳದ ಅನಿಸಿಕೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸಬೇಕಾಗಿ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಂಜ ಇದರ ಶತಸಂಭ್ರಮದ ವೇದಿಕೆಯಲ್ಲಿ ಆಸನರಾಗಿರುವಂತಹ ಉಜಿರೆಯ ದನಿಗಳ ಪಾದಾರವಿಂದ ನಮಸ್ಕರಿಸುತ್ತಾ, ಹಾಗೆ ಈ ಸಂಭ್ರಮದ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರವೀಣ್ ಫೆರ್ನಾಂಡಿಸ್ ಅವರೇ, ಗೌರವಾಧ್ಯಕ್ಷರಾದಂಥ ಶ್ರೀ ಮಂಜುನಾಥ ಶೆಟ್ಟಿಯವರೇ, ಹಾಗೆ ವೇದಿಕೆ ಮೇಲೆ ಆಸನರಾಗಿರುವಂಥ ಎಲ್ಲ ಗಣ್ಯರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತಿರುವಂತಹ ಈ ಶತಮಾನೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಊರ ಹಾಗೂ ಪರ ಊರ ವಿದ್ಯಾಭಿಮಾನಿಗಳೇ, ಸನ್ಮಾನ ಮಾಡುವಾಗ ಪ್ರವೀಣರು ಹೇಳಿದರು ನನಗೆ ಮತ್ತು ಕಲ್ಮಂಜ ಶಾಲೆಗೆ ಯಾವುದೇ ಸಂಬಂಧ ಇಲ್ಲ ಅಂಥೇಳಿ. ಆದರೆ ಒಂದು ಪ್ರಮುಖವಾದಂಥ ಒಂದು ಸಂಬಂಧ ಇದೆ. ಯಾವುದು ಅಂತ ಹೇಳಿದರೆ, ನಾನು ಕೂಡ 7ನೇ ಕ್ಲಾಸ್ವರೆಗೆ ಸರ್ಕಾರಿ ಶಾಲೆ ಇಲ್ಲೇ ಕಾಣರಪ್ಪ ಕೊಡಿಯಲ್ ಬೈಲ್ ಶಾಲೆ ಕಡಿರುದ್ದಿಯವರ ಅಂತ ಹೇಳುವಂಥ ಇಲ್ಲಿ ಸರ್ಕಾರಿ ಶಾಲೆಯಲ್ಲೇ ಓದಿದವ. ಹಾಗಾಗಿ ನನಗೆ ಮೊದಲನೇದಾಗಿ ಈ ಸರ್ಕಾರಿ ಶಾಲೆಯ ಬಗ್ಗೆ ತುಂಬ ಒಂದು ಗೌರವ. ಯಾಕೆಂತ ಹೇಳಿದರೆ, ಒಂದು ಊರಲ್ಲಿ ಹೇಗೆ ಒಂದು ದೇವಸ್ಥಾನಗಳು, ಚರ್ಚ್ಗಳು, ಮಸೀದಿಗಳು ಹೇಗೆ ಒಂದು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಕೆಲಸವನ್ನು ಮಾಡ್ತದೋ, ಅದೇ ರೀತಿ ಈ ಸರ್ಕಾರಿ ಶಾಲೆಗಳು, ಯಾಕೆ ನನಗೆ ತುಂಬ ಗೌರವ. ಯಾಕೆ ಅಂತ ಹೇಳಿದರೆ, ನಾನು ಒಬ್ಬ ಶಿಕ್ಷಕ, ನಾವು ಮಕ್ಕಳಲ್ಲಿ ದೇವರನ್ನು ನೋಡುವವರು. ನಮ್ಮ ಶಾಲೆಗೆ ಹೇಗೆ ಅಂತ ಹೇಳಿದರೆ, ನಾವು ಹಿಂದೂಗಳಾದವರು ದೇವಸ್ಥಾನಗಳಿಗೆ ಹೋಗ್ಬೋದು, ಕ್ರೈಸ್ತ ಬಾಂಧವರು ಚರ್ಚ್ಗಳಿಗೆ ಹೋಗ್ಬೋದು, ಮುಸಲ್ಮಾನ ಬಾಂಧವರು ಮಸೀದಿಗಳಿಗೆ ಹೋಗ್ಬೋದು, ಜೈನರು ಬಸದಿಗೆ ಹೋಗ್ಬೋದು. ಆದರೆ ನಮ್ಮ ಈ ಸರ್ಕಾರಿ ಶಾಲೆಗಳಿಗೆ, ನಮ್ಮ ಶಾಲೆಗಳಿಗೆ ಎಲ್ಲ ಧರ್ಮದ ಎಲ್ಲ ಬಾಂಧವ ವಿದ್ಯಾರ್ಥಿಗಳು ಬೆಳಿಗ್ಗೆ ಬಂದೊಂದು ಪ್ರಾರ್ಥನೆ, ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡುವಾಗ, ಈ ರಾಷ್ಟ್ರಗೀತೆ ಮತ್ತು ನಾಡಗೀತೆಗಳನ್ನು ಹಾಡುವಾಗ ಒಂದು ವಿಶೇಷವಾದಂತಹ ಒಂದು ಶಕ್ತಿಯನ್ನು ಬರುವುದನ್ನು ನಾನು ನೋಡಿದಂಥವ. ಹಾಗಾಗಿ ನನಗೆ ಅದರಲ್ಲಿ ಕೂಡ ನಾನು ಒಬ್ಬ ಸರ್ಕಾರಿ ಶಾಲೆ ಓದಿ ನನ್ನ ಜೀವನವನ್ನು ರೂಪಿಸಿದ್ರಲ್ಲಿ ನನ್ನ ಸರ್ಕಾರಿ ಶಾಲೆಯ ಶಿಕ್ಷಕರ ಪಾತ್ರ ಪ್ರಮುಖವಾಗಿರುವಂಥದ್ದು. ಯಾಕಂದರೆ ಒಂದು 100 ವರ್ಷದಲ್ಲಿ ಇಲ್ಲಿ ಅನೇಕ ಶಿಕ್ಷಕರು ಮತ್ತು ಹೇಗೆ ಇದರ ಒಂದು ಸ್ಥಾಪನೆ ಮಾಡಿದವರು ಪ್ರಮುಖರಿದ್ದಾರೆ, ಹಾಗೆ 100 ವರ್ಷದಿಂದ
ಇದರ ಒಂದು ಕಮಿಟಿ ಅಧ್ಯಕ್ಷರುಗಳಿಗಿದ್ದಾರೆ. ಅದೇ ಥರ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಂದು ಶಿಕ್ಷಣ ಮಾಧ್ಯಮದ ಏನು ಶಿಕ್ಷಕರಿದ್ದಾರೆ ಅವರ ಬಗ್ಗೆ ನಾನು ಯಾವತ್ತೂ ಕೂಡ ಗುರುಗಳಿಗೆ ನಾವೊಂದು ದೇವರನ್ನು ನೋಡುವವರು ನಾವೆಲ್ಲ. ಯಾಕಂದರೆ ಅವರೊಂದು ಟೆಟ್ ಎಕ್ಸಾಮ್ ಕ್ಲಿಯರ್ ಮಾಡಿ ಒಂದು ಗೌರ್ಮೆಂಟಲ್ಲಿ ಸ್ಕೂಲ್ ಟೀಚರ್ ಆಗಬೇಕು ಅಂತ ಹೇಳಿದರೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ ನಂಗೆ ಗೊತ್ತಿದೆ. ನಾನು MSc ಮಾಡಿ ಪ್ರಥಮವಾಗಿ ನನಗೆ ಒಬ್ಬ ಗೌರ್ಮೆಂಟ್ ಟೀಚರ್ ಆಗಬೇಕು, ನನಗೂ ಕೂಡ ಆ ಥರ ಆಸೆ ಇತ್ತು. ಆಮೇಲೆ ನಾನು ಮೂಡಬಿದ್ರೆ ಆಳ್ವಾಸಲ್ಲಿ ಒಂದು ಕೆಮಿಸ್ಟ್ರಿ ಲೆಕ್ಚರಾಗಿ ಹೋದ್ಮೇಲೆ ನನ್ನ ಈ ನೀಟ್ ಮತ್ತು JEE ಟ್ರೈನಿಂಗ್ ಸೆಂಟರ್ ಪ್ರಾರಂಭ ಮಾಡಿದ ನಂತರ ನನಗೆ ಕೂಡ ಒಂದು ಇದೇ ಫೀಲ್ಡಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲಿ ಕೂಡ ಒಂದು ಗುರುವಾಯಿನ ನಾನು ಉಜಿರೆಯಲ್ಲಿ ಕೋಚಿಂಗ್ ಸೆಂಟರ್ ಒಂದು 5 ವರ್ಷ ಮಾಡಿದ್ದೆ. ಆದರೆ ನಾನು ಇಲ್ಲೇ ಓದಿದವ, ಪರಮ ಪೂಜ್ಯ ಕಾವಂದ್ರ ಆಶೀರ್ವಾದದಲ್ಲಿ ರತ್ನಮಾನಸ ಸಿದ್ಧವನದಲ್ಲಿ ಓದಿದವ. ಹಾಗಾಗಿ ಇಲ್ಲಿ ಮಾಡುವಂಥ ಅವಕಾಶ ಇರಲಿಲ್ಲ. ಹಾಗೆ ನಾನು ಎಲ್ಲಿ ಮಾಡೋದು, ನನಗೆ ಯಾಕಂದರೆ ಊರಲ್ಲೇ ಮಾಡಬೇಕು ಅಂತ ಹೇಳುವಂಥ ಒಂದು ಆಸೆ ಇತ್ತು. ಏನಾದರೂ ಒಂದು ಮಾಡಿದರೆ ಊರಲ್ಲಿ ಮಾಡಬೇಕು ಅಂತ. ಯಾಕಂದರೆ ನಮಗೆ ಕೆಲವರು ಹೇಳ್ಬೋದು ಈಗ ನೀವು ಹಣ ಮಾಡುವಂಥ ಸಂಸ್ಥೆ ಪ್ರೈವೇಟ್ ಖಾಸಗಿ ಸಂಸ್ಥೆಯವರು ಅಂತ ಹೇಳಿ. ಆದರೆ ಖಂಡಿತವಾಗಿ ಕೂಡ ನನ್ನ ಉದ್ದೇಶ ಪ್ರಾಮಾಣಿಕತೆ ಇತ್ತು. ಉಜಿರೆಯಲ್ಲಿ ನಾವು ಸ್ಟಾರ್ಟ್ ಮಾಡೋ ಸಂದರ್ಭದಲ್ಲಿ ಬರೀ 4 ವಿದ್ಯಾರ್ಥಿಗಳು, ನಮ್ಮ ಪ್ರದ್ಯೋತ್ ಅಂತೇಳಿ ನಮ್ಮ ಇವರ ಮೆಡಿಕಲ್ನವರ ಮಗ ಇದ್ದ, ಆಮೇಲೆ ನಮ್ಮ ಬಂಗಾಡಿಯ ಡಾಕ್ಟರ್ ಒಬ್ಬರು ಅವರ ಮಗ ಒಬ್ಬರು ಇದ್ದ, ಶಮನ್ ರಾಜ್ ಅಂತ ಹೇಳಿದ್ದ. ಹಾಗೆ ಒಂದು 4 ವಿದ್ಯಾರ್ಥಿಗಳು, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾನು ಶಿಕ್ಷಣ ಕೊಟ್ಟು ಪ್ರಾರಂಭ ಮಾಡಿದ್ದು ಉಜಿರೆಯಲ್ಲಿ ಕೋಚಿಂಗ್ ಸೆಂಟರ್. ಅದರಲ್ಲಿ ಯಾವುದೇ ರೀತಿಯ ಒಂದು ಆಸೆ ಇರಲಿಲ್ಲ, ಅಥವಾ ನಾನು ಫ್ಯೂಚರಲ್ಲಿ ಒಂದು ದೊಡ್ಡ ಕಾಲೇಜನ್ನು ಮಾಡಬೇಕು ಆ ಥರ ಯಾವುದೇ ಒಂದು ಆಸೆ ಇರದೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಹೋಗುವಂಥ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ, ನಾನು ಒಂದು ಆಳ್ವಾಸ ಲೆಕ್ಚರಾಗಿ ಡೈಲಿ ಹೋಗಿ ಬರುವಾಗ ನನ್ನ ಕಡೆಯಿಂದ ಆದಷ್ಟು ಏನಾದರೂ ಒಂದು ಮಾಡಬೇಕು. ಅದೇ ಥರ ನನಗೆ ಆವಾಗ ಯುವರಾಜ್ ಸರ್ ಅಂಕಲ್ ಇದ್ದರು, ಅವ್ರು ಹೇಳಿದರು ನಾನು ಕಾಲೇಜ್ ಮಾಡಿರುವ ಕಾರಣ ಉಜಿರೆಯಲ್ಲಿ ನನ್ನ ಕೋಚಿಂಗ್ ಸೆಂಟರ್ ನೀವು ಮಾಡುವುದಾರೆ ಮಾಡಿ ಅಂತೇಳಿ. ಆ ಸಂದರ್ಭದಲ್ಲೂ ಕೂಡ ಜನಾರ್ದನ ಸ್ವಾಮಿಯ ಆಶೀರ್ವಾದ ಪಡ್ಕೊಂಡೇ ಸ್ಟಾರ್ಟ್ ಮಾಡಿರುವಂಥದ್ದು. ಆಮೇಲೆ 2019ರಲ್ಲಿ ಒಂದು 400 ವಿದ್ಯಾರ್ಥಿಗಳಾದ ಮೇಲೆ PUC ಕಾಲೇಜ್ ಮಾಡಬೇಕು ಅಂತ ಹೇಳುವಂತಹ ಒಂದು ಪೇರೆಂಟ್ಗಳ ಡಿಮಾಂಡ್ ಬಂತು. ಆ ಸಂದರ್ಭದಲ್ಲಿ ಕೂಡ ಉಜಿರೆ ಆಗಿನ ದನಿಗಳ ಆಶೀರ್ವಾದ ಮುಖಾಂತರ, ಅವರ ದೀಪ ಪ್ರಜ್ವಲನೆ ಮುಖಾಂತರವೇ ನಮ್ಮ ಕಾಲೇಜನ್ನು ಸ್ಟಾರ್ಟ್ ಮಾಡಿ ಒಂದು 250 ವಿದ್ಯಾರ್ಥಿಗಳಿವೆ. ಅದರಲ್ಲಿ ಕೂಡ ಸರ್ಕಾರಿ ಶಾಲೆಯ ಪ್ರಥಮ ಮತ್ತು ದ್ವಿತೀಯ ಬಂದವರು 10th ಯಾರೆಲ್ಲ ಟಾಪರ್ ಆಗಿದ್ದಾರೆ, ಅದೇ ಥರ ಗ್ರಾಮೀಣ ಪ್ರದೇಶದಲ್ಲಿ ಯಾರೆಲ್ಲ ಹುಷಾರ್ನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೊಡುವಂಥ ಮುಖಾಂತರ ನಾವೊಂದು ಪ್ರಾಮಾಣಿಕ ಪ್ರಯತ್ನ ಪಟ್ಟ ಕಾರಣ ಈ ಸಂಸ್ಥೆಯನ್ನು ಇಲ್ಲಿವರೆಗೆ ಬರುವ ನಿಟ್ಟಿನಲ್ಲಿ ನೀವೆಲ್ಲ ಸಹಕಾರವನ್ನು ನೀಡಿದ್ದೀರಿ. ಖಂಡಿತವಾಗಿ ಕೂಡ ನಿಮ್ಮ ಆಶೀರ್ವಾದ ನಮ್ಮ ಸಂಸ್ಥೆ ಮೇಲೆ ಯಾವತ್ತೂ ಕೂಡ ಹೀಗೆ ಇರಲಿ. ಇವತ್ತು ನನಗೆ ತುಂಬ ಖುಷಿಯ ವಿಚಾರ, ಯಾಕೆಂತ ಹೇಳಿದರೆ ಉಜಿರೆ ದನಿಗಳೊಟ್ಟಿಗೆ 2 ಸರ್ತಿ ನನಗೆ ನನ್ನಂಥ ಒಂದು ಕಷ್ಟದಲ್ಲಿರುವಂಥ ವ್ಯಕ್ತಿಗೆ 2 ಸರ್ತಿ ಒಮ್ಮೆ ನಾನು ಅವರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬರುವಾಗ ಅಲ್ಲೊಮ್ಮೆ ನನ್ನನ್ನು ಗೌರವಿಸಿದರು. ಮತ್ತೊಮ್ಮೆ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕೂಡ ಗೌರವಿಸಿರುವಂಥ ಇವತ್ತಿನಿಂದ ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗ್ಬೋದು ಅಂತೇಳಿ ನಾನು ಭಾವಿಸಿದವ. ಹಾಗಾಗಿ ಅಮ್ಮಂದಿ ತುಂಬ ಮಂದಿ ಇದ್ದೀರಿ. ನಮ್ಮ ಒಂದು ಮಕ್ಕಳನ್ನು ಹೇಗೆ ರೂಪಿಸುವಲ್ಲಿ ಹೇಗೆ ಟೀಚರ್ನವರ ಪಾತ್ರ ಪ್ರಮುಖವಾಗಿದೆ, ಹಾಗೆ ಅಮ್ಮಂದಿರ ಪಾತ್ರ ಕೂಡ ಬಹು ಮುಖ್ಯವಾಗಿರುವಂಥದ್ದು. ಯಾಕಂತ ಹೇಳಿದರೆ ಒಂದು ಮಾತಿದೆ, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ಬಟ್ ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ ಹೇಳಿ. ಅಂದರೆ ನಮ್ಮ ಹತ್ರ ಹಣ ಇರ್ಬೋದು, ದೊಡ್ಡ ಆಸ್ತಿ ಇರ್ಬೋದು, ಅದು ಹೋದರೂ ತೊಂದರೆ ಇಲ್ಲ, ಮತ್ತೆ ವಾಪಸ್ ನಾವು ಪಡಿಬೋದು. ನಮಗೆ ದೇವರು ಕೊಟ್ಟಂಥ ತಲೆ ಇದ್ದರೆ, ಬ್ರೈನ್ ಇದ್ದರೆ ಅದನ್ನು ಯೂಸ್ ಮಾಡಿ ಮತ್ತೆ ನಾವು ಪಡಿಬೋದು. ಆದರೆ ಆರೋಗ್ಯವೇ ಭಾಗ್ಯ. ಈಗ ಗೊತ್ತಿದೆ ನಮಗೆ, ಆರೋಗ್ಯ ಹೋದರೆ ಸ್ವಲ್ಪ ಕಷ್ಟ. ಆದರೆ ಈಗ ಗೊತ್ತಿದೆ ನಮಗೆ ಟೆಕ್ನಾಲಜಿಗಳು ಹೆಲ್ತ್ ಫೀಲ್ಡಲ್ಲಿ ಕೂಡ ತುಂಬ ಡೆವಲಪ್ ಆಗ್ತಾ ಇದೆ. ಒಂದು ವೇಳೆ ಆರೋಗ್ಯ ಹೋದರೂ ಕೂಡ ವಾಪಸ್ ನಾವು ಪಡೆಯುವಂಥ ಅವಕಾಶಗಳು ನಮಗೆ ತುಂಬ ಇದೆ. ಆದರೆ ಕ್ಯಾರೆಕ್ಟರ್ ಅಂತ ಹೇಳುವಂಥದ್ದು, ವ್ಯಕ್ತಿತ್ವ ಅಂತ ಹೇಳುವಂಥದ್ದು ಒಮ್ಮೆ ಹಾಳಾದರೆ ಮತ್ತೆ ವಾಪಸ್ ಪಡೆಯುವಂಥದ್ದು ತುಂಬ ಕಷ್ಟ. ಹಾಗಾಗಿ ಮಕ್ಕಳನ್ನು ರೂಪಿಸುವಲ್ಲಿ ಹೇಗೆ ಒಂದು ಶಾಲೆಯ ಶಿಕ್ಷಕರ ಪಾತ್ರ ಪ್ರಮುಖವಾಗಿದೆಯೋ, ಅಪ್ಪ ಮತ್ತು ಅಮ್ಮ, ಸ್ಪೆಷಲಾಗಿ ಅಮ್ಮಂದಿರು ತುಂಬ ಒಂದು ಟೈಮನ್ನು ನಾವು ಕೊಡಬೇಕಾಗ್ತದೆ. ಮಕ್ಕಳಿಗೆ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ದೊಡ್ಡ ಒಂದು ಪಾತ್ರವನ್ನು ನಿರೂಪಿಸಬೇಕಾಗ್ತದೆ. ಯಾಕೆಂತ ಹೇಳಿದರೆ ಪ್ರಮುಖವಾಗಿ ನಾನೊಂದು 10 ವರ್ಷ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದೆ. ಅದರಲ್ಲಿ ನಾನು ಕಂಡುಕೊಂಡ ಸತ್ಯ ಯಾವುದು ಅಂತ ಹೇಳಿದರೆ, ನನ್ನ ಅಜ್ಜನ ಕಾಲದಲ್ಲಿ ಒಂದು ಮಾತಿತ್ತು, ಯಾರು ಶ್ರೀಮಂತರು ಅಂತ ಹೇಳಿದರೆ ತುಂಬ ಆಸ್ತಿ ಇರುವವರು, ತುಂಬ ಶ್ರೀಮಂತರು ಅಂತೇಳಿ. ನನ್ನ ಅಜ್ಜನಿಗೆ ಒಂದು 400 ಎಕರೆ ಜಾಗ ಇತ್ತಂತೆ, ಬೆಳ್ಳೂರು ಗೊತ್ತಿನವರು ನಾವು ಆ ಸಂದರ್ಭದಲ್ಲಿ. ಆಮೇಲೆ ಡಿಕ್ಲರೇಷನ್ ಕಾನೂನು ಬಂತು, ನಮ್ಮದು ಹಳಿಯಕಟ್ಟಲ್ಲಿ ಮನೆ ಕೂಡ ಹೋಯಿತು. ನಾನು ಹುಟ್ಟಿದೊಂದು ಸಣ್ಣ ಹುಲ್ಲಿನ ಮನೆಯಲ್ಲಿ, ಜಾಗ ಏನೂ ಇರಲಿಲ್ಲ, ನಮ್ಮ ಹೆಸರಲ್ಲಿ 1 ಸೆನ್ಸ್ ಕೂಡ ಜಾಗ ಕೂಡ ಇರಲಿಲ್ಲ. ಆದರೆ ಅಪ್ಪನ ಸಂದರ್ಭದಲ್ಲಿ ಏನು ಹೇಳ್ತಿದ್ರು ಅಪ್ಪ ಅಂತ ಹೇಳಿದರೆ, ಯಾರು ಶ್ರೀಮಂತರು ಅಂತ ಹೇಳಿದರೆ ತುಂಬ ಹಣ ಇದ್ದವರು ಶ್ರೀಮಂತರು ಅಂತ ಹೇಳ್ತಾ ಇದ್ರು. ಆದರೆ ಈಗಿನ ಕಾಲದಲ್ಲಿ ನಾನೊಂದು 10 ವರ್ಷ ಒಂದು ಟೀಚರ್ ಆಗಿ, ಒಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಒಬ್ಬ ಬೋಧಕನಾಗಿ, ಸಂಸ್ಥೆ ಅಧ್ಯಕ್ಷನಾಗಿ ಕಂಡುಕೊಂಡ ಸತ್ಯ ಯಾವುದು ಅಂತ ಹೇಳಿದರೆ, ಯಾರು ನಿಜವಾದ ಶ್ರೀಮಂತರು ಅಂತ ಹೇಳಿದರೆ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂಥ ಮಕ್ಕಳನ್ನು ನಾವು ಪಡೆದರೆ ಅದಕ್ಕಿಂತ ದೊಡ್ಡ ಶ್ರೀಮಂತರು ನಾವು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಂಥದ್ದು.
ಹಾಗಾಗಿ ಮಕ್ಕಳನ್ನು ನಾವು ಒಳ್ಳೆ ರೀತಿಯಲ್ಲಿ ರೂಪಿಸಿ ಜೀವನವನ್ನು ರೂಪಿಸಿ, ಯಾಕಂದರೆ ನಾವು ಶಾಲೆ ಕಳಿಸುವಂಥದ್ದು ಮಾತ್ರ ಅಲ್ಲ, ಮನೇಲಿ 24 ಗಂಟೆಯಲ್ಲಿ ಒಂದು 8 ಗಂಟೆ ಶಾಲೆ ಇರ್ಬೋದು, ಉಳಿದ 16 ಗಂಟೆ ನಮ್ಮ ಮನೆಯಲ್ಲಿರುವಂಥದ್ದು. ಆ ಸಂದರ್ಭದಲ್ಲಿ ಮಕ್ಕಳಿಗೆ ನಾವು ಸ್ವಲ್ಪ ವ್ಯಕ್ತಿತ್ವ ರೂಪಿಸುವಂತಹ ಕಾರ್ಯವನ್ನು ಕೂಡ ನಾವು ಮಾಡಬೇಕಾಗ್ತದೆ ಅಂತ ಹೇಳ್ತಾ, ಮೊದಲನೇದಾಗಿ ಮಕ್ಕಳನ್ನು ಒಂದು ದೇಶದ ದೊಡ್ಡ ಆಸ್ತಿಯನ್ನಾಗಿ ಮಾಡುವುದರಲ್ಲಿ ಅಪ್ಪ ಅಮ್ಮಂದಿರ ಪಾತ್ರ ಕೂಡ ಪ್ರಮುಖವಾಗಿದೆ ಅಂತ ಹೇಳ್ತಾ, ಇಂತಹ ಒಂದು ಶತಮಾನೋತ್ಸವ ಸಮಿತಿಯಲ್ಲಿ ನನಗೆ ಕೂಡ ಒಂದು ಅವಕಾಶ ಕೊಟ್ಟಂತಹ ಎಲ್ಲ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಪ್ರವೀಣ್ ಫೆರ್ನಾಂಡಿಸ್ ಅವರಿದ್ದಾರೆ, ಶ್ರೀಯುತ ಮಂಜುನಾಥ್ ಶೆಟ್ಟಿ ಅವರಿದ್ದಾರೆ. ಇವರೆಲ್ಲ ನಾನು ನೋಡಿದ ಹಾಗೆ ಇವರಿಗೆ ಸ್ವಾರ್ಥ ಇಲ್ಲ. ಯಾಕಂದರೆ ಇವರಿಗೆ ನಮ್ಮ ಹತ್ರ ಯಾವುದಾದ್ರೂ ಬಂದು ದಣಿ ಕೇಳಿದರೆ ಅವರ ಸ್ವಂತ ಕೆಲಸಕ್ಕೆ ಕೇಳ್ಬೋದಿತ್ತು. ಅಧ್ಯಕ್ಷರಿದ್ದಾರೆ, ಗೌರವ ಅಧ್ಯಕ್ಷರಿಗೆ. ಇಂಥ ಸಾರ್ವಜನಿಕ ಕೆಲಸಗಳಿಗೆ ಬಂದು ಒಂದು ಕೇಳುವಾಗ ನಮಗೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಇದರಿಂದ ಇಲ್ಲಿ ಯಾಕಂದ್ರೆ ನಾನು ಸತ್ಯ ಹೇಳಬೇಕು ಅಂತ ಹೇಳಿದರೆ, ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಈಗಿನ ಎಲ್ಲ ಯಾವುದೇ ನೀವು ಹೋಗಿ ಒಂದು ಒಳ್ಳೆಯ ಸ್ಥಾನದಲ್ಲಿರುವವರು ಯಾರು ಅಂತ ಹೇಳಿ ಇಂಥ ಕಷ್ಟದಿಂದ ಬಂದವರು. ಯಾಕಂದರೆ ಅವರಿಗೆ ಜೀವನದ ಕಷ್ಟ ಗೊತ್ತಿರ್ತದೆ, ಅಥವಾ ಕಷ್ಟವನ್ನು ಹೋರಾಡುವಂತಹ ಒಂದು ಧೈರ್ಯ ಕೂಡ ಅವರಿಗೆ ಇರುವಂಥದ್ದು. ಹಾಗಾಗಿ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಾಗ ಖಂಡಿತ ನಾವು ನಿಮ್ಮೊಟ್ಟಿಗೆ ಇರ್ತೇವೆ ಅಂತ ಹೇಳಿದ್ದೇವೆ ಸರ್. ಇಷ್ಟು ಮಾತ್ರ ಅಲ್ಲ, ನಿಮ್ಮ ಶತಮಾನೋತ್ಸವದ ಕಮಿಟಿ ಒಟ್ಟಿಗೆ ನಾವು ಯಾವತ್ತೂ ಕೂಡ ಮುಂದೆ ಕೂಡ ನಿಮ್ಮೊಟ್ಟಿಗೆ ಯಾವ ರೀತಿಯ ಸಪೋರ್ಟ್ ಬೇಕು. ಯಾಕೆಂತ ಹೇಳಿದರೆ ಒಂದು ಒಳ್ಳೆಯ ಸಾಮಾಜಿಕ ಕೆಲಸವನ್ನು ಮಾಡುವಲ್ಲಿ ನಾನು ಕೂಡ, ಯಾಕಂದರೆ ನನಗೆ ಖಂಡಿತವಾಗಿ ಹೇಳ್ತೇನೆ, ನಾವು ಎಕ್ಸೆಲ್ PU ಕಾಲೇಜ್ ಮಾಡಿರುವಂಥದ್ದು ಯಾವುದೇ ರೀತಿಯ ಹಣ ಮಾಡಬೇಕು ಅಥವಾ ಹೆಸರು ಮಾಡಬೇಕು ಅಂತ ಹೇಳಿ ಉದ್ದೇಶದಿಂದ ಮಾಡಿದ್ದಲ್ಲ. ನಾವೊಂದು ಉಜಿರೆಯಲ್ಲಿ ಕೋಚಿಂಗ್ ಸೆಂಟರ್ ಮಾಡುವಾಗಲೂ ಕೂಡ ಅಷ್ಟೇ, ಈಗಲೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡ್ತಿರುವಂಥ ಸಂಸ್ಥೆ. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೂಡ ಪ್ರಥಮ, ದ್ವಿತೀಯ, ತೃತೀಯ ಬಂದಂಥ ವಿದ್ಯಾರ್ಥಿಗಳಿದ್ದೀರಿ. ಅದೇ ಥರ ತಾಲೂಕಲ್ಲಿ ಯಾರೆಲ್ಲ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೊಡಬೇಕು. ಅಷ್ಟು ಮಾತ್ರ ಅಲ್ಲ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ನಮ್ಮ ಬೆಳ್ತಂಗಡಿ ತಾಲೂಕು ಪರಮಪೂಜ್ಯ ಕಾವಂತರ ಆಶೀರ್ವಾದದಲ್ಲಿ ಉಜಿರೆ ಹೇಗಿದೆ, ಅದೇ ಥರ ಮೂಡಬಿದ್ರೆಗೆ ಹೋದರೆ ನಮ್ಮ ಡಾಕ್ಟರ್ ಎಂ ಮೋಹನ್ ಆಳ್ವರು. ನನಗೆ ನನ್ನ ಜೀವನದಲ್ಲಿ 2 ಪ್ರಮುಖ ಅಂಶ, ನಾನು ಅಲ್ಲಿ ಅಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ, ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ನನ್ನ ಜೀವನದಲ್ಲಿ ಒಂದು ಪ್ರಮುಖ ಅಂಶ ಯಾವುದು ನನ್ನ ಜೀವನದಲ್ಲಿ ಚೇಂಜ್ ಆದದ್ದು ಅಂತ ಹೇಳಿದರೆ, ನನ್ನ ರತ್ನಮಾನಸಕ್ಕೆ ಸೇರಿರುವಂಥದ್ದು. ಪರಮಪೂಜ್ಯ ಕಾವಂತರ ಒಂದು ರತ್ನಮಾನಸಲ್ಲಿ ಸೇರಿದ ಮೇಲೆ ನನಗೆ ಜೀವನದಲ್ಲಿ ಯಾವುದೇ ಕಷ್ಟ ಬರಲಿ, ಯಾವುದೇ ಹೋರಾಟ ಮಾಡುವಂಥ ಧೈರ್ಯ ಬಂದದ್ದು ಹೇಗೆ ಅಂತ ಹೇಳಿದರೆ, ಅಲ್ಲಿ ನಾನು ಬೆಳಿಗ್ಗೆ ಎದ್ದು ಸೆಗಣಿ ತೆಗೆದು ತಣ್ಣೀರು ಸ್ನಾನ ಮಾಡಿ ಗಂಜಿ ಚಟ್ನಿ ಊಟ ಮಾಡಿ ಒಂದು ಕಷ್ಟಪಟ್ಟಂಥ ದಿನಗಳೆದುರು ಇವಾಗಿನ ಕಷ್ಟ ಅಥವಾ ಇವಾಗಿನ ಹೋರಾಟ ಯಾವುದೂ ಇಲ್ಲ ಅಂತ ಅನಿಸುವಂಥದ್ದು. ಎರಡನೇದು ಯಾವುದು ಅಂತ ಹೇಳಿದರೆ, ಲೆಕ್ಚರ್ ಆಗಿ ನಾನು ಎಲ್ಲಿ ಸೇರೋದು ಅಂತೇಳಿ ಆಲೋಚನೆ ಮಾಡುವಾಗ ಡಾಕ್ಟರ್ ಎಂ ಮೋಹನ್ ಆಳ್ವರ ಒಂದು ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಕೆಮಿಸ್ಟ್ರಿ ಲೆಕ್ಚರ್ ಆಗಿ ಸೇರಿ ನೀಟ್ ಮತ್ತು JEEಗೆ ಒಬ್ಬ ಟ್ರೈನರ್ ಆಗಿ ನಾನು ತೆಗೆದುಕೊಂಡಿರುವಂಥ ನಿರ್ಧಾರ ಏನಿದೆ, ಅದೆರಡು ನನ್ನ ಜೀವನದಲ್ಲಿ ಆಗ ನಂಗೆ ಅನಿಸ್ತಾ ಇತ್ತು, ನನಗೆ ಎಲ್ಲ CBSE ಸ್ಕೂಲ್ ಸೇರಬೇಕಿತ್ತು, ರತ್ನಮಾನಸಲ್ಲಿ ಕನ್ನಡ ಮೀಡಿಯಂ ಓದೋದು ಬೇಕಾ ಹೈಸ್ಕೂಲ್ ಅಂತ ಅನಿಸ್ತಾ ಇತ್ತು. ಆಮೇಲೆ ಆಳ್ವಾಸ್ ಸೇರಿದಾಗಲೂ ನನಗೆ ಆಗ ಅನಿಸ್ತಾ ಇತ್ತು, ಇದೆಲ್ಲ ಬೇಡ, ನನಗೆ ಗೌರ್ಮೆಂಟ್ ಟೀಚರ್ ಆಗುವ ಅಂತೇಳಿ. ಆದರೆ ಈಗ ನನ್ನ ಜೀವನಕ್ಕೆ ಏನು ಉಪಯೋಗವಾದದ್ದು ಅಂತ ಹೇಳಿದರೆ, ಜೀವನ ಶಿಕ್ಷಣ, ನಾವು ಕಲಿತಂಥ ಜೀವನ ಶಿಕ್ಷಣ. ನಾನು MSc ಮಾಡಿ ರ್ಯಾಂಕ್ ತೆಗೆದಿರ್ಬೋದು, ಯಾವುದು ಈಗ ಯೂಸ್ ಆಗ್ತಾ ಇಲ್ಲ. ಈಗ ಯೂಸ್ ಆಗ್ತಿರುವಂಥದ್ದು ಯಾವುದು ಅಂತ ಹೇಳಿದರೆ, ನಮಗೆ ಜೀವನದಲ್ಲಿ ನಾವು ಪಡೆದುಕೊಂಡಂಥ ಜೀವನ ಶಿಕ್ಷಣಗಳು. ಹಾಗಾಗಿ ಜೀವನ ಶಿಕ್ಷಣವನ್ನು ನೀಡುವಂತಹ ಇಂಥ ಸರ್ಕಾರಿ ಶಾಲೆಗಳಿಗೆ ನಮ್ಮಂಥ ನಾವು ಬೆಳೆಸುವಂಥ, ನಮ್ಮ ಊರಿನವರೆಲ್ಲರೂ ಬೆಳೆಸುವಂಥ ದೊಡ್ಡ ಒಂದು ಜವಾಬ್ದಾರಿ ಇದೆ. ಇದು ಸರ್ಕಾರಿ ಶಾಲೆಗಳಿಗೆ ಇಲ್ಲಿ ಓದಿದ ಹಳೆ ವಿದ್ಯಾರ್ಥಿಗಳಿದ್ದೀರಿ, ಇಂತಹ ಊರಿನ ಯಾರು ದಾನಿಗಳಿದ್ದೀರಿ, ನೀವೆಲ್ಲರೂ ಸೇರಿ ಇಂಥ ಸರ್ಕಾರಿ ಶಾಲೆಗಳನ್ನು ಉಳಿಸಿದರೆ ಭವಿಷ್ಯದಲ್ಲಿ ನನ್ನಂಥ ಅನೇಕ ಯುವಕರಿಗೆ ಇದೊಂದು ದಾರಿದೀಪ ಆಗ್ತದೆ ಅಂತ ಹೇಳ್ತಾ, ಇಂಥ ಒಂದು ಒಳ್ಳೆಯ ಅವಕಾಶ ನೀಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಒಂದೇ ಮಾತಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಮುಂದೆ ಕೂಡ ನಿಮ್ಮ ಆಶೀರ್ವಾದ ಹಾಗೆ ನನ್ನ ಸಪೋರ್ಟ್ ನಿಮ್ಗೆ ಯಾವತ್ತೂ ಕೂಡ ಇರ್ತದೆ ಅಂತ ಹೇಳ್ತಾ ನಾನು 2 ಮಾತುಗಳ ವಿರಾಮವನ್ನು ನೀಡ್ತೇನೆ. ಜೈ ಹಿಂದ್, ಥ್ಯಾಂಕ್ ಯು. ಎಕ್ಸೆಲ್ ಶಿಕ್ಷಣ ಸಂಸ್ಥೆಯವರು ವಾರಿ ಎಂದು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿರುವಂಥ ಶ್ರೀಯುತ ಸುಮಂತ್ ಕುಮಾರ್ ಜೈನ್ ರವರಿಗೆ ಇಲ್ಲಿ ಸೇರುವ ಸಮಸರ್ವರಾಗಿ ತುಂಬ ಹೃದಯದ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಇನ್ನೋರ್ವರು ಶ್ರೀಯುತ ಪ್ರಭಾಕರ್ ಶೆಟ್ಟಿ ಕಂದೂರು, ಉದ್ಯಮಿಗಳು, ನವದೆಹಲಿ. ಇವರು ನಮ್ಮ ಈ ಶತಸಂಭ್ರಮದ ಕಾರ್ಯಕ್ರಮದಲ್ಲಿ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಬೆಳೆಸಿಕೊಳ್ತಾ ಇದ್ದೇವೆ. ಇವರ ಬಾಲ್ಯದ ಸ್ನೇಹಿತ ಮಂಜುನಾಥ್ ಶೆಟ್ಟರವರು ಅವರ ವ್ಯಕ್ತಿ ಪರಿಚಯವನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ವಿನಿಸಿಕೊಳ್ತಾ ಇದ್ದೇನೆ. ಅಧ್ಯಕ್ಷರ ನುಡಿಯ ನಂತರ ಮಕ್ಕಳ ಬಹುಮಾನ ವಿತರಣೆ ನಡೆಯಲಿಕ್ಕಿದೆ. ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಆದಷ್ಟು ಬೇಗ ಬಂದು ತಯಾರಾಗಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ಳಿ. ಪ್ರಭಾಕರ್ರ ಬಗ್ಗೆ ನಾನು ಆಗಲೇ ಹೇಳಿದ್ದೇನೆ. ನಮ್ಮ ಬಾಲ್ಯದ ಸ್ನೇಹಿತರು, 1ರಿಂದ 7ನೇ ತರಗತಿಯವರೆಗೆ ನಾವೊಂದು 21 ಗಂಡು ಮಕ್ಕಳು ನಾವು ಒಟ್ಟಿಗೆ ಇದ್ದವರು. ನಾನು, ಪ್ರಭಾಕರ್ರು, ಮೆಲ್ವಿನ್, ಫ್ರಾಂಚಿಸ್, ಜಗದೀಶ, ನಾರಾಯಣ, ನಾವು 5 ಜನ ಒಂದೇ ಬೆಂಚಲ್ಲಿ ಕುತ್ಕೊಂಡು ಇದ್ದವರು. ಈಗ ನಾವೆಲ್ಲ ಬೇರೆ ಬೇರೆ ಆಗಿದ್ದೇವೆ. ಇಬ್ಬರು ಮಿಲಿಟ್ರಿಗೆ ಹೋಗಿದ್ದಾರೆ, ಒಬ್ಬರು ಕೃಷಿಕರಾಗಿ ಮಡಂತ್ಯಾರಲ್ಲಿದ್ದಾರೆ. ಪ್ರಭಾಕರ್ರು ಅತ್ಯಂತ
ಉನ್ನತ ಮಟ್ಟದಂಥ ಓಷನ್ ಪರ್ಲ್ ಅದರ ಒಬ್ಬರು ಮ್ಯಾನೇಜರ್ ಆಗಿದ್ದಾರೆ. ಅಂದರೆ ಅವರು ಕಂದೂರು ರಾಮನ್ ಶೆಟ್ರ ಮಗ, ಶ್ರೀಮತಿ ಸುನಂದ ಮತ್ತು ರಾಮನ್ ಶೆಟ್ರ ಮಗ. ಹುನಿಪಾದಿಯಲ್ಲಿ ಆಗುವಂತಹ ಧರ್ಮ ನೇಮೋತ್ಸವದ ಸಂದರ್ಭದಲ್ಲಿ ಅವರ ಮನೆಯಲ್ಲೂ ಅದೇ 1 ತಿಂಗಳ ಅವಧಿಯಲ್ಲಿ ನೇಮೋತ್ಸವ ಆಗ್ತದೆ. ಅತ್ಯಂತ ವಿಜೃಂಭಣೆಯಿಂದ ನಡೆಯುವಂಥ ನೇಮೋತ್ಸವ. ಅದು ಇನ್ನು ಮಾರ್ಚ್ ಏಪ್ರಿಲಲ್ಲಿ ಆಗ್ತದೆ ಕಾಣ್ತದೆ. ಅದೇ ರೀತಿ ಊರಿನ ಯಾವುದೇ ಕಾರ್ಯಕ್ರಮ ಇರಲಿ, ನಾನು ಆಗ ಹೇಳಿದಾಗಿ ಊರಿನ ಯಾವುದೇ ಕಾರ್ಯಕ್ರಮ ಇರಲಿ, ಅಲ್ಲಿ ಪ್ರಭಾಕರ ಶೆಟ್ಟರ ಪಾತ್ರ ಉಂಟೇ ಉಂಟು. ನಾವು ಒಂದು ಅವರಿಗೆ ಮಾಹಿತಿ ಕೊಟ್ಟರೆ ಸಾಕು, ಅವರು ಏನು ಬೇಕು ನಿಮಗೆ, ನನ್ನಿಂದ ಆಗುವಂಥ ಸೇವೆಯನ್ನು ಕೊಡ್ತೇನೆ ಅಂತೇಳಿ. ಪಜಿರಡ್ಕದ ಬ್ರಹ್ಮಕಲಶ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಭಜನಾ ಮಂದಿರ ಇರ್ಬೋದು, ಅಥವಾ ನಮ್ಮ ಈ ಶಾಲೆ ಇರ್ಬೋದು, ಎಲ್ಲದಕ್ಕೂ ನಮಗೆ ನಿರಂತರ ಸಹಕಾರ ಕೊಡ್ತಿದ್ದವರು. ಅವರ ಮನೆಯವರು ಎಲ್ಲರೂ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು. ಆದ್ದರಿಂದ ಅವರು ನಮ್ಮ ಈ ಒಂದು ಸಂಭ್ರಮ ಕಾರ್ಯಕ್ರಮದ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ 1 ಲಕ್ಷ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಮತ್ತು ಅವ್ರದ್ದು ಕಲ್ಪನೆಗಳು ತುಂಬ ಇತ್ತು. ಎಲ್ಲ ಮಕ್ಕಳಿಗೂ 1ರಿಂದ 7ನೇ ತರಗತಿವರೆಗೂ ಒಂದೇ ಲೆಕ್ಕದ ಡೆಸ್ಕ್ ಬೆಂಚ್ ಕೊಡಬೇಕು ಅಂತ ಅವರು ಅದರ ಫೋಟೋವನ್ನು ಸಹ ನಮಗೆ ಹಾಕಿದರು. ಒಂದೇ ಲೆಕ್ಕದ ಡೆಸ್ಕ್ ಬೆಂಚ್ ಕೊಡಬೇಕು, ಮಕ್ಕಳು ಖುಷಿಯಾಗಿರಬೇಕು, ಸರ್ಕಾರಿ ಶಾಲೆ ಅದು ಪ್ರೈವೇಟ್ ಶಾಲೆಯಾಗಿ ಕಾಣಬೇಕು ಅಂತೇಳಿ ಅವರು ಯೋಚನೆ ಮಾಡಿದರು. ಆದರೆ ಕೆಲವೊಂದು ದಾನಿಗಳು ನಮಗೆ ಡೆಸ್ಕ್ ಬೆಂಚ್ ಬೇರೆ ಬೇರೆ ರೀತಿಯಿಂದ ಕೊಡುವುದರಿಂದ ನಾವು ಅದನ್ನು ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ನಮ್ಮ ಬೆಸ್ಟ್ ಫೌಂಡೇಶನ್ನ ರಕ್ಷಿತ್ರವರು ಡೆಸ್ಕ್ ಬೆಂಚು ತುಂಬ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ನಮ್ಮ ಶಿವಪ್ರಸಾದರು ಅಥವಾ ಸಂತೋಷರು ಬೇರೆ ಬೇರೆ ಜನ ಡೆಸ್ಕ್ ಬೆಂಚ್ಗಳನ್ನು ಕೊಟ್ಟಿದ್ದಾರೆ. ಅವರು ಬೇರೆ ಮತ್ತು ನಮಗೆ ಸಹಕಾರ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇವತ್ತು ಎದುರಿನ ಮಾರ್ಗಕ್ಕೆ ಕಾಂಕ್ರೀಟ್ ಹಾಕುವ ಅಂತೇಳಿ ಅದನ್ನು ಸಹ ನಮಗೆ ಒಮ್ಮೆ ನೆನಪು ಮಾಡಿದರು. ಅಂದರೆ ಒಟ್ಟು ಅವರಿಗೆ ಏನಾದರೂ ಮಾಡಬೇಕು, ಶಾಲೆಗೆ ಏನಾದರೂ ಕೊಡಬೇಕು. ಅವ್ರು ಮೊನ್ನೆ ಅಂದರು ನನ್ನಿಂದ ಏನಾಗಬೇಕು, ಇನ್ನೇನಾಗಬೇಕು ಅಂಥೇಳಿ. ಮತ್ತು ನೇರವಾಗಿ ಬರಲಿಕ್ಕೆ ಸಮಯ ಆಗೋದಿಲ್ಲ ಅಂತೇಳಿ ಅವರ ಶ್ರೀಮತಿಯವರಲ್ಲಿ 1 ಲಕ್ಷವನ್ನು ತಂದು ಕೊಟ್ಟರು. ಯಾವತ್ತು ಅವರು ಸಿಗುವುದಿಲ್ಲ. ಇವತ್ತು ಸನ್ಮಾನಕ್ಕೆ ಸಿಕ್ಕಿದ್ದು ನಮ್ಮ ಒಂದು ವಿಶೇಷ. ಯಾಕೆಂದರೆ ಅವರು ಬರುವ ಸಮಯ ನಮಗೆ ಅಂಥ ಕಾರ್ಯಕ್ರಮ ಜೋಡಿಸಲಿಕ್ಕೆ ಆಗಲಿಲ್ಲ. ಅವರು ನಮ್ಮೊಂದಿಗೆ ಇವತ್ತು ಉಪಸ್ಥಿತಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸ್ತಿದ್ದೇವೆ. ಉದ್ಯಮಿಗಳು ಶ್ರೀಯುತ ಪ್ರಭಾಕರ್ ಶೆಟ್ಟಿ ಕಂದೂರು ಈ ಶಾಲೆಯ ಹಿರಿಯ ವಿದ್ಯಾರ್ಥಿ ಎಂದು ತಮ್ಮೆಲ್ಲರ ಪ್ರೀತಿಯ ಕರೆಗೆ ಹೋಗೊಟ್ಟು ದೂರದ ದೆಹಲಿಯಿಂದ ಬಂದು ನಮ್ಮ ಶಾಲೆಯ ಶತ ಸಂಭ್ರಮದ ಮೆರುಗನ್ನು ಹೆಚ್ಚಿಸಿರುವಂಥ ಶ್ರೀತರಿಗೆ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಗೌರವದ ಸನ್ಮಾನ. ತಮ್ಮ ಕೀರ್ತಿ ಇನ್ನೂ ಕೂಡ ದೇಶ ವಿದೇಶಗಳಲ್ಲಿ ಪ್ರಜ್ವಲಿಸಲಿ, ನಿಮ್ಮಿಂದ ಇನ್ನಷ್ಟು ಕೊಡುಗೆಗಳನ್ನು ನೀಡುವಂಥ ಸೌಭಾಗ್ಯವನ್ನು ಭಗವಂತನ ಕರುಣಿಸಲೆಂದು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಗೌರವದ ಸನ್ಮಾನವನ್ನು ತಮ್ಮ ಮಡಿಲಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರೀತಿಯ ಗೌರವವನ್ನು ಪಡೆದಿರುವಂಥ ಶ್ರೀತರು 1-2 ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅವರು ತಾಳ್ಮೆಯ ಪ್ರತೀಕ. ಯಾಕಂತ ಹೇಳಿದ್ರೆ ಕುಳಿತಲ್ಲಿಯೇ ನಾನೀಗ ಮಾತು ಕಮ್ಮಿ ದುಡಿಮೆ ಹೆಚ್ಚಬಾರದು, ಕಾರ್ಯ ಜಾಸ್ತಿ. ಅದರಿಂದಾಗಿ ಕುಳಿತಲ್ಲಿಯೇ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾರಿಸಿದ್ದಾರೆ. ಶ್ರೀತರಿಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ. ಮುಂದೆ ಈ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀತ ಶರತ್ ಕೃಷ್ಣ ಪಡ್ಬೆಟ್ಟಾಯರು, ಆಡಳಿತ ಮುಕ್ತೇಶ್ವರ ಶ್ರೀ ಜನಾರ್ದನ ದೇವಸ್ಥಾನ ಉಜಿರೆ, ಬಹಳಷ್ಟು ಬ್ಯುಸಿ ಕಾರ್ಯದ ನಡುವೆಯೂ ನಮ್ಮೊಂದಿಗೆ ಇಷ್ಟು ಶಾಂತ ಚಿತ್ತರಾಗಿ ಶಾಂತ ಮೂರ್ತಿಯಾಗಿ ಕುಳಿತುಕೊಂಡು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ತಮಗೆ ಕ್ಷಮೆಯನ್ನು ಯಾಚಿಸುತ್ತಾ ತಮ್ಮ ಈಗಿನ ಒಂದು ಗೌರವವನ್ನು ಪಡೆದುಕೊಂಡು ತಾವು ಗೌರವದ ಸನ್ಮಾನವನ್ನು ಪಡೆದು ತಾವು ಮಾತಿಗೆ ಅಣಿಯಾಗಬೇಕಾಗಿ ತಮ್ಮಲ್ಲಿ ವಿನಮ್ರ ಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ನಾವೆಲ್ಲ ಕಾಣುತ್ತಿರುವ ಹಾಗೆ ಉಜಿರೆ ದೇವಸ್ಥಾನದ ವಿಜಯ ಗೋಪುರದ ಅಭೇದ್ಯವಾದಂಥ ಕಾರ್ಯಕ್ಕೆ ಕೈ ಹಾಕಿ ದಿನಂಪ್ರತಿ ಬೆಳಿಗ್ಗೆಯಿಂದ ಪ್ರತಿ ಮನೆಗಳಿಗೆ ಭೇಟಿ ಕೊಟ್ಟು ಇಂದು ಉಜಿರೆಯ ಇಡೀ ಗ್ರಾಮವನ್ನು ಸುತ್ತಿ ಒಂದು ದೊಡ್ಡ ಕನಸಿನ ಅವರ ಪಿತಾಶ್ರೀಯವರ ಕನಸ ದಿವಂಗತ ವಿಜಯರಾಘವ ಪಟ್ವಟ್ಟಾಯರವರ ಕನಸನ್ನು ನನಸಾಗಿಸಲು ಹೊರಟಿರುವಂಥ ಧೀಮಂತ ನಾಯಕ, ಸಮಾಜಮುಖಿ ಸೇವಕ, ಸಮಾಜದ ಕೊಡುಗೈ ದಾನಿಶ್ರಿತ ಶರತ್ ಕೃಷ್ಣ ಪಟ್ವಟ್ಟಾಯರವರಿಗೆ ಶತ ಸಂಭ್ರಮದ ಈ ಸವಿ ನೆನಪಿನಲ್ಲಿ ಭವ್ಯವಾದ ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ತಮ್ಮ ಮಡಿಲಿಗೆ ಸಮರ್ಪಿಸಿರುವಂತಹ ಗೌರವದ ಸನ್ಮಾನ. ತಮ್ಮ ಕೀರ್ತಿ ಇನ್ನಷ್ಟು ಬೆಳಗಲಿ. ಉಜಿರೆಯ ಮುಂದೆ ನಡೆಯುವಂಥ ಬ್ರಹ್ಮ ಕಳಶೋತ್ಸವ ಅತ್ಯಂತ ಸುಸೂತ್ರವಾಗಿ ನಡೆದು ಇನ್ನಷ್ಟು ತಮ್ಮ ಹೆಸರು ದೇಶ ವಿದೇಶಗಳಲ್ಲಿ ರಾಜಿಸಲಿ ಎಂದು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ತಮ್ಮ ಈ ಗೌರವವನ್ನು ಸೇರ್ಕೋಸ ತಮಗೆ ಗೌರವದ ವಂದನೆ ಸಲ್ಲಿಸ್ತಾ ಇದ್ದೇವೆ. ಈಗ ಅಧ್ಯಕ್ಷೀಯ ನುಡಿಗಾಗಿ ಮುಂದಿನ ವೇದಿಕೆಯನ್ನು ತಮಗಾಗಿ ಓಂ ಶ್ರೀ ಜನಾರ್ದನಾಯ ನಮಃ. ಈ ಕ್ಷೇತ್ರದ ಎಲ್ಲ ದೇವರುಗಳನ್ನು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಂಡು ಇವತ್ತು ಕಲ್ಮಂಜದ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾರ್ಥಕ 100 ವರ್ಷಗಳ ತುಂಬಿದಂತಹ ಸಂದರ್ಭದಲ್ಲಿ ನಡೀತಾ ಇರುವಂತಹ ಶತಸಂಭ್ರಮ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾನ್ಯ ಶ್ರೀ ಪ್ರಭಾಕರ್ ಶೆಟ್ಟಿಯವರೇ, ಶ್ರೀ ಸುಮಂತ್ ಕುಮಾರ್ ಜೈನ್ರವರೇ, ಈ ಶತಸಂಭ್ರಮದ ಸಮಿತಿಯ ಗೌರವಾಧ್ಯಕ್ಷರು ಆತ್ಮೀಯರಾಗಿರುವಂತಹ ಶ್ರೀ ಮಂಜುನಾಥ್ ಶೆಟ್ಟಿಯವರೇ, ಅಧ್ಯಕ್ಷರಾದಂತಹ ಯುವ ನಾಯಕ ಶ್ರೀ ಪ್ರವೀಣ್ ಫೆರ್ನಾಂಡಿಸ್ ರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಈ ಶಾಲೆಯ ಮುಖ್ಯ ಶಿಕ್ಷಕಿಯವರೇ, ಗಣ್ಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಶಿಕ್ಷಣ ಪ್ರೇಮಿಗಳೇ ಹಾಗೂ ಪುಟಾಣಿ ವಿದ್ಯಾರ್ಥಿಗಳೇ, ಅನಾಯಾಸವಾಗಿ ಒಂದು ಸನ್ಮಾನ ಸ್ವೀಕರಿಸಿದಂತಹ ಸಂದರ್ಭ. ಪ್ರಭಾಕರ್ ಶೆಟ್ಟರಂಥವರು ಅಥವಾ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂತಹ ಎಕ್ಸೆಲ್ನ ಮಾನ್ಯ ಸುಮಂತ್ ಕುಮಾರ್ ಜೈನ್ರವರು ಈ ಶಾಲೆಯ ಅಭಿವೃದ್ಧಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟವರು. ಅವರಿಗೆ ಅರ್ಹವಾಗಿ ಒಂದು ಸನ್ಮಾನವನ್ನು ಮಾಡಿದ್ದಾರೆ. ಆದರೆ ಪ್ರತಾಪ್ ಸಿಂಹ ನಾಯ್ಕರು ಹೇಳಿದ ಹಾಗೆ ಅವರಿಗೆ ಏನನ್ನೂ ಕೊಡದೆ ಸನ್ಮಾನ ಮಾಡಿದ್ದೀರಿ, ನನಗೂ ಹಾಗೆ ಮಾಡಿದ್ದೀರಿ, ಇನ್ನು ಮುಂದೆ ಕೊಡಬೇಕು ಅನ್ನುವಂತಹ ಸಂದೇಶ ಕೂಡ ಇರ್ಬೋದು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಆ ಸನ್ಮಾನವನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ. ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ಉಜಿರೆಯ ಪ್ರಥಮ ಶಿಕ್ಷಣ ಸಂಸ್ಥೆ ಆದಂತಹ ಜನಾರ್ದನ ಶಾಲೆ, ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಅದು ಮಾರ್ಪಾಡಾಗಿದೆ. 1925 ಆರಂಭ ಆದಂತಹ ಅದು ಒಂದು ಸಂಸ್ಥೆ ನಮ್ಮ ಕುಟುಂಬದ ಹಿರಿಯರಿಂದ. ಕಳೆದ ಡಿಸೆಂಬರ್ ತಿಂಗಳಲ್ಲಿ ಅದರ ಶತಮಾನೋತ್ಸವವನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಇವತ್ತು ಈ ಕಲ್ಮಂಜ ಶಾಲೆಯ ಶತಮಾನೋತ್ಸವ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆಗಳಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ನಾವೆಲ್ಲ ಗಮನಿಸಿರ್ಬೋದು, ಹೆಚ್ಚು ಕಮ್ಮಿ ಅನೇಕ ಶಾಲೆಗಳು ಶತಮಾನೋತ್ಸವ ಸಂಭ್ರಮ ಇರ್ಬೋದು, ಅಮೃತ ಮಹೋತ್ಸವ ಸಂಭ್ರಮಗಳು, ಇದೆಲ್ಲ ನಾವೆಲ್ಲ ಆಚರಿಸ್ತಾ ಇರುವಂಥದ್ದನ್ನು, ಅದು ವಿಶೇಷವಾಗಿ ಸರ್ಕಾರಿ ಶಾಲೆಗಳು ಆಚರಿಸ್ತಾ ಇರುವಂಥದ್ದನ್ನು ನಾವು ಕಂಡಿದ್ದೇವೆ. ಇದರ ಅರ್ಥವನ್ನು ನಾವು ಗಮನಿಸಬೇಕು. 100 ವರ್ಷಗಳ ಹಿಂದೆ ಬಹುಶಃ ಇಂದಿನ ಏನು ಯಾವುದೇ ಮಾಧ್ಯಮಗಳು ಅಥವಾ ಸಂಪರ್ಕ ಸಾಧನಗಳು ಇಲ್ಲದೇ ಇದ್ದಂತಹ ಕಾಲದಲ್ಲಿ ಅಂದಿನ ಹಿರಿಯರುಗಳು
ವಿದ್ಯೆಯ ಮಹತ್ವವನ್ನು ಅರಿತುಕೊಂಡು ಶಾಲೆಯನ್ನು ಕಟ್ಟಿ ಆವಾಗಲೇ ಶಿಕ್ಷಣ ಕ್ರಾಂತಿಯನ್ನು, ಶಿಕ್ಷಣದ ಬಗ್ಗೆ ಚಿಂತನೆಯನ್ನು ಮಾಡಿ ಶಾಲೆಯನ್ನು ಕಟ್ಟಿದ ಒಂದು ಮಹನೀಯರಿಗೆ ನಾವು ವಿಶೇಷವಾದ ಗೌರವವನ್ನು ನಾವು ಸಮರ್ಪಿಸಬೇಕು. ಈ ಶಾಲೆಯ ಹಿನ್ನೆಲೆಯಲ್ಲಿ ಹುಣಿಪ ಜಗುತ್ತಿನ ಮನೆತನದವರು ಈ ಶಾಲೆಯನ್ನು ಕಟ್ಟಿದವರು, ಸ್ಥಾಪಿಸಿದವರು. ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸಿಕೊಳ್ಳಬೇಕು. ಅವರು ಅಂದಿನ ಕಾಲದಲ್ಲಿ ಈ ಶಾಲೆಯನ್ನು ಸ್ಥಾಪಿಸದೇ ಇದ್ದಿದ್ದರೆ ಇಲ್ಲಿಯ ಬಹುತೇಕ ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣದ ಒಂದು ಏನು ಕನಸಿದೆ ಅದನ್ನು ನನಸು ಮಾಡುವಂತಹ ಒಂದು ಅವಕಾಶ ಸಿಗ್ತಾ ಇರಲಿಲ್ಲ. ಹಾಗಾಗಿ ಪ್ರಥಮವಾಗಿ ಹುಣಿಪಾಜಗುತ್ತು ಮನೆಯವರಿಗೆ ವಿಶೇಷವಾದ ನಮಸ್ಕಾರಗಳನ್ನು ಹೇಳಿಕೊಂಡು, ಇವತ್ತು 100 ವರ್ಷ ಈ ಸಂದರ್ಭದಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ, ಇಷ್ಟು ಸುಂದರವಾಗಿ, ವ್ಯವಸ್ಥಿತವಾಗಿ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆ ಅಂತ ಹೇಳಿದರೆ ನಮಗೆಲ್ಲ ಸ್ವಲ್ಪ ಉಪೇಕ್ಷೆ. ಅಲ್ಲಿ ಸ್ವಲ್ಪ ಆರ್ಥಿಕವಾಗಿ ಅನುಕೂಲ ಇಲ್ಲದವರು ಅಥವಾ ಕೆಳವರ್ಗದವರು ಅಲ್ಲಿ ಕಲಿತಾರೆ ಅನ್ನುವಂಥ ಒಂದು ಉಪೇಕ್ಷೆ ನಮಗಿದೆ. ಆದರೆ ಒಂದು ಸತ್ಯವಾದ ಮಾತನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಈ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಇರುವಷ್ಟು ಕ್ರಿಯಾತ್ಮಕವಾದಂತಹ, ಕ್ರಿಯಾಶೀಲರಾದಂತಹ ಮಕ್ಕಳು ಯಾವುದೇ ಶಾಲೆಯಲ್ಲಿ ಇರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನಮ್ಮ ಎದುರೇ ದೊಡ್ಡ ಉದಾಹರಣೆಗಳು ಇದ್ದಾರೆ. ಮಾನ್ಯ ಪ್ರಭಾಕರ್ ಶೆಟ್ಟರು ಇದ್ದಾರೆ, ಎಕ್ಸೆಲ್ನ ಮಾನ್ಯ ಶ್ರೀ ಸುಮಂತ್ ಕುಮಾರ್ ಜೈನ್ರವರು ಇದ್ದಾರೆ. ಎಲ್ಲರೂ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಕಲಿತು ಇವತ್ತು ದೊಡ್ಡ ಸಾಧನೆಯನ್ನು ಮಾಡಿ ಉನ್ನತ ಸ್ಥಾನದಲ್ಲಿ ಇದ್ದಾರೆ. ಹಾಗಾಗಿ ಖಾಸಗಿ ಶಾಲೆಗಳು ಬಹುಶಃ ಉಳ್ಳವರಿಗೆ ಇದ್ದರೂ ಕೂಡ ಈ ಸರ್ಕಾರಿ ಶಾಲೆಗಳು ಅನ್ನುವಂಥದ್ದು ಒಂದು ಸಮಾಜದಲ್ಲಿ ಮೌಲ್ಯಗಳ ಬೇರುಗಳನ್ನು ಹಾಕುವಂತಹ ಒಂದು ವಂದಿಸುತ್ತಾ, ಅಧ್ಯಕ್ಷರ ಭಾಷಣ ಆದರೂ ನನಗೊಂದು ಅವಕಾಶ ಕೊಟ್ಟದ್ದಾಗಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಮನಸಾರೆ ವಂದಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಕಲ್ಮಂಜ ಪ್ರೌಢಶಾಲೆಯ ಹೆಸರನ್ನು ಬಾನಂಗಳ ಕೆತ್ತರಕ್ಕೆ ಏರಿಸಿರುವಂಥ ಮುಖ್ಯ ಶಿಕ್ಷಕಿಯವರು. ಯಾಕಂತ ಹೇಳಿದ್ರೆ ತನ್ನ ಸಹ ಶಿಕ್ಷಕರನ್ನು ತನ್ನ ಕುಟುಂಬದವರಾಗಿ ನೋಡಿಕೊಂಡು ಅವರೆಲ್ಲರನ್ನು ಒಂದು ಮಾರ್ಗದರ್ಶಕರಾಗಿ ಮಾಡಿ ಎಂದು ಕಲ್ಮಂಜ ಶಾಲೆಯನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳಗುವಂತೆ ಮಾಡಿರುವಂಥ ಶಿಕ್ಷಕರಿಗೆ ಈ ಶತಸಂಭ್ರಮದ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿವಂದನೆ ಸಲ್ಲಿಸ್ತಾ ಇದ್ದೇವೆ. ಅಧ್ಯಕ್ಷರು ಈಗ ತಾನೇ ಹೊರಡಲು ಸಿದ್ಧರಾಗಿದ್ದಾರೆ. ಒಂದೆರಡು ಬಹುಮಾನವನ್ನು ನೀಡಿ ತಾವು ಇಲ್ಲಿಂದ ನಿರ್ಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಈಗ ಶತಸಂಭ್ರಮದ ಸವಿ ನೆನಪಿಗಾಗಿ ಹಮ್ಮಿಕೊಂಡಿರುವಂಥ ಪ್ರಾಥಮಿಕ ಶಾಲಾ ಮಕ್ಕಳ ಬಹುಮಾನ ವಿತರಣೆಯ ಪಟ್ಟಿಯನ್ನು ವಾಚಿಸಲಿದ್ದಾರೆ. 1ನೇ ತರಗತಿಯ ಮಕ್ಕಳ ಬಹುಮಾನದ ಪಟ್ಟಿಯನ್ನು ವಾಚಿಸಲಿದ್ದಾರೆ ಇಲ್ಲಿಯ ತರಗತಿಯ ಶಿಕ್ಷಕಿಯಾಗಿರುವಂಥ ಮಾಧವಿ ರವರು. ಏಳನೇ ತರಗತಿಯ ಮಕ್ಕಳ ಪಟ್ಟಿಯನ್ನು ವಾಚಿಸಲಿದ್ದಾರೆ ಶ್ರೀಮತಿ ಶಿಲ್ಪಾ ರವರು. ಜೀವಿತಾ ವಿ ಬಂಗೇರ 7ನೇ ತರಗತಿ, 400 ಮೀಟರ್ ಫಸ್ಟ್, ರಿಲೇ ಸೆಕೆಂಡ್, ಹಗ್ಗ ಜಗ್ಗಾಟ ಫಸ್ಟ್, ಥ್ರೋ ಬಾಲ್ ಥರ್ಡ್. ಎಲ್ಲರ ಒಂದು ಜೋರಾದ ಚಪ್ಪಾಳೆಯ ಮುಖೇನ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇವೆ. ಹರ್ಷಿತಾ ಜಿ 7ನೇ ತರಗತಿ, 100 ಮೀಟರ್ ಸೆಕೆಂಡ್, ರಿಲೇ ಸೆಕೆಂಡ್, ಹಗ್ಗ ಜಗ್ಗಾಟ ಫಸ್ಟ್, ಥ್ರೋ ಬಾಲ್ ಥರ್ಡ್. ಅನುಷಾ 7ನೇ ತರಗತಿ, ಅನುಷಾ 7ನೇ ತರಗತಿ, 400 ಮೀಟರ್ ಥರ್ಡ್, ಚಕ್ರ ಎಸೆತ ಫಸ್ಟ್, ರಿಲೇ ಥರ್ಡ್, ಹಗ್ಗ ಜಗ್ಗಾಟ ಸೆಕೆಂಡ್, ಥ್ರೋ ಬಾಲ್ ಸೆಕೆಂಡ್. ಪೂರ್ವಿ
ಪಿ 400 ಮೀಟರ್ ಸೆಕೆಂಡ್, ರಿಲೇ ಸೆಕೆಂಡ್, ಹಗ್ಗ ಜಗ್ಗಾಟ ಫಸ್ಟ್, ಥ್ರೋ ಬಾಲ್ ಥರ್ಡ್. ಚಪ್ಪಾಳೆಯ ಸದ್ದು ಕಮ್ಮಿ ಆಯಿತು, ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಕ್ರೀಡಾಂಗಣದಲ್ಲಿ ಅದ್ಭುತವಾದ ಸಾಧನೆಯನ್ನು ಮೆರೆದಿದ್ದಾರೆ. ನವನೀತ 100 ಮೀಟರ್ ಥರ್ಡ್, ರಿಲೇ ಥರ್ಡ್, ಹಗ್ಗ ಜಗ್ಗಾಟ ಸೆಕೆಂಡ್, ಥ್ರೋ ಬಾಲ್ ಸೆಕೆಂಡ್. ಲತಿಕಾ 200 ಮೀಟರ್ ಥರ್ಡ್, ರಿಲೇ ಫಸ್ಟ್, ಥ್ರೋ ಬಾಲ್ ಫಸ್ಟ್. ವೈಭವಿ BM 200 ಮೀಟರ್ ಫಸ್ಟ್, ಚಕ್ರ ಎಸೆತ ಸೆಕೆಂಡ್, ರಿಲೇ ಸೆಕೆಂಡ್, ಹಗ್ಗ ಜಗ್ಗಾಟ ಫಸ್ಟ್, ಥ್ರೋ ಬಾಲ್ ಥರ್ಡ್. ನಿಖಿತಾ ಗುಂಡು ಎಸೆತ ಫಸ್ಟ್, 100 ಮೀಟರ್ ಫಸ್ಟ್, ರಿಲೇ ಫಸ್ಟ್, ಹಗ್ಗ ಜಗ್ಗಾಟ ಥರ್ಡ್, ಥ್ರೋ ಬಾಲ್ ಫಸ್ಟ್. ಇಲ್ಲಿ ತನಕ ಈ ಒಂದು ಪುಟಾಣಿಗಳ ಸ್ಪರ್ಧೆಯಲ್ಲಿ ಬಹುಮಾನ ವಿತರಿಸಿರುವಂಥ ನಮ್ಮ ಈ ಒಂದು ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿರುವಂಥ ಶ್ರೀಯುತ ಶರತ್ ಕೃಷ್ಣ ಪಡ್ವಟ್ಟ ಆಡಳಿತ ಮುಕ್ತೇಶ್ವರು, ಶ್ರೀ ಜನಾರ್ದನ ದೇವಸ್ಥಾನ ವಿಜಯ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಒಂದು ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ತುಂಬ ಬಿಡುವಿಲ್ಲದ ಸಮಯದಲ್ಲಿಯೂ ಈ ಒಂದು ಶಾಲೆಯ ಬಗ್ಗೆ ಅಭಿಮಾನವಿಟ್ಟು ಇಲ್ಲಿ ತನಕ ತಮ್ಮೊಂದಿಗೆ ಇದ್ದಾರೆ. ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಒಂದು ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ಇನ್ನು ಮುಂದಿನ ಬಹುಮಾನವನ್ನು ಈ ಒಂದು ಸಮಾರಂಭದ ಇನ್ನೋರ್ವ ಗಣ್ಯ ಅತಿಥಿ ಶ್ರೀಯುತ ಪ್ರಭಾಕರ್ ಶೆಟ್ಟಿ ಕಂದೂರು, ಉದ್ಯಮಿಗಳು, ನವದೆಹಲಿ, ಇವರು ನೀಡಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ. ಆದ್ವಿತ್ 100 ಮೀಟರ್ ಥರ್ಡ್, ರಿಲೇ ಫಸ್ಟ್, ಹಗ್ಗ ಜಗ್ಗಾಟ ಸೆಕೆಂಡ್, ವಾಲಿಬಾಲ್ ಸೆಕೆಂಡ್, ಕಬಡ್ಡಿ ಸೆಕೆಂಡ್. ಶ್ರವಣ್ 100 ಮೀಟರ್ ಫಸ್ಟ್, 400 ಮೀಟರ್ ಥರ್ಡ್, ರಿಲೇ ಸೆಕೆಂಡ್, ಹಗ್ಗ ಜಗ್ಗಾಟ ಥರ್ಡ್. ಭವಿತ್ 200 ಮೀಟರ್ ಫಸ್ಟ್, 400 ಮೀಟರ್ ಸೆಕೆಂಡ್, ಚಕ್ರ ಎಸೆತ ಫಸ್ಟ್, ಹಗ್ಗ ಜಗ್ಗಾಟ ಸೆಕೆಂಡ್, ವಾಲಿಬಾಲ್ ಸೆಕೆಂಡ್, ಕಬಡ್ಡಿ ಸೆಕೆಂಡ್, ರಿಲೇ ಫಸ್ಟ್. ಆಶೀಶ್ 100 ಮೀಟರ್ ಸೆಕೆಂಡ್, ಗುಂಡು ಎಸೆತ ಸೆಕೆಂಡ್, ಹಗ್ಗ ಜಗ್ಗಾಟ ಥರ್ಡ್, ವಾಲಿಬಾಲ್ ಫಸ್ಟ್, ಕಬಡ್ಡಿ ಫಸ್ಟ್. ಅನಿಲ 200 ಮೀಟರ್ ಥರ್ಡ್, ಹಗ್ಗ ಜಗ್ಗಾಟ ಫಸ್ಟ್, ವಾಲಿಬಾಲ್ ಥರ್ಡ್, ಕಬಡ್ಡಿ ಥರ್ಡ್. ಜೋರಾದ ಚಪ್ಪಾಳೆಯೊಂದಿಗೆ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹ ನೀಡಬೇಕಾಗಿ ತಮ್ಮಲ್ಲಿ ವೈಶಾಖ್ ವಿನಂತಿಯನ್ನು ಗುಂಡು ಮಾಡ್ತಾ ಎಸೆತ ಇದ್ದೇನೆ. ಫಸ್ಟ್, ಚಕ್ರ ಎಸೆತ ಸೆಕೆಂಡ್, ರಿಲೇ ಥರ್ಡ್, ವಾಲಿಬಾಲ್ ಥರ್ಡ್, ಹಗ್ಗ ಜಗ್ಗಾಟ ಫಸ್ಟ್. ಸುಕೇಶ್ 200 ಮೀಟರ್ ಸೆಕೆಂಡ್, 400 ಮೀಟರ್ ಫಸ್ಟ್, ಚಕ್ರ ಎಸೆತ ಥರ್ಡ್, ರಿಲೇ ಸೆಕೆಂಡ್, ಹಗ್ಗ ಜಗ್ಗಾಟ ಥರ್ಡ್, ಕಬಡ್ಡಿ ಫಸ್ಟ್, ವಾಲಿಬಾಲ್ ಫಸ್ಟ್. ಚೈತ್ರ 200 ಮೀಟರ್ ಸೆಕೆಂಡ್, ಹಗ್ಗ ಜಗ್ಗಾಟ ಥರ್ಡ್, ಥ್ರೋ ಬಾಲ್ ಫಸ್ಟ್. ದೀಕ್ಷಾ 400 ಮೀಟರ್ ಥರ್ಡ್.
ಜಯಶ್ರೀ ಹಗ್ಗ ಜಗ್ಗಾಟ ಸೆಕೆಂಡ್, ಥ್ರೋ ಬಾಲ್ ಸೆಕೆಂಡ್. ಇಲ್ಲಿ ತನಕ 7ನೇ ತರಗತಿ ವಿದ್ಯಾರ್ಥಿಗಳ ಬಹುಮಾನ ವಿತರಣೆಯು ಕೊನೆಗೊಂಡಿತು. ವಿತರಿಸಿರುವಂತಹ ಶ್ರೀತಾ ಪ್ರಭಾಕರ್ ಶೆಟ್ಟಿ ಅವರವರೆಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ. ಮುಂದೆ 6ನೇ ತರಗತಿಯ ವಿದ್ಯಾರ್ಥಿಗಳ ಬಹುಮಾನ ವಿತರಣೆ. ಈ ಪಟ್ಟಿಯನ್ನು ಶ್ರೀಮತಿ ಐಶ್ವರ್ಯ ಸಹಶಿಕ್ಷಕಿ ಇವರು ಈ ಪಟ್ಟಿಯನ್ನು ವಾಚಿಸಲಿದ್ದಾರೆ. ಹರ್ಷಿತಾ ಬಂದು ಬಹುಮಾನ ಪಡೆದುಕೊಳ್ಬೇಕು ತಮ್ಮಲ್ಲಿ ನಿಲ್ಲಿಸ್ಕೊಳ್ತಾ ಇದ್ದೇವೆ. ಹರ್ಷಿತಾ ಹಲ್ ಹಲ್ 7ನೇ ತರಗತಿಯ ಹರ್ಷಿತಾ. ಮುಂದೆ ಆಗಿದ್ದು ಅಷ್ಟು ಬೆಳಿಗ್ಗೆಯಿಂದ ಸೆಟ್ ಮಾಡಿ ಹೇಗೆ ಮುಂದೆ 6ನೇ ತರಗತಿ ಅನೀಶ್ 400 ಮೀಟರ್ ಓಟ ಸೆಕೆಂಡ್, ಹಗ್ಗ ಜಗ್ಗಾಟ ಫಸ್ಟ್, ಕಬಡ್ಡಿ ಥರ್ಡ್, ರಿಲೇ ಥರ್ಡ್. ಅದ್ವಿತ್ 6ನೇ ತರಗತಿ 100 ಮೀಟರ್ ಓಟ ಥರ್ಡ್, 200 ಮೀಟರ್ ಓಟ ಥರ್ಡ್, 400 ಮೀಟರ್ ಓಟ ಥರ್ಡ್, ರಿಲೇ ಥರ್ಡ್, ಹಗ್ಗ ಜಗ್ಗಾಟ ಫಸ್ಟ್. ಮೊಹಮ್ಮದ್ ಮಿಸಾಲ್ 200 ಮೀಟರ್ ಓಟ ಫಸ್ಟ್, ರಿಲೇ ಸೆಕೆಂಡ್, ಹಗ್ಗ ಜಗ್ಗಾಟ ಥರ್ಡ್, ಕಬಡ್ಡಿ ಫಸ್ಟ್. ಅಕ್ಷಯ್ ಕುಮಾರ್ 200 ಮೀಟರ್ ಓಟ ಫಸ್ಟ್, ರಿಲೇ ಸೆಕೆಂಡ್, ವಾಲಿಬಾಲ್ ಫಸ್ಟ್, ಕಬಡ್ಡಿ ಫಸ್ಟ್, ಹಗ್ಗ ಜಗ್ಗಾಟ ಥರ್ಡ್. ನೀಕ್ಷಿತಾ 100 ಮೀಟರ್ ಓಟ ಸೆಕೆಂಡ್, ಹಗ್ಗ ಜಗ್ಗಾಟ ಸೆಕೆಂಡ್, ಥ್ರೋ ಬಾಲ್ ಸೆಕೆಂಡ್, ರಿಲೇ ಥರ್ಡ್. ನೀಕ್ಷಿತಾ ದಿಶಾ 100 ಮೀಟರ್ ಓಟ ಥರ್ಡ್, ಗುಂಡೆಸತ ಥರ್ಡ್, ಸೆಕೆಂಡ್, ರಿಲೇ ಸೆಕೆಂಡ್, ಹಗ್ಗ ಜಗ್ಗಾಟ ಫಸ್ಟ್, ಥ್ರೋ ಬಾಲ್ ಥರ್ಡ್. ಅನನ್ಯ ಗುಂಡೆಸತ ಥರ್ಡ್, ಚಕ್ರ ಎಸೆತ ಥರ್ಡ್, ಥ್ರೋ ಬಾಲ್ ಥರ್ಡ್, ಹಗ್ಗ ಜಗ್ಗಾಟ ಫಸ್ಟ್. ಅನನ್ಯ ನಿಶ್ಚಿತ 600 ಮೀಟರ್ ಓಟ ಫಸ್ಟ್, 100 ಮೀಟರ್ ಓಟ ಫಸ್ಟ್, ರಿಲೇ ಫಸ್ಟ್, ಥ್ರೋ ಬಾಲ್ ಸೆಕೆಂಡ್, ಹಗ್ಗ ಜಗ್ಗಾಟ ಥರ್ಡ್. ನಿಶ್ಚಿತ. ಇನ್ನು ಮುಂದಿನ ಬಹುಮಾನವನ್ನು ಈ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಪೂರ್ಣಿಮಾ ಮೇಡಮ್ ರವರು ನೀಡಬೇಕಾಗಿ ತಮ್ಮಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ. ಯಶ್ವಿತಾ ಹಗ್ಗ ಜಗ್ಗಾಟ ಫಸ್ಟ್, ಥ್ರೋ ಬಾಲ್ ಥರ್ಡ್. ಯಶ್ವಿತಾ. ಪ್ರಣಮ್ಯ 200 ಮೀಟರ್ ಓಟ ಸೆಕೆಂಡ್, 600 ಮೀಟರ್ ಓಟ ಸೆಕೆಂಡ್, ಥ್ರೋ ಬಾಲ್ ಸೆಕೆಂಡ್. ಪ್ರಾರ್ಥನಾ ಹಗ್ಗ ಜಗ್ಗಾಟ ಸೆಕೆಂಡ್. ಪ್ರಾರ್ಥನಾ ಪ್ರಿಯಾ 200 ಮೀಟರ್ ಓಟ ಫಸ್ಟ್, ಹಗ್ಗ ಜಗ್ಗಾಟ ಫಸ್ಟ್. ಪ್ರಿಯಾ. ಕಮರುನ್ನೀಸಾ ಹಗ್ಗ ಜಗ್ಗಾಟ ಸೆಕೆಂಡ್. ಕಮರುನ್ನೀಸಾ. ಬಹುಮಾನ ವಿತರಣೆ ಮುಗಿದ ನಂತರ ಇಲ್ಲಿ ಮಕ್ಕಳ ನಾಟಕ ಪ್ರಾರಂಭಗೊಳ್ಳಲಿದೆ. ದಯವಿಟ್ಟು ಆಗಮಿಸಿರುವಂಥ ಎಲ್ಲರೂ ಆ ನಾಟಕಕ್ಕೆ ಪ್ರೋತ್ಸಾಹ ನೀಡಿ ತಾವೆಲ್ಲರೂ ಉಪಸ್ಥಿತರಿರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಖೈರುನ್ನೀಸಾ ಹಗ್ಗ ಜಗ್ಗಾಟ ಫಸ್ಟ್. ಫಾರಿಷಾ 400 ಮೀಟರ್ ಓಟ ಸೆಕೆಂಡ್, ಹಗ್ಗ ಜಗ್ಗಾಟ ಥರ್ಡ್. ಫಾರಿಷಾ.
ಸಾತ್ವಿ 200 ಮೀಟರ್ ಓಟ ಥರ್ಡ್, ಹಗ್ಗ ಜಗ್ಗಾಟ ಥರ್ಡ್, ಥ್ರೋ ಬಾಲ್ ಫಸ್ಟ್. ಅರ್ಪಿತಾ 400 ಮೀಟರ್ ಓಟ ಥರ್ಡ್, ಹಗ್ಗ ಜಗ್ಗಾಟ ಸೆಕೆಂಡ್. ಮಧುಶ್ರೀ ಥ್ರೋ ಬಾಲ್ ಥರ್ಡ್, ಹಗ್ಗ ಜಗ್ಗಾಟ ಫಸ್ಟ್. ಕೀರ್ತನ್ 100 ಮೀಟರ್ ಓಟ ಸೆಕೆಂಡ್, 400 ಮೀಟರ್ ಓಟ ಫಸ್ಟ್, ಹಗ್ಗ ಜಗ್ಗಾಟ ಸೆಕೆಂಡ್. ಅದ್ವಿತ್ವಿ ಗುಂಡೆಸೆತ ಥರ್ಡ್. ಮೊಹಮ್ಮದ್ ಶಾನ್ ಹಗ್ಗ ಜಗ್ಗಾಟ ಫಸ್ಟ್. ಇಲ್ಲಿಗೆ 6ನೇ ತರಗತಿ ವಿದ್ಯಾರ್ಥಿಗಳ ಬಹುಮಾನ ವಿತರಣೆ ಮುಗಿಯಿತು. ಇನ್ನು 5ನೇ ತರಗತಿಯ ವಿದ್ಯಾರ್ಥಿಗಳ ಬಹುಮಾನ, ಇದರ ಪಟ್ಟಿಯನ್ನು ಜ್ಯೋತಿ ಸಹ ಶಿಕ್ಷಕಿಯವರು ವಾಚಿಸಲಿದ್ದಾರೆ. ಈ ಬಹುಮಾನವನ್ನು ಈ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂತಹ ಮಂಜುಳಾ ಜೇಟಿರವರು ವಿತರಿಸಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ. ಪ್ರಣಮ್ಯ 5ನೇ ತರಗತಿ 200 ಮೀಟರ್ ಓಟ ಥರ್ಡ್, 600 ಮೀಟರ್ ಓಟ ಥರ್ಡ್, ಹಗ್ಗ ಜಗ್ಗಾಟ ಸೆಕೆಂಡ್, ಥ್ರೋ ಬಾಲ್ ಸೆಕೆಂಡ್. ವಿದ್ಯಾಶ್ರೀ 200 ಮೀಟರ್ ಓಟ ಫಸ್ಟ್, 600 ಮೀಟರ್ ಓಟ ಫಸ್ಟ್, ಹಗ್ಗ ಜಗ್ಗಾಟ ಸೆಕೆಂಡ್, ಥ್ರೋ ಬಾಲ್ ಸೆಕೆಂಡ್. ತನ್ವಿತಾ 200 ಮೀಟರ್ ಓಟ ಸೆಕೆಂಡ್, 600 ಮೀಟರ್ ಓಟ ಸೆಕೆಂಡ್, ಹಗ್ಗ ಜಗ್ಗಾಟ ಫಸ್ಟ್, ಥ್ರೋ ಬಾಲ್ ಥರ್ಡ್. ಸಾನಿಧ್ಯ 100 ಮೀಟರ್ ಓಟ ಫಸ್ಟ್, ಹಗ್ಗ ಜಗ್ಗಾಟ ಥರ್ಡ್, ಥ್ರೋ ಬಾಲ್ ಫಸ್ಟ್, ರಿಲೇ ಫಸ್ಟ್. ವರ್ಷಿತ್ 400 ಮೀಟರ್ ಓಟ ಫಸ್ಟ್, ಹಗ್ಗ ಜಗ್ಗಾಟ ಫಸ್ಟ್, ರಿಲೇ ಥರ್ಡ್, ವಾಲಿಬಾಲ್ ಥರ್ಡ್, ಕಬಡ್ಡಿ ಥರ್ಡ್. ಅಕ್ಷಯ್ 600 ಮೀಟರ್ ಓಟ ಫಸ್ಟ್, 100 ಮೀಟರ್ ಥರ್ಡ್, ಹಗ್ಗ ಜಗ್ಗಾಟ ಥರ್ಡ್, ಕಬಡ್ಡಿ ಫಸ್ಟ್, ರಿಲೇ ಸೆಕೆಂಡ್, ವಾಲಿಬಾಲ್ ಫಸ್ಟ್. ಮನನ್ 100 ಮೀಟರ್ ಓಟ ಫಸ್ಟ್, 600 ಮೀಟರ್ ಓಟ ಥರ್ಡ್, ಹಗ್ಗ ಜಗ್ಗಾಟ ಸೆಕೆಂಡ್, ರಿಲೇ ಫಸ್ಟ್, ಕಬಡ್ಡಿ ಸೆಕೆಂಡ್, ವಾಲಿಬಾಲ್ ಸೆಕೆಂಡ್. ಜಾನ್ವಿ 400 ಮೀಟರ್ ಓಟ ಸೆಕೆಂಡ್, ಹಗ್ಗ ಜಗ್ಗಾಟ ಸೆಕೆಂಡ್. ನಿಶಿಕಾ 400 ಮೀಟರ್ ಓಟ ಫಸ್ಟ್, ಹಗ್ಗ ಜಗ್ಗಾಟ ಥರ್ಡ್. ರಕ್ಷಾ 100 ಮೀಟರ್ ಓಟ ಸೆಕೆಂಡ್, ಹಗ್ಗ ಜಗ್ಗಾಟ ಥರ್ಡ್, ಥ್ರೋ ಬಾಲ್ ಫಸ್ಟ್. ದೀಪಾ 100 ಮೀಟರ್ ಓಟ ಥರ್ಡ್, ಹಗ್ಗ ಜಗ್ಗಾಟ ಫಸ್ಟ್. ಅದ್ವಿತ್ ಗೌಡ ಹಗ್ಗ ಜಗ್ಗಾಟ ಥರ್ಡ್, ಕಬಡ್ಡಿ ಫಸ್ಟ್. ಪ್ರತಿನ್ 200 ಮೀಟರ್ ಓಟ ಥರ್ಡ್, ಹಗ್ಗ ಜಗ್ಗಾಟ ಥರ್ಡ್.
ಭವಿಷ್ ಜಿ ಶೆಟ್ಟಿ 400 ಮೀಟರ್ ಓಟ ಫಸ್ಟ್, ಹಗ್ಗ ಜಗ್ಗಾಟ ಫಸ್ಟ್, ಕಬಡ್ಡಿ ಥರ್ಡ್. ಆಯುಷ್ 400 ಮೀಟರ್ ಓಟ ಸೆಕೆಂಡ್, ಹಗ್ಗ ಜಗ್ಗಾಟ ಫಸ್ಟ್. ತನ್ಮಯ್ ಗೌಡ 400 ಮೀಟರ್ ಓಟ ಸೆಕೆಂಡ್, ಹಗ್ಗ ಜಗ್ಗಾಟ ಥರ್ಡ್. ಮನ್ವಿತ್ ಕೆ 100 ಮೀಟರ್ ಓಟ ಸೆಕೆಂಡ್, 600 ಮೀಟರ್ ಓಟ ಸೆಕೆಂಡ್, ಹಗ್ಗ ಜಗ್ಗಾಟ ಸೆಕೆಂಡ್. ಕ್ರಿಶ್ಚಿನ್ 400 ಮೀಟರ್ ಓಟ ಥರ್ಡ್, ಹಗ್ಗ ಜಗ್ಗಾಟ ಫಸ್ಟ್. ಸುಜನ್ 200 ಮೀಟರ್ ಓಟ ಸೆಕೆಂಡ್, ಹಗ್ಗ ಜಗ್ಗಾಟ ಸೆಕೆಂಡ್, ಕಬಡ್ಡಿ ಸೆಕೆಂಡ್. KL ಚಿಂತನ್ ಹಗ್ಗ ಜಗ್ಗಾಟ ಸೆಕೆಂಡ್. ಇಲ್ಲಿಗೆ 5ನೇ ತರಗತಿಯ ವಿದ್ಯಾರ್ಥಿಗಳ ಬಹುಮಾನ ವಿತರಣೆ ಮುಗಿದುಕೊಂಡಿದ್ದು, ವಿತರಿಸಿದಂಥ ಮುಖ್ಯ ಶಿಕ್ಷಕಿ ಅವರಿಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ. ಇನ್ನು 4ನೇ ತರಗತಿಯ ವಿದ್ಯಾರ್ಥಿಗಳ ಬಹುಮಾನದ ಪಟ್ಟಿ ಹೊಂದಿದ್ದಾರೆ ಸಹ ಶಿಕ್ಷಕಿಯಾಗಿರುವಂಥ ನಮಿತಾ ಮೇಡಮ್ ರವರು. ಈ ಬಹುಮಾನವನ್ನು ಗೌರವಾಧ್ಯಕ್ಷರಾಗಿರುವಂಥ ಮಂಜುನಾಥ್ ಶೆಟ್ಟರವರು ವಿತರಿಸಬೇಕಾಗಿ ತಮ್ಮಲ್ಲಿ ಬೆಳೆಸ್ಕೊಳ್ತಾ ಇದ್ದೇನೆ. ಶತಮಾನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಶ್ರೀತಾ ಮಂಜುನಾಥ್ ಶೆಟ್ಟರವರು ವಿತರಿಸಬೇಕಾಗಿ ತಮ್ಮಲ್ಲಿ ಬೆಳೆಸ್ಕೊಳ್ತಾ ಇದ್ದೇನೆ. ವರ್ಷಿತ್ 4ನೇ ತರಗತಿ 100 ಮೀಟರ್ ಫಸ್ಟ್, 600 ಮೀಟರ್ ಸೆಕೆಂಡ್, ಹಗ್ಗ ಜಗ್ಗಾಟ ಸೆಕೆಂಡ್, ಕಬಡ್ಡಿ ದ್ವಿತೀಯ. ಪ್ರತೀಕ್ಷಾ ಪೂಜಾರಿ 100 ಮೀಟರ್ ಥರ್ಡ್, 400 ಮೀಟರ್ ಥರ್ಡ್, ಹಗ್ಗ ಜಗ್ಗಾಟ ಸೆಕೆಂಡ್, ಥ್ರೋಬಾಲ್ ಸೆಕೆಂಡ್. ದೈವಿಕ್ ದೇವಾಡಿಗ ಹಗ್ಗ ಜಗ್ಗಾಟ ಸೆಕೆಂಡ್. ಋತ್ವಿಕ್ ಕೆ 200 ಮೀಟರ್ ಥರ್ಡ್, ಹಗ್ಗ ಜಗ್ಗಾಟ ಫಸ್ಟ್. ವಂಶಿಕಾ ಹಗ್ಗ ಜಗ್ಗಾಟ ಫಸ್ಟ್. ಶೋನಿತ್ 200 ಮೀಟರ್ ಫಸ್ಟ್, ಹಗ್ಗ ಜಗ್ಗಾಟ ಫಸ್ಟ್. ರೀತು ಹಗ್ಗ ಜಗ್ಗಾಟ ಥರ್ಡ್. ಅಕ್ಷ ಆರ್ 100 ಮೀಟರ್ ಫಸ್ಟ್, 400 ಮೀಟರ್ ಸೆಕೆಂಡ್, ಹಗ್ಗ ಜಗ್ಗಾಟ ಥರ್ಡ್. ಸಾತ್ವಿ ಜಿ 200 ಮೀಟರ್ ಥರ್ಡ್, ಹಗ್ಗ ಜಗ್ಗಾಟ ಫಸ್ಟ್.
ಸಾನಿಕಾ ಜೇಡಿ 200 ಮೀಟರ್ ಫಸ್ಟ್, ಹಗ್ಗ ಜಗ್ಗಾಟ ಸೆಕೆಂಡ್. ಸೃಷ್ಟಿ ಹಗ್ಗ ಜಗ್ಗಾಟ ಫಸ್ಟ್. ಫಾತಿಮಾ ಸನಾ ಹಗ್ಗ ಜಗ್ಗಾಟ ತೃತೀಯ. ಹೈಫಾ ಫಾತಿಮಾ 200 ಮೀಟರ್ ಸೆಕೆಂಡ್, ಹಗ್ಗ ಜಗ್ಗಾಟ ಸೆಕೆಂಡ್. ಸಮನ್ವಿ 400 ಮೀಟರ್ ಫಸ್ಟ್, 100 ಮೀಟರ್ ಸೆಕೆಂಡ್, ಹಗ್ಗ ಜಗ್ಗಾಟ ಪ್ರಥಮ. ರಿಶಾಂಕ್ 100 ಮೀಟರ್ ಸೆಕೆಂಡ್, 600 ಮೀಟರ್ ಸೆಕೆಂಡ್, ಹಗ್ಗ ಜಗ್ಗಾಟ ಫಸ್ಟ್. ದರ್ಶಿತ್ ಹಗ್ಗ ಜಗ್ಗಾಟ ಥರ್ಡ್. ಆದೀಶ್ವರ 200 ಮೀಟರ್ ಸೆಕೆಂಡ್, ಹಗ್ಗ ಜಗ್ಗಾಟ ಸೆಕೆಂಡ್. ರಿದೀಶ್ ಹಗ್ಗ ಜಗ್ಗಾಟ ಥರ್ಡ್. ಮಹತ್ರ ಹಗ್ಗ ಜಗ್ಗಾಟ ಸೆಕೆಂಡ್. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಒಗ್ಗಟ್ಟು ಬಹಳಷ್ಟು ದೂರದಿಂದ ನವದೆಹಲಿಯಿಂದ ಆಗಮಿಸಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿ ಇದು ನಮ್ಮ ಶತ ಸಂಭ್ರಮದ ಮೆರುಗನ್ನು ಹೆಚ್ಚಿಸಿರುವಂಥ ನಮ್ಮೂರಿನ ಈ ಶಾಲೆಯ ಹಿರಿಯ ವಿದ್ಯಾರ್ಥಿ ಶ್ರೀಯುತ ಪ್ರಭಾಕರ್ ಶೆಟ್ಟಿ ಕಂದೂರ್ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಒಂದು ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಈ ಒಂದು ಸಭೆಯನ್ನು ಅತ್ಯಂತ ಯಶಸ್ವಿಗೊಳಿಸಿರುವ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಒಂದು ಸಭಾ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾರೆ. ಇನ್ನು ಮುಂದಿನ ಬಹುಮಾನವನ್ನು SDMCನ ಅಧ್ಯಕ್ಷರಾದ ಶ್ರೀಯುತ ಚಿದಾನಂದ ಮಂಟಪರವರು ನೀಡಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ. ನಾಗರಾಜ ಹಗ್ಗ ಜಗ್ಗಾಟ ತೃತೀಯ. ದಯವಿಟ್ಟು ಯಾರು ತೆರಳಬೇಡಿ. ಇನ್ನು ಮುಂದೆ ಮಕ್ಕಳ ತುಳು ಹಾಸ್ಯಮಯ ನಾಟಕ ಇದೆ, ವಿದ್ಯೆದ ತಾದಿ ಎನ್ನುವ ನಾಟಕ ಇದೆ. ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಇದ್ದು ಉಪಸ್ಥಿತರಿದ್ದು ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅಭಿನವ್ 100 ಮೀಟರ್ ಥರ್ಡ್, 600 ಮೀಟರ್ ಥರ್ಡ್, ಹಗ್ಗ ಜಗ್ಗಾಟ ಫಸ್ಟ್. ಇನ್ನು ಮುಂದೆ 3ನೇ ತರಗತಿಯ ವಿದ್ಯಾರ್ಥಿಗಳ ಬಹುಮಾನ ವಿತರಣೆಯನ್ನು ಪಟ್ಟಿಯನ್ನು ವಾಚಿಸಲಿದ್ದಾರೆ ಸಹ ಶಿಕ್ಷಕಿಯಾಗಿರುವಂಥ ಶ್ರೀಮತಿ ಸುರೇಖಾ ಮೇಡಮ್ ರವರು. ಮೂರನೇ ತರಗತಿ ವಿದ್ಯಾರ್ಥಿಗಳ ಬಹುಮಾನ ವಿಜೇತರ ವಿವರ. ಸುನೀಲ 50 ಮೀಟರ್ ಓಟ ಫಸ್ಟ್, ಹಗ್ಗ ಜಗ್ಗಾಟ
ಸೆಕೆಂಡ್. ಚಿರಾಯು 50 ಮೀಟರ್ ಓಟ ಫಸ್ಟ್, ಹಗ್ಗ ಜಗ್ಗಾಟ ಫಸ್ಟ್. ಕಿಶನ್ ಹಗ್ಗ ಜಗ್ಗಾಟ ಸೆಕೆಂಡ್. ಮೋಕ್ಷಿತ್ ಹಗ್ಗ ಜಗ್ಗಾಟ ಫಸ್ಟ್. ಪೃಥ್ವೀಶ್ ಬಾಲ್ ಥ್ರೋ ಫಸ್ಟ್, ಹಗ್ಗ ಜಗ್ಗಾಟ ಫಸ್ಟ್. ಅಪ್ರಮೇಯ ಬಾಲ್ ಥ್ರೋ ಥರ್ಡ್, ಹಗ್ಗ ಜಗ್ಗಾಟ ಸೆಕೆಂಡ್. ದಿಗಂತ್ ಬಾಲ್ ಥ್ರೋ ಸೆಕೆಂಡ್, ಹಗ್ಗ ಜಗ್ಗಾಟ ಫಸ್ಟ್. ಭವಿತ್ 50 ಮೀಟರ್ ಓಟ ಸೆಕೆಂಡ್, ಹಗ್ಗ ಜಗ್ಗಾಟ ಫಸ್ಟ್. ಶ್ರುತ 50 ಮೀಟರ್ ಓಟ ಫಸ್ಟ್, ಹಗ್ಗ ಜಗ್ಗಾಟ ಫಸ್ಟ್. ಮನಸ್ವಿ ಬಾಲ್ ಥ್ರೋ ಫಸ್ಟ್, ಹಗ್ಗ ಜಗ್ಗಾಟ ಸೆಕೆಂಡ್. ಭವಿತಾ 50 ಮೀಟರ್ ಓಟ ಥರ್ಡ್, ಹಗ್ಗ ಜಗ್ಗಾಟ ಸೆಕೆಂಡ್. ತ್ರಿಷಿಕಾ ಹಗ್ಗ ಜಗ್ಗಾಟ ಸೆಕೆಂಡ್. ಮನಿಷ್ಕಾ 50 ಮೀಟರ್ ಓಟ ಸೆಕೆಂಡ್, ಹಗ್ಗ ಜಗ್ಗಾಟ ಫಸ್ಟ್. ಮನಿಷ್ಕಾ 50 ಮೀಟರ್ ಓಟ ಸೆಕೆಂಡ್, ಹಗ್ಗ ಜಗ್ಗಾಟ ಫಸ್ಟ್. ಫಾತಿಮಾ ಶಮ್ನಾ ಬಾಲ್ ಥ್ರೋ ಸೆಕೆಂಡ್, ಹಗ್ಗ ಜಗ್ಗಾಟ ಸೆಕೆಂಡ್. ಹೆಲೆನ್ ರಾಣಿ ಬಾಲ್ ಪಾಸ್ ಫಸ್ಟ್. ತನ್ವಿಕಾ ಹಗ್ಗ ಜಗ್ಗಾಟ ಫಸ್ಟ್. ತನ್ವಿತಾ ಬಾಲ್ ಥ್ರೋ ಥರ್ಡ್, ಹಗ್ಗ ಜಗ್ಗಾಟ ಸೆಕೆಂಡ್. ಇನ್ನು ಮುಂದೆ 2ನೇ ತರಗತಿಯ ಮಕ್ಕಳ ಬಹುಮಾನವನ್ನು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಅಮಿತ್ ಬಿಎನ್ ರವರು ನೀಡಬೇಕಾಗಿ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇನೆ. ದರ್ಶಿತ್ 2ನೇ ತರಗತಿ ವಿದ್ಯಾರ್ಥಿಗಳ ಬಹುಮಾನದ ವಿವರ. ಚಿರಂತ್ ಬಾಲ್ ಥ್ರೋ ಥರ್ಡ್, ಹಗ್ಗ ಜಗ್ಗಾಟ ಫಸ್ಟ್. ಪೃಥ್ವೀನ್ ಹಗ್ಗ ಜಗ್ಗಾಟ ಸೆಕೆಂಡ್. ಧನುಷ್ ಹಗ್ಗ ಜಗ್ಗಾಟ ಸೆಕೆಂಡ್.
ಅಬ್ನೇರ್ ಸ್ಯಾಮ್ಯುಯಲ್ ಪಿಂಟೋ ಹಗ್ಗ ಜಗ್ಗಾಟ ಸೆಕೆಂಡ್. ಅದೀಶ್ ಹಗ್ಗ ಜಗ್ಗಾಟ ಸೆಕೆಂಡ್. ವಿಖ್ಯಾತ್ ದೇವಾಡಿಗ 50 ಮೀಟರ್ ಓಟ ಫಸ್ಟ್ ಹಗ್ಗ ಜಗ್ಗಾಟ ಸೆಕೆಂಡ್. ಕಾರ್ತಿಕ್ ಪೂಜಾರಿ ಹಗ್ಗ ಜಗ್ಗಾಟ ಫಸ್ಟ್. ಪ್ರದ್ಯುನ್ 50 ಮೀಟರ್ ಓಟ ಥರ್ಡ್ ಹಗ್ಗ ಜಗ್ಗಾಟ ಸೆಕೆಂಡ್. ಸೋಹನ್ ಹಗ್ಗ ಬಾಲ್ ಥ್ರೋ ಫಸ್ಟ್ ಹಗ್ಗ ಜಗ್ಗಾಟ ಫಸ್ಟ್. ಸಾಕ್ಷಿತ್ ಹಗ್ಗ ಜಗ್ಗಾಟ ಫಸ್ಟ್ ಬಾಲ್ ಥ್ರೋ ಸೆಕೆಂಡ್. ತೇಜಸ್ವಿ ಸೋಮಯಾಜಿ ಹಗ್ಗ ಜಗ್ಗಾಟ ಸೆಕೆಂಡ್. ಋಣವ್ ವಿ ಗೌಡ 50 ಮೀಟರ್ ಓಟ ಸೆಕೆಂಡ್ ಹಗ್ಗ ಜಗ್ಗಾಟ ಫಸ್ಟ್. ಅದಿತಿ 50 ಮೀಟರ್ ಓಟ ಸೆಕೆಂಡ್ ಹಗ್ಗ ಜಗ್ಗಾಟ ಸೆಕೆಂಡ್. ಅನ್ವಿತಾ 50 ಮೀಟರ್ ಓಟ ಥರ್ಡ್ ಹಗ್ಗ ಜಗ್ಗಾಟ ಫಸ್ಟ್. ಆರಾಧ್ಯ ಆರ್ 50 ಮೀಟರ್ ಓಟ ಫಸ್ಟ್ ಹಗ್ಗ ಜಗ್ಗಾಟ ಫಸ್ಟ್. ಇನ್ನು 1ನೇ ತರಗತಿಯ ಮಕ್ಕಳ ಬಹುಮಾನದ ಪಟ್ಟಿ ಮಾಧವಿ ಶಿಕ್ಷಕಿಯವರು ಈ ಒಂದು ಪಟ್ಟಿಯನ್ನು ವಾಚಿಸಿದ್ದಾರೆ. ಎಲ್ಲಿಯಾದರೂ ಸರ್ಟಿಫಿಕೇಟ್ ಬದಲಾಗಿದ್ದರೆ ತಾವು ಇಲ್ಲಿ ಬಂದು ಬದಲಾಯಿಸಿಕೊಳ್ಬೇಕಾಗಿ ವಿನಂತಿ. 1ನೇ ತರಗತಿ ಆಂಗ್ಲ ಮಾಧ್ಯಮ ಸಾತ್ವಿಕ್ ಶೌರ್ಯ 50 ಮೀಟರ್ ಓಟ ಸೆಕೆಂಡ್ ಹಗ್ಗ ಜಗ್ಗಾಟ ಸೆಕೆಂಡ್. ಎನ್ ಮುಹಮ್ಮದ್ ಅಯಾಫ್ 1ನೇ ತರಗತಿ ಚೆಂಡೆಸೆತ ಫಸ್ಟ್ ಹಗ್ಗ ಜಗ್ಗಾಟ ಸೆಕೆಂಡ್. ಧನ್ವಿತ್ ಹಗ್ಗ ಜಗ್ಗಾಟ ಸೆಕೆಂಡ್. ನಿಹಿಲ್ 50 ಮೀಟರ್ ಓಟ ಫಸ್ಟ್ ಹಗ್ಗ ಜಗ್ಗಾಟ ಸೆಕೆಂಡ್. ನಿಹಿಲ್ 50 ಮೀಟರ್ ಓಟ ಫಸ್ಟ್ ಹಗ್ಗ ಜಗ್ಗಾಟ ಸೆಕೆಂಡ್. ಯುವನ್ ಚೆಂಡೆಸೆತ ಥರ್ಡ್ ಹಗ್ಗ ಜಗ್ಗಾಟ ಸೆಕೆಂಡ್. ಜನಿತ್ 50 ಮೀಟರ್ ಓಟ ಸೆಕೆಂಡ್ ಹಗ್ಗ ಜಗ್ಗಾಟ ಸೆಕೆಂಡ್. ಡಿಎನ್ಕೆ ಚೆಂಡೆಸೆತ ಸೆಕೆಂಡ್ ಹಗ್ಗ ಜಗ್ಗಾಟ ಸೆಕೆಂಡ್.
ನೆಕ್ಸ್ಟ್ ಸಾತ್ವಿ ಎಸ್ ಚೆಂಡ ಎಸೆತ ಥರ್ಡ್, ಹಗ್ಗ ಜಗ್ಗಾಟ ಫಸ್ಟ್. ರಿಷಿಕಾ 50 ಮೀಟರ್ ಓಟ ಸೆಕೆಂಡ್, ಹಗ್ಗ ಜಗ್ಗಾಟ ಫಸ್ಟ್. ಅನಗ ಚೆಂಡ ಎಸೆತ ಸೆಕೆಂಡ್, ಹಗ್ಗ ಜಗ್ಗಾಟ ಫಸ್ಟ್. ದಯವಿಟ್ಟಲ್ಲಿ ಶಿಕ್ಷಕರು ಮಕ್ಕಳನ್ನು ಆದಷ್ಟು ಬೇಗ ಕಳಿಸಿ ಹೆಸರದ ಪಟ್ಟಿಯನ್ನು ಹೋದಾಗೆ ತಾವು ಆದಷ್ಟು ಬೇಗ ಸಜ್ಜುಗೊಳಿಸಿ. ಸಮಯ ಬಹಳಷ್ಟು ಕಮ್ಮಿ ಇದೆ ನಮ್ಮ ಬಳಿ. ಇನ್ನು ಮಕ್ಕಳ ನಾಟಕ ಕಾರ್ಯಕ್ರಮ ಕೂಡ ಜರಲಿಕ್ಕಿದೆ. ಪ್ರಾಪ್ತಿ ಹಗ್ಗ ಜಗ್ಗಾಟ ಫಸ್ಟ್. ಆರುಷಿ ಚೆಂಡ ಎಸೆತ ಫಸ್ಟ್, ಹಗ್ಗ ಜಗ್ಗಾಟ ಫಸ್ಟ್. ಪ್ರಣವಿ 50 ಮೀಟರ್ ಓಟ ಫಸ್ಟ್, ಹಗ್ಗ ಜಗ್ಗಾಟ ಫಸ್ಟ್. ಯಾದ್ವಿ ವಿ ಶೆಟ್ಟಿ 50 ಮೀಟರ್ ಓಟ ಸೆಕೆಂಡ್, ಹಗ್ಗ ಜಗ್ಗಾಟ ಫಸ್ಟ್. 1ನೇ ತರಗತಿ ಕನ್ನಡ ಮೀಡಿಯಂ ರಾಕೇಶ್ 50 ಮೀಟರ್ ಓಟ ಥರ್ಡ್, ಹಗ್ಗ ಜಗ್ಗಾಟ ಸೆಕೆಂಡ್. ಹಿತೇಶ್ ಹಗ್ಗ ಜಗ್ಗಾಟ ಸೆಕೆಂಡ್. ಋತ್ವಿಕ್ ವೀರಣ್ಣ ಹುಳುಗಣ್ಣನವರ್ 50 ಮೀಟರ್ ಓಟ ಸೆಕೆಂಡ್, ಹಗ್ಗ ಜಗ್ಗಾಟ ಸೆಕೆಂಡ್. ಭುವನ್ 50 ಮೀಟರ್ ಓಟ ಫಸ್ಟ್, ಹಗ್ಗ ಜಗ್ಗಾಟ ಸೆಕೆಂಡ್. ಶಾನ್ವಿ 50 ಮೀಟರ್ ಓಟ ಥರ್ಡ್, ಹಗ್ಗ ಜಗ್ಗಾಟ ಫಸ್ಟ್. ಶ್ರೇಯಾ 50 ಮೀಟರ್ ಓಟ ಸೆಕೆಂಡ್, ಹಗ್ಗ ಜಗ್ಗಾಟ ಫಸ್ಟ್. ಸೃಜನ್ಯ 50 ಮೀಟರ್ ಓಟ ಫಸ್ಟ್. ಪ್ರಾಥ್ವಿ ಕಾಮತ್ ಬಾಲ್ ಪಾಸ್ ಫಸ್ಟ್. ಒಂದರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಲ್ಲಿ ಕಲಿಕಾ ಬಹುಮಾನ. 1ನೇ ತರಗತಿ ಆಂಗ್ಲ ಮಾಧ್ಯಮ ಅಶೋಕ್ ಬಳಿ ದಡ್ಡ ಎಲ್ಲಿದ್ದರೂ ವೇದಿಕೆ ಹತ್ರ ಬರಬೇಕು. ಕಲಿಕಾ ಬಹುಮಾನ 1ನೇ ತರಗತಿ ಧನ್ವಿತ್ ಫಸ್ಟ್, ಜನಿತ್ ಸೆಕೆಂಡ್. 1ನೇ ಕನ್ನಡ ಮೀಡಿಯಂ ಸೃಜನ್ಯ ಫಸ್ಟ್, ಶಾನ್ವಿ ಸೆಕೆಂಡ್. 2ನೇ ತರಗತಿ ವಿಖ್ಯಾತ್ ಫಸ್ಟ್, ರುಣವ್ ವಿ ಸೆಕೆಂಡ್. 3ನೇ ತರಗತಿ ಮೋಕ್ಷಿತ್ ಫಸ್ಟ್, ಪೃಥ್ವೀಶ್ ಸೆಕೆಂಡ್. ದಯವಿಟ್ಟು ಮಕ್ಕಳು ಆದಷ್ಟು ಬೇಗ ಅಲ್ಲಿ ಬನ್ನಿ. ಕಲಿಕೆಯ ಬಹುಮಾನವನ್ನು ಇಲ್ಲಿ ವಿತರಿಸ್ತಾ ಇದ್ದಾರೆ. ಎರಡನೇ ತರಗತಿ ವಿಖ್ಯಾತ್ ಫಸ್ಟ್, ರುಣವ್ ವಿ ಸೆಕೆಂಡ್.
ಮೋಕ್ಷಿತ್ ಫಸ್ಟ್, ಪೃಥ್ವೀಶ್ ಸೆಕೆಂಡ್. ನಾಲ್ಕನೇ ತರಗತಿ ಮಹತ್ರ ವಿ ಗೌಡ ಫಸ್ಟ್, ರಿದೀಶ್ ಸೆಕೆಂಡ್. ಐದನೇ ತರಗತಿ ಸಾನ್ನಿಧ್ಯ ಫಸ್ಟ್, ತನ್ವಿತಾ ಸೆಕೆಂಡ್. ಆರನೇ ತರಗತಿ ನಿಶ್ಚಿತ ಫಸ್ಟ್, ನೀಕ್ಷಿತ ಸೆಕೆಂಡ್. ಏಳನೇ ತರಗತಿ ಅನುಷಾ ಫಸ್ಟ್, ಜಯಶ್ರೀ ಸೆಕೆಂಡ್. ಇಲ್ಲಿಗೆ ಬಹುಮಾನ ಕಾರ್ಯಕ್ರಮವು ಮುಕ್ತಾಯಗೊಂಡಿದ್ದು ಸಭಾ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಂತಹ ಮುಖ್ಯ ಶಿಕ್ಷಕಿಯಾಗಿರುವಂತಹ ಶ್ರೀಯುತ ಪೂರ್ಣಿಮಾ ಮೇಡಮ್ ರವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ವಂದನಾರ್ಪಣೆ ಸಲ್ಲಿಸಿಕೆ ಬರ್ತಿದ್ದಾರೆ. ಶ್ರೀಮತಿ ಶಿಲ್ಪಾ, ಸಹ ಶಿಕ್ಷಕಿ, ಸರ್ಕಾರ ಕಲ್ಮಂಜ. ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾಧ್ಯಕ್ಷರು ಈ ಒಂದು ನೆನಪಿನ ಕಾಣಿಕೆಯನ್ನು ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರಿಗೆ ನೀಡಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದಾನೆ. ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಶ್ರೀಮಾನ್ಯ ಗಣ್ಯರಿಗೂ, ವಿವಿಧ ಸಂಘಟನೆಗಳ ಮುಖ್ಯಸ್ಥರು ಮತ್ತು ಸರ್ವ ಸದಸ್ಯರು, ಗ್ರಾಮಸ್ಥರು, ಪೋಷಕರು, ವಿದ್ಯಾರ್ಥಿಗಳು, ಬೋಧಕೇತರ ಸಿಬ್ಬಂದಿಯವರೆಲ್ಲರಿಗೂ ಮನದಾಳದ ನಮನಗಳು. ಶಿಕ್ಷಣವೆಂಬುದು ಜಗತ್ತನ್ನು ಬದಲಾಯಿಸಲು ಬಳಸಬಹುದಾದ ಶಕ್ತಿಯುತ ಸಾಧನ. ವಿದ್ಯೆಯಿಂದ ವಿವೇಕ, ವಿವೇಕದಿಂದ ಬದುಕಿಗೆ ಆಧಾರವಾದ ಶಿಕ್ಷಣ ಕೊಡುವುದೇ ಶಾಲೆಗಳು. ಪ್ರಸ್ತುತ ನಮ್ಮ ಶಾಲೆಯು ಸಾವಿರಾರು ಜನರ ಬದುಕಿಗೆ ಆಧಾರವಾಗಿ 100 ವರ್ಷಗಳನ್ನು ಪೂರೈಸಿದೆ ಎಂಬುದು ಹೆಮ್ಮೆಯ ವಿಷಯ. ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಚಿಣ್ಣರ ಉತ್ಸವ ಎನ್ನುವ ಈ ವಿಶಿಷ್ಟ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿ ತಮ್ಮ ಕಾರ್ಯದ ನಿಮಿತ್ತ ತೆರಳಿರುವಂತಹ ಶ್ರೀ ಶರತ್ ಕೃಷ್ಣ ಪಡ್ವೇಟ್ನಾಯ, ಆಡಳಿತ ಮೊಕ್ತೇಶ್ವರರು, ಶ್ರೀ ಜನಾರ್ದನ ದೇವಸ್ಥಾನ ಉಜಿರೆ ಇವರಿಗೆ ಸರ್ವರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ನಮ್ಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಪೂರ್ಣಿಮಾ ಮೇಡಮ್ ಇವರಿಗೂ ಸಹ ಎಲ್ಲರ ಪರವಾಗಿ ಪ್ರೀತಿಯ ವಂದನೆಗಳನ್ನು ಅರ್ಪಿಸುತ್ತೇನೆ. ಮಂಜುನಾಥ್ ಸರ್, ಗೌರವಾಧ್ಯಕ್ಷರು, ಶತಮಾನೋತ್ಸವ ಸಮಿತಿ ಇವರಿಗೆ ಆದರದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಅಮಿತ್ ಸರ್ ಇವರಿಗೂ ಸಹ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಶಾಲೆಯ STMC ಅಧ್ಯಕ್ಷರಾದಂತಹ ಚಿದಾನಂದ್ ಸರ್ ಅವ್ರಿಗೂ ಸಹ ಎಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಮಂಜುಳಾ ಮೇಡಮ್ ಅವರು ಸಹ ಉಪಸ್ಥಿತರಿದ್ದು ಅವರಿಗೂ ಸಹ ಎಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಒಂದು ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ವರ್ಷವಿಡೀ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅರ್ಥಪೂರ್ಣವಾಗಿಸಿರುವ, ವರ್ಷವಿಡೀ ಶ್ರಮಿಸಿರುವಂತಹ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರಿಗೂ ಹಾಗೂ STMC ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೂ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೂ, ಎಲ್ಲ ದಾನಿಗಳಿಗೂ, ಗ್ರಾಮಸ್ಥರಿಗೂ, ಪೋಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ, ಶಾಲೆಯ ಮುಖ್ಯ ಶಿಕ್ಷಕರು, ಬೋಧಕ ಮತ್ತು ಬೋಧಕೇತರ ವರ್ಗದವರಿಗೂ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನನ್ನ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಧನ್ಯವಾದ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದವನ್ನು ಸಮರ್ಪಿಸಿರುವಂತಹ ಶಿಲ್ಪ ಮೇಡಮ್ ವಂದನೆಗಳು. ನನ್ನದು ಮೂನಿಕಲು ಮತ್ತಿರಲ ಬಾರಿ ಕಾತರಡು ಕಾತೋದಿಪ್ಪರಂಚಿನ ನಾಟಕ ಪಡುಬಿದ್ರೆ ಶಿವಣ್ಣ ಹೆಗ್ಡೆ ರಚನೆ ಮಲ್ತರಂಚಿನ ತುಳು ಹಾಸ್ಯಮಯ ನಾಟಕ ವಿದ್ಯೆದ ತಾದಿ. ನನ್ನ ಕೆಲವೇ ಪೊರ್ತು ನೆನಪರಡು. ಅಲ್ಲಿ ಸಭಾ ವೇದಿಕೆಯನ್ನು ತೆರವುಗೊಳಿಸಿ, ಸಭಾ ವೇದಿಕೆಯ ಸಂಚಾಲಕರಲ್ಲಿ ಆದಷ್ಟು ಬೇಗ ತೆರವುಗೊಳಿಸಿ. ಶಾಲೆ ಜೋಕುಲ್ನ ನಾಟಕ ವಿದ್ಯೆದ ತಾದಿ. ಓಡ ಸೈತಾರು ಪಣಯರ ಅತ್ತನ್ನ ಕೋರ್ಲೆನ್ಸು ಇಂದ ದಂಡಲ್ ದೇರ್ದರೆ. ಅಯ್ಯೋ ದೇವರೆನ್ನ ಇಲ್ಲ. ಓ ಭುಜಂಗ ಭುಜಂಗ ಕಾಡಿಯ ಬತ್ತೆನಾ? ಭುಜಂಗೆ ಒಡೆಗಾ ಪೋತೆ ಕಾಡೆ ಮಿಲ್ಲ ಕಡಪಿನ ತೀರು ಅವಂದೆ ನಮ್ಮನ ಪೋಸೆಟ್ಟಿ ದಾನೆ ಬಂಡೇರಿಗೆ ಪಾಪದಾಯನ ಗೇಣಿಗೆ ತಂದು ರಸೀದಿ ಕೊರೆಂದೆ ಕುಳ್ಳ್ಯರ ಬಲ್ಲಿ ಕೊರ್ಪೆಗೆ ನಾ ಇಜ್ಜ ಅಂದು ಕೇಣಿಯರ ಕಡ್ಪುಡ್ದೆ. ಪನರ ಬಣ್ಣ ಪೂರ ಬಂಡೆದ ನಿಕ್ಕುಲೆ ಗುತ್ತಿನಾರೆ ಏನಿ ತೊಂದು ರಸೀದಿ ಕೊರನೆ ಕುಲ್ಲರವಲ್ಲಿ ಸಮತ್ ಕಡಕಿ ರಸೀದಿ ಕೊಟ್ಟಿನ ತೊಂದರೆ ಬರುಗೆ ಅಂಚ ಬಂಡಿನ ಕಾಯಿ ದಾನೆ ಬಂಡೆ ಆಯ್ತು ಬಾರಿ ಜೋರು ಮಾಡ್ತೀರಿ ಗುತ್ತಿನಾರೆ. ಎಂಕೋಲ ಪೆಟ್ಟಿಗಿಟ್ಟು ಗೋರೋನು ಪಾರ್ ಮತ್ತೆ ಆಕರ ಆಯ ದಾನೆ ಬಂಡೆ ಏರ್ಮೆ ಕಾಟಿ ಸೆತ್ತಿನಾಯಿ ಕೇಂದ್ರಿ ನನ ಮೀನಿಯನ್ನ ಇಲ್ಲದ ಜಾಲ್ಗು ಬತ್ತನ ಬೇರೆ ಕೊಡಪ್ಪೆ ಜಾಗಿರ್ತದೆ ನಂಗೆ ದಾನೆ ಬೈಲ್ದ ನಾಯಿ ಅಂಚ ಬಗಲುಂಡ ನಿನ್ನೆ ಎದುರು ನಾನು ಅಂಚ ಸಸಾರ ಮಲ್ತೇನಾ ಆಯ್ಗೆ ಎನ್ನ ಕಾರ್ಬಾರ್ ಪಂತೋಡು ಈ ಪುಣ್ಯ ಕೋಟಿ ಅತ್ತಂಬೆ ಉಮಿಲಿಕೆರ್ರ ತೀರಂದಿನಾಯಿ ಎನ್ನ ಮೀಸದ ರೋಮದ ಪೌರುಷ ಬರಂದಿಗೆ ಇನಿಯಾನ್ ತಿಂತಿನ ಕೋತ ತೀಟೆ ಮೇನು ಭಸ್ಮ ಮಲ್ಪಲಿಗೆ ಇನಿಯಾನ್ ಕೋರ್ಲೆ ಪಾಡ್ದಿ ಬಾರುಡು ಮೇನೆ ಲಘು ಓಡು ಮುಚ್ಚಾವಲಿ ಇಂಚನೆ ಪೋದು ಮನು ಬಿರದಾಲ ಪಂಡ ಕೂಡ್ಲೆ ಬಂದ ಮನಡು ಎರಡು ಅಕ್ಕನಿದ್ದಾನೆ. ಅಯ್ಯೋ ದೇವರೇ, ಈ ಆಸ್ತಿಗೆ ಸಾಲ ಹೆಚ್ಚಂದೇ ಬರೋದು ಒಟ್ಟಾರೆ ಈ ಕಾರುವ ಇಡೀ ಕುಟುಂಬನೇ ಮುಕ್ಕು ಬ್ಯಾರ ಆನಕ್ಕ ಚಿಂತೆ ಇಜ್ಜಿ ಅಕ್ಕ ದಾಮರಂಜಿ ಮದ್ರಾಸ್ ಹೈಕೋರ್ಟ್ ಮುಟ್ಟ ಕಾರ್ಬಾರ್ ಮುಟ್ಟುಂಡ ಇಜ್ಜ ಆಪೀಲ್ ಡಿ ಗುಣ ಅದು ಇಲ್ಲ ಮೊಟ್ಟು
ನಮ್ಮ ಈ ಕುಟುಂಬಡು ಈತ ಪ್ರತಾಪ್ ಅಂತ ತೋಜಾಯನ ಏರಂಡ್ಲ ಉಲ್ಲೇನಾ ಕಾರ್ಬಾರ್ ತೋಜಂಡ ಯಾವ ಇಲ್ಲಡ್ಡಾಲ ಬೋಡ ಅಂದ್ ಹಿರಿಯರೇ ಮಂತ್ರಿ ನಂಗೆ ಕಾರ್ಬಾರ್ ತೋಜ ಮಾರಣ ಆತ ಆಸ್ತಿ ಕಣತದ ಕುಟುಂಬ ವಿದ್ಯೆ ಬುಟ್ಟಿ ಕಲ್ಪದ ಅಕ್ಕಲೆ ಪುಡರ್ ಬೆಳಂಗ್ರೆ ಅಲ್ಲ ನನ್ನ ಮಾತ ಬಿಡ್ತು ಒರಿಯೆ ಕುಟ್ಟುಡು ಬೆಪ್ಪಡು ಆಸ್ತಿ ಮಾರುನಕ್ಕ ನಿನ್ನ ಬಾಲೆಲೆ ಅವು ನಿಕ್ಕು ಬುಟ್ಟಿ ಕಲ್ಪವಾರೆ ಆಸ್ತಿ ಪಾಸ್ತಿದ ಸಂಗತಿ ಅಂಚೊಪ್ಪಡಕ್ಕ ಎಂಚೆಂಚಿನಕ್ಲಿ ದಾನಿ ದಾನಿ ಆತನು ಗೊತ್ತುಂಡೆ ನನ್ನನ್ನು ರಾಮದೇವರನ್ನ ಪಾಂಡವರನ್ನು ಬಿಡ್ತುಂಡ ಅತ್ತತ್ತು ಎನ್ನ ಈ ಆಸ್ತಿನ ಪತ್ತೊಂದು ಈ ಕಡೆಕೊಡಿ ಮುಟ್ಟಲ್ಲ ದಾದವನ್ಪು ಅಕ್ಕ ಕಾನೆಂಬೆ ಊದು ಬಿದಾಡಿನಿ ಸುಂದರ ರಾವಣನ ಕಮಲ್ತೊಂದು ಎಂಗ್ಲ ಜೋಕ್ಲಿಗೆ ಪೂರ ಉಂಡಿ ಬೊಲ್ಪೊಲ್ಪುಕ್ ಲಕ್ಕೊನ್ನ ಕನ್ನಡಿ ಬತ್ತೊನ್ನ ಇಂಚ ಮೋನೆದ ಪೊರ್ಲು ಒಂದು ತಾನೆ ಮೆಚ್ಚೊಂದು ಬಲಗೈಟು ಸಿಗರೇಟ್ ಕಿಸೆತ್ತು ತೂತ ಬೆಟ್ಟಿಗೆ ಇಂಚ ಬಾಯಿಡು ಕುಗೆತ್ತ ಬತ್ತಿ ನೆನ್ ಪೂರ ತೂನಗ ಓಲಿಜ್ಜನ್ನ ಪಿಸಿರು ಬರ್ಕೊಂಡು ಮುಂಚಿನ ಮೇರೆ ನಿಕ್ಲೆಗೆ ದಾನಿ ಗೊತ್ತುಂಡು ನಿಕ್ಕಲೇನ ನಿಸಾರ ಜೀವನ ಎಂಕಲ ಇತ್ತ ಸಾಹಸ ಇಡೀ ದಿನ ಇಲ್ಲಾಡು ಕುಲೊಂದು ಕೊರಿನಕ್ಕೆ ಪೇಂಟೆ ಹೋದು ಬರ್ತೀನಿ ಎಡ್ಡತೆ ಐಕನ್ನೇ ನೀ ನಾನು ಪೇಂಟೆದ ಸಾಲ್ಗೆ ಬಾಡಿದ್ದೀನಿ ನೀನನ್ನು ಒಂಜಿ ವೇಳೆ ಪೇಂಟೆದ ಸಾಲ್ಗೆ ಬಾಡ್ಕೊಂಡು ಎನ್ನ ಒಂಡೂರಿದಂದು ಅಮ್ಮೇರೆ ಒಂಜಿ ಎಂಚಿನಾಗೆ ನಾನು ಪೇಂಟೆ ಹೋಗಿ ಜಿಗ್ಗು ಮಾಡ್ತಿದ್ದೆ ಇಂಚಿ ಇಲ್ಲದ ಮೆರೇಜಿನ ಈರೇನ ಪುದರ್ ಮಿತ್ತು ಬರ್ತೀನಿ ಎಂಚ ಈರೆ ದುಂಬು ದೃಷ್ಟಿ ತುಂಡ ಯಾವೇ ನಾನು ದುಂಬುದ ದೃಷ್ಟಿ ಉಪ್ಪು ನತ್ತಂಬೆ ಓಕೆ ಎಂಚಿನ ಅಮ್ಮೇರೆ ನಾನು ಅಂತ ಪಾತ್ರ ಬಿಡು ಇತ್ತದ ಜೋಕ್ಲಿಗೆ ಪೂರ ಅಮಸರ ಗಡಿಬಿಡಿ ಎಂಕಲೆ ಅಮ್ಮಸಾರ ನಿಕ್ಕಲೆ ಪರ ಬೇರೆ ಪಿರಿ ಪಿರಿ ಹೆಚ್ಚಾತೆ ಇತ್ತೆ ನಿಕ್ಕ ಪ್ರಾಯ ಹೆಚ್ಚ ಎಂಕ ನಮ್ಮ ಇರುವರ್ಲ ಪಿಲಿಪಾಡಿ ಆ ಪಾಡಿ ಮಿತಿ ಏತೋ ಜನ ಕುಲೊಂದು ಪಾತೆರೆ ಆಯ್ತ ಏತೋ ಜನ ಬುದ್ಧಿವಂತರೆ ಇಕ್ಕರೆ ಆಯ್ತು ಶ್ರೀ ಇನ್ಪಿ ಅಕ್ಷರ ಬರ್ಪುಜಿ ನಾನಂಬೆ ಅರ್ಧ ಇಂಗ್ಲೀಷ್ ಕಲ್ತಿ ಬಿಟ್ಟಿಗೆ ಮಲ್ಲ ಜನ ಏನಂಬೆ ಈ ಮಲ್ತನ ಹೆಂಚಿನಂಬೆ ಸುಂದರ ರಾಮನ ಮೆರೆತ್ತನ ಹತ್ತಂಬೆ ಇನ್ನ ಈ ಸ್ವರೂಪಕ್ಕೆ ಏರಾಂಡಲ್ಲ ದುಡ್ಡು ಕೊದು ಕೊರುವೇರ ರಟ್ಟು ಮುಳ್ತುಡ್ದು ಆ ಸರೋಜಿನಿ ಪೊಂಜವು ಈತಿ ರೀತಿ ನೀಟಿಡು ಪಾತೆರ್ನತು ನಗ ಆಶ್ಚರ್ಯ ಆಪುನು ನಿಜ ಅಲ್ಲ ದೌರಿ ಶಿಷ್ಟಂ ಬದಿದೆಪ್ಪುನ ತಿನ್ಪಿನ ವಿಷಯ ಪುರ ಆವರಿತ್ತುನವ್ವ ಸಭೆ ತಕ್ಲೆ ನೆಂಚ ಮಂಗೆ ಮಲ್ತು ಬುಡಿಯಲೆ ಅವು ಮಾತ ಬುಡ್ದು ಕೆಲವು ದೇಶಭಕ್ತಿಯರ್ನ ವಿಷಯ ಪಂಡರು ಅವೇನ್ ಪುರ ತೂನಗ ಬಲೊಂಜಿ ದೇಶಭಕ್ತಿಯ ಬಲದನ್ನ ಅವು ಅತ್ತಂದೆ ಯಾನು ಬದಿದೆತ್ತನಂದೆ ದಸ್ಕತ್ಲ ಕೊರ್ತೆ ಬದಿದೆತ್ತನಂದೆ ಮದ್ನಾಪೆನ್ ದಸ್ಕತ್ಲ ಕೊರ್ತೆ ತೂಕ ಅವು ಉಪ್ಪಡು ಇತ್ತೆಂಕ ಖರ್ಚಿಗೆ ಕಾಸಾವುಡು ದಾದವನ್ಪುರ ಎಂಚಗೆನ್ನ ಹೋಟೆಲ್ ದಕ್ಲಿಗೂ ಬೊಕ್ಕ ಶಾಲೆ ದಕ್ಲಿಗೂ ಸಂಬಳ ಕೊರ್ರೆ ಅನ್ನೊಂದು ಕೆಂಡ ಕೊರ್ರೆರದನ್ನ ತೂಕ ಬಂಟು ಓ ಬಂಟು ಅಲ ಬಚ್ಚಿರ ಗೊತ್ತಲ ಓ ಅಲ್ಲ ದತ್ತಗ ಇಟ್ಟು ಗುದ್ದಿನಿ ಎಂಕೊಂಜಿ ಬಲತಕಾಯಿ ಬೇನದ ನಿಕುಲೆ ಗೊರ್ಚಿ ಇದನ್ನ ಹೆಂಚಿಗೊರು ಜಾನೆ ಗುದ್ದಿವೆ ಅತ್ತಂಬೆ ದಾಸು ಬಗ್ಗೆ ಎತ್ತರ್ನ ಪದ ಕೇಂದನಿ ಎಂಗ್ಲ ಒಂಜಿ ಬ್ಯಾಕರಡು ಒಂಜಿ ಪದವಂತಿರು ಅವಿತ್ತೆಲ ಎಂಕ ನೆನಪುಂಡು ಚಲ ತಂಕ ಭೀಷ್ಮನಿಗೆ ಸರಳ ವಂಚನೆ ದ್ಯಾಕು ಇಂದ ಅಲ್ಲ ಪೂಲು ಊರಿನಿ ಪೆಜ್ಜಿ ಎಂಚಿನಮ್ಮೆ ನಾಡು ನೀ ಮೂಲು ನಾನು ಪನ್ನ ಎಂಚಿನಂಬೆ ಅವೇ ದನಿಕುಲೆ ಚಲತಂಕೆ ಒಂದು ಒಂಜಿ ಕಾಗದ ಈರೆಗೆ ಏರಣ ಏರೆನವ ಎಂಕು ಗೊತ್ತಿ ಜೈತೋಲೆ ತೂಲೆ ಬರೆದನು ಆವು ಅಬ್ಬಗ ನೆಕ್ಕು ಒಂಜಿ ದಸ್ಕದ ಪಾಡ್ಲೆ ದಸ್ಕತದಾಯಿ ಎಂಕ ನಿನ್ನ ಸಾಲ ಬಡ್ಚಿ ಎಂಕಲು ಗ್ರಾಮಕ್ಕೆ ಭತ್ತ ಎನ್ನುದೊಂದು ಬೋಡಾಕುಂಡು ಗ್ರಾಮದ ಬೈದ್ಯರು ನಿಲ್ಲರೆ ಬರ್ತನೆ ಐತಿ ದಸ್ಕತದಾಯಿ ಪಾಡ್ಲೆ ಯಾನ್ ಹೊರ ಕೋತುರುವೆ ದಾನೆ ಚೇವದಗಾರ್ಗ ಕಂಜಿಗಡದ ವೈದನ ಒಂತ ಕಾಪು ಇದಾಯ್ತಮ್ಮ ಮಿತ್ತು ದೂಪಿನಿ ಅಲ್ಲ ಯಾನೆ ಮಿತ್ತು ದೂಪಿನಿ ಎಂಚೆ ನೀ ಗುದ್ದು ಗುದ್ದು ನೀ
ಅತ್ತು ಎನ್ನ ದಾನೆ ತಪ್ಪು ಗುದ್ದರೆ ಪಂಡರು ಗುದ್ದರೆ ಪೋಯೆ ಧನಿಕುಲು ಪಂಡಣ್ಣ ಗುದ್ದುನಿ ಮಾತ್ರನ ಕೆರುವೆ ಬಚ್ಚಿರನ್ನು ಧನಿಕುಲೇ ಗುದ್ದುವೇರು. ಯಾರು ಯಾರು ಬಚ್ಚಿರ ಗುದ್ದುಲ ಎಂಕ್ ದಾಲ ಇನಾಮು ಇಜ್ಜ ಪೋ ಪೋ ನಡೀತೆ ಚಿಲ್ಲರಿಜ್ಜಿ ಬುರ್ಕಾರ್ದಿರ ಕೇಂದ್ರದ ರಡ್ಡು ತೌತೆ ಕೊನವು. ಕೃಷ್ಣ ಓ ಕೃಷ್ಣ ಇಂದ ಎನ್ನ ದೃಷ್ಟಿ ಚಕ್ರ ಕೊನ ಇರುವೋಲು ಕೈ ಮದತ್ ದೀತಾರ ಮಾಮ ಅವಳು ಇಜ್ಜಿ పోండా ఆవు అప్పకంద ఉంది ఏర్నంది పని ಒಂದು ನಮ್ಮ ಜಯನಕ್ಕಾಗದ ಈ ಕಾಯಕದ ತುಯಿ ಬೆಟ್ಟಿದು 150 ರೂಪಾಯಿ ಕಡಬುರಡಿಗೆ ಇಚ್ಚಂಡ ಮರ್ಯಾದೆಯೇ ಪೋವುಗೆ. ಓಯ್ ಅಂಚಿದೂರ ಬೋಪನಿ ಇಚ್ಚಿ ಬಲ ತುಲ ನಿನ್ನ ಮಗೇನ ಅವಸ್ಥೆ ತಾಜಪುರ ಬರುತ್ತೆಂದು ಕಾಗದದ ಮುಖದಾನೆ ಬರುತ್ತದೆ. ನಿನ್ನ ಮಗೆ ಇತ್ತಿನ ಇನ್ನು ಪೂರ ಬರುತ್ತೆ ರೂಪಾಯಿ 150 ರೂಪಾಯಿ ಕಡ್ಪುರೋಡಿಗೆ ಇದನ್ನ ಮರ್ಯಾದೆ ಪೋವುಗೆ. ಹೋಟೆಲ್ ಒಂಜಿ ಬರ್ತು ಚಾ ರಡ್ಡು ಬರ್ತು ಕಾಫಿ ಬರ್ದು ಉಂಟು ಬೇಗೆ ಅಂಚನ ದಾಣೆ ಅಂಡಲ್ಲ ಮತ್ತು ಮಲ್ತದು ರೂಪಾಯಿ 150 ಕಡಪುಲ್ಲೆ ಅತ್ತಂದ್ರೆ ನಮಗೆ ಜಯ ಏರನ್ನ ಅಂದ ಹತ್ತು ಮಲ್ಪುಡು ಉಪ್ಪುನ ನೆತ್ತು. ನಿನ್ನ ಈ ಉಪದೇಶಡಿ ಇತ್ತು ಮಾತಾಯಿನಿ ಯಾವುಂಡ ಇಜ್ಜ ನಮ್ಮ ಶಂಕರ ಗಂಗಕ್ಕೆ ತಿಂಗಳಿಗೆ ಏತ್ ಕಡಪುರ ಕೇಂದ್ರ 50 ರೂಪಾಯಿ ಕಡಪುರ ಅಂಚಂಡ ಯಾಯಗೆ ಯಾವಜಿಗೆ ಬೇಗ ಯಾವೆ ನಂಕು ಪನ್ನೆ ಸುಲಭ ಆಪುಂಡು ಅಕ್ಕನ ಕಷ್ಟ ಅಕ್ಲಿಗೆ ಗೊತ್ತು. ನಿನ್ನ ಈ ಆಯ ದಾನ ಕಡ್ಪುರ್ಬೆ ಐಕ್ ನಮ್ಮಲ್ಲ ಕಡ್ಪುರ್ನ ನಿನ್ನ ಮಗೆ ದಾನೆ ಸಾಮಾನ್ಯ ದಾಯನ ಅಲ್ಲು ಪೋದು ಕುಡ್ಲಗ ಬೋದು ತಿಕ್ಕಿ ತಿಕ್ಕಿ ಚಾಲಿಲೇನು ಪೂರ ಕಲ್ತೊಂದು ಈತ ಮಾತ ಲಗಾಡಿದೆತ್ತೊಂದುಲ್ಲಿ ದಾನೆ ಇಂಕ್ ದಾಲ ಗೊತ್ತಿಜ್ಜ ಈ ರೀತಿ ಆಲಯನಕ್ಕೆ ಬಂತರು ಕಲ್ತು ದಾಲಯನಕ್ಲು ದಾಲ ನೂದೆಟ್ಟು ಒಂಜಿ ಉಪ್ಪು ನಮ್ಮ ಶಂಕರ ಗಂಗಕ್ಕೆ ತಿಂಗಳಿಗೆ ಏತ್ ಕಡಪು ಕೇಂದ್ರ 50 ರೂಪಾಯಿ ಕಡಪು ಅಂಚಂಡ ಯಾವ ಚಿಗೆಂಬೆಗೆ ಯಾವೆ ನಂಗೆ ಬನ ಸುಲಭ ಹಾಕು ಅಕ್ಲಂಗ ಅಷ್ಟು ಅಕ್ಲೇಗೆ ಹತ್ತು ಐಕ್ ಯಾನ್ ಲಗಾಡ್ಪುರೋಡ ನಿಗಲ ರಜ್ಜನ ಉಲೈಡ್ ಉಲೈಡ್ ಎಂಚಿನ ಪುರ ಮನ್ಪವರು ಇತ್ತೆ ಗೊತ್ತಾ ನಿಂಕು ಮೇರೆಗೆ ಮಗೆ ಕಲ್ಪದ ದುಡ್ಡು ಕಾಬ ಅವರ ಬಲ್ಲಿ ಇತ್ತ ಮಾತ ಮಲ್ಲಕ್ಲೆ ಜೋಕ್ಲೆನು ಬೋರ್ಡ್ ಒಂಜೊಂಜಿ ಕ್ಲಾಸ್ 3 ವರ್ಷ ಕುಲ್ಲವರಿಗೆ ಐಕ್ ಏರಿಯಾ ಬನ್ನ ನಿಕ್ ಇದು ಆಡಿರ ಬಂಡ ಅಪಗ ದಾಯ ದಾನೆ ಮಲ್ಪುಣು ಆಯ್ ಪನ್ಪುನ ಇನ್ನು ಪೂರ ಈಕೇನೊನ್ ಬಾ ಬುಕ್ಕೆ ಎನ್ನಡ ಬತ್ತದ ಮೂಲು ಪನ್ಪ ಆಯ್ ಟಕ್ಕು ಪನ್ವೆಂದು ವಾ ಗ್ಯಾರಂಟಿ ಡಿ ಪನ್ಪುಜ ಅವ್ವೆದೆ ಮಲ್ಪಡು ఒక ఎనడకి ఎన్నుదాయే అత్తుంబ తరణ మీసెందెప్పేనే దాయే అమ్మె సైదెంద ఈతుమల జీవ యానే మూల్ సైదేನೆ ಆಯ್ ಪಿರಾಯ್ದ ಅಂದಂದು ಆಯ್ ಪಿರಾಯ್ದಕ್ಕೆ ಮಲ್ಪಡಂದು ಎನ್ನ ಮಗೆ ಹೆಚ್ಚ ಮಲ್ಪಡ ಆಪುರನ್ನು ದಾಯತ್ತೆ ಅಲೆ ಕಡಪುರ್ ಚಿಂಡ ಎನ್ನ ನಗಾಂಡಲ್ಲಿ ಇದು ರೂಪಾಯಿ 150 ಕಡಪುರ್ಲೆ దాని దాని ఎన్న నగ ఆండలా కడపురుడే ఏరున నిన్న అమ్మనవ యాన్ పార్దినవే అత్త నిన్న కైకు బూరి బెట్టుకు నిక్కు హక్కు బతుండా ಅವು ಅಂಚನೆತ ಮಾಮ ನಮ್ಮ ಕಟ್ಟೆದ ಮರ್ಜಿಲ ಅಲ್ಲಿಯ ಸಂತಾನೋಡು ಪುಟ್ಟಿಯನ್ನು ಸೈ ಬತ್ತುಂಡು ಆಯಗ ಹಕ್ಕು ಈ ಹಕ್ಕನ್ನು ನಮ್ಮನ್ನು ಕೆರ್ಪಿನಿ ನಮ್ಮ ಸಂತಾನದ ಮಿತ್ತುಡು ಹಾಳು ಮಲ್ಪುನಿ ಎಲ್ಲೇ ಇಪ್ಪುನಾಗ ಜವಾಬ್ದಾರಿ ಅಂತ ತಿರುಗೇರ ಕಲ್ಪವನ ಏರಿಯಾ ನಿನ್ನ ಗುರು ಏರ್ ಬಣ್ಣ ಎನಿಕಿ ಉಂದುಗುರ ಏರುದಾಯ್ ಸತತ ಪೇಪರ್ಡು ಬರ್ಪುಂಡು ಪೇಪರ್ ದಾನ ದಾಳ ತಿಕ್ಕಿಜಿ ಐಕಾಯ ಬಾಡ್ಬೆ ಅವೆನ್ನು ಓದುದು ಈ ಲಂಚನೆ ಮನ್ಪುನಾನೆ ಕೋಪ ಮನ್ಪಡ್ಚಿ ಮಾಮ ಕೋಪ ಬರಂದೆ ಈ ಮನ್ಪುನಾಗ ಏರೆಗ್ಲ ಕೋಪ ಬರು ಅಲ್ಲಿಯ ಕಟ್ಟೆಡು ಮೋಸ ಕೊರ್ದು ಬಾಲೆಗ್ ಆಸ್ತಿ ಕೊರ್ರ ಎಡ್ಡೆ ಹಾಪುಂಡ
ಏಪ ನಿಕ್ಲಿಗೆ ಗುರ್ಕಾದಿ ಸ್ಥಾನ ತಿಕ್ಕುನುಂದೇ ಕಾಪುನ ಯಾನು ಏಪ ಪೋಪೆಂದೇ ಕಾಪುನ ನಿಕುಲು ನಿಕ್ಲಿಗೆ ಗುರ್ಕಾರ್ದಿ ಸ್ಥಾನ ತಿಕ್ಕುನಾಗ ಗೊತ್ತಾಪುನ ನಿಕುಲಿಗೆ ಏತು ಬಂಗ ಅಂದು ಅಂದ ಮಗ ಕೃಷ್ಣ ಇನ್ನೇನು ದಾನ ಮಲ್ಪೆರುಂಡು ಮಗ ಆರೆಗೆ ನೆರಿಯ ಬೊಡದಿ ಬಾಲೆರ್ಗೆ ಸಾಪ್ಯ ಬಂದಿ ಜಿಂಜಾವರೆ ಇಂದ ಎಲ್ಲೆಡ ಅಮ್ಮನ ಮೊಗ್ಗು ತಿನ್ನುದ ಅಮ್ಮ ಎಲ್ಲರೂ ಉಪ್ಪು ತಿನ್ನದ ಪುಣ್ಯ ದಾಂತೆ ಮೂಳು ಬತ್ತು ತೆಮ್ಮಲೆ ತಿಗರಂಕೆರಾಯ ಇಂದ ಮಗ ಕೃಷ್ಣ ಕಂಡನ್ನ ಪುಣ್ಯನ ಒಟ್ಟು ದಂಕೆರ ಆವತ್ತು ಮಗ ಈ ಆಡ ಪಾತೆರುಚಿ ದಾಯಿಗೆ ಈ ಆಡ ಪಾತೆರು ಬಾ ಆಯೇ ಕೆತ್ತಿಡ ಕೆಲೆಪುವೆ ಅಂಚಿತ್ನ ಅಂದ ಮಾಮ ಏರಿಯಾ ನಿಕ್ಕು ಮಾಮಾಜಿ ಮಲ್ಪಂದೆ ಕುಲ್ಲಲ್ಲು ನಿಖುಲು ನಿಖುಲೆಗ್ ಯಾನು ಪಾತೇರಿ ಅಂಡ ಕೋಪ ಬರ್ಪುಂಡ ಮಾಮ ಕೋಪ ಬರಂದೆ ಅಂದಂಬ ನೆಲ ಕಣ್ಮಂಗಲ ಯಾನು ಮಿನಿ ಪೆಟ್ಟು ಮಿನಿ ಕೊರುವೆ ಪೆಟ್ಟು ಮಿನಿ ಕೊರುವೆ ಪೆಟ್ಟು ಮಿನಿ ಕೊರುವೆ ಅಂದ ಕೃಷ್ಣ ಕುಡಲಗ್ಗೆ 100 ರೂಪಾಯಿ ಆಂಡಲ ಕಡಪುರುಡೆ ಈ 100 ರೂಪಾಯಿ ಆಂಡಲ ಕಡಪುರುಡೆ ಓಲ್ಲ ಕಾಂತು ಇನಿ 100 ರೂಪಾಯಿ ಮಂತದ ಕೊಪ್ಪೆ ಅಂದು ಪಂತೆ ಆವು ಅಂದ ಮಗ ಕೃಷ್ಣ ಓ ಮಾಮ ದಾನ ಇನ್ನೇ ಕಡಪುಲ ಮಗ ಅಂದ ಬಂಟು ಓ ಬಂಟು ನಾನೇ ಗೊತ್ತಿನಾರೆ ಯಾನು ಮೂಲೆ ಇತ್ತೆ ಕಂಪುನಾಯೇ ಮೂಲೆ ಇತ್ತದು ಮಲ್ಪಂದೆ ಇಪ್ಪೆಗೆ ಅಂಚನೆ ನಿನ್ನ ಕತೆ ಕೊಟ್ಟಿದ್ದೋರಿಪು ನನ್ನ ಏತೊಂದುಂಬೆ ನನ್ನ ಒಂತೆ ಬಾಕಿಂಡು ದನಿಕುಲೆ ದಾದ ಒಂತೆ ಬಾಕಿ ಪೂರಾ ನೆಲಕ್ಕೆ ದೊರೆಯುಜಿ ನಿಕ್ಕು ಮಂಡೆ ಸಮ ಇಜ್ಜಿ ಯಾನ್ ಪನ್ನ ಕೈಕು ದೊರಿಪರ ಈ ಪೋದು ನೆಲಕ್ಕೆ ದೊರೆತೊಂದುಲ್ಲತ ಯಾನು ಎಡ್ಡೆ ಪೊಡಿ ದಿಂಜಾವರೆಂದು ಎಣ್ಣೆ ದಿನಿ ಗುತ್ತಿನಾರೆ ಹಾ ಅಂದ ಇತ್ತೆ ನಮ್ಮ ಜಯಕ್ ಮದ್ಮೇಲ್ ಪಡೊಂದು ಎಂಕೊ ಜಿಯಾಸೆ ಎಂಕ್ಲಾದ ಆರದೀರ್ಚಿ ಒಂಜಿ ಮನ್ಮಲ್ ಏಪ ಬರೋಳೆಂದು ಕಾತಂದುಲ್ಲೆ ಆಗ್ಲೇ ಎತ್ತಿ ಮದ್ಮೆ ಅಪ್ಪಿ ಬ್ಯಾಯ ಆಂಡತೆ ಇಂಚನೆ ಬುಡಿಪಿನ ದಾನೆ ಎಡ್ಡೆನ ಮದ್ಮೆ ಮಲ್ತಿ ಬುಕ್ಕ ಮಲ್ಲು ಬುಡುದು ಇಲ್ಲದೆ ಕುಲ್ಲುವೆನ ದಾನೆ ನಿಗರ್ ರಜ್ಜನಕಲು ಸೇರ್ದು ದಾದನ ಮಂತೊಂದು ಇಪ್ಪಿಲೆಗಾವನುಂಡತ್ತ ನೇ ಮುರಾಣಿ ಶಂಕರಕ್ಕನ ಮಗಲೆಲ್ಲ ಎತ್ತದು ಬೈದೇರು ಹೊನ್ನು ಏತು ಪೊರ್ಲಿ ವಾಗುಣತ ಒಂತೆ ಇಂಗ್ಲಿಷೇ ಕಲ್ತದಲ್ಲಿಗೆ ಒಂಜೆ ಮಗಳಿಗೆ ದಾನೆ ಆಯೇ ಕುಡ್ಲಕಬೋದು ತಿಕ್ಕಿ ತಿಕ್ಕಿ ಚಾಲಿ ಕಲ್ತಿ ಬೆಟ್ಟಿಗೆ ಮಲ್ಲ ಜನ ಹೇಗೆತ ಆಯ್ಡ ಯಾನ ನಿಕ್ಕೇ ಬಾತಿಡ್ಜಿ ಬಿಂಗಿರಿಲಕ ಮನ್ಪಿ ಶಂಕರಕ್ಕೆ ಮಕ್ಕಳು ನಮ್ಮ ಪಂಡಿ ಪೋದಿ ಕೊರುವೇರಂಡ ಆ ಪೊದ್ದು ಆವು ಮೋಕೆದ ಮಗಳಿಗೆ ಜಯಕ್ಕೆ ಬಂತಿನಿ ಮಿತ್ತಿಗೆ ಪೂರ ಆಲೆಗೆ ಎತ್ತಿಕೊಂಡುಗೆ ಬಾಕಿದ ಪೊದು ಕೇನರ ಬತ್ತಿನಕ್ಲಿಗೆ ನಾನು ದಾನೆ ಬನ್ನೊಡಿಯಾ ಶಂಕರಕ್ಕೆ ನಕಲು ಆಸ್ತಿ ಕೊರೆಂಡ ಬೊಕ್ಕ ಅವು ಆಲೆಗೆ ಎತ್ತಿಕೊಂಡುತ್ತೆ ಆಸ್ತಿ ಬುರಚಿ 90 ರೂಪಾಯಿ ದುಂಬು ಬ್ಯಾಗ್ ಕಟ್ನಕ ಅವತ್ತಂದೆ ಒನ್ನುಗು ವಜ್ಜದ ಬೊಟ್ಟು ಬೆಂಡವರು ಜಯಕೋಡಿ ಬೈದಿನ ಹೇಳಿದ ಆಯ್ಡನೇ ಇರಿಕೆನ್ಲೆ ಆಯ್ ಓಲಿ ಬತ್ತೇನ ಆಯ್ ಇಂಗ್ಲೀಷ್ ಕಲ್ತಿ ಬೆಟ್ಟಿಗೆ ಮಲ್ಲ ಜನ ಏನ ಆಯ್ಡ ನಿಕ್ಕೇ ಯಾನು ಪಾತಿರ್ಜಿ ಇನ್ನೇನು ಪೂರ ಕೇನಕ್ಕೆ ಎಂಕು ಓಲಿತ್ತನ ಬಿಸಿರು ಬರ್ಕೊಂಡು ಅಂಚಾಂಡ ಆಯ್ಡ ಯಾನೇ ಕೇನುವೆ ಆವ್ ಕೇನು ಹೋಟೆಲ್ ದು ಪಂಡರು ಹಾಟ್ ವಾಟರ್ ಬಂಡ ಬೆಚ್ಚನಿ ಓ ಕಣ
ಎಂದರೆ ತಯಾರುಂಡು ನೀರೇನಾ ಗಟ್ಟದ ಪರ ನೀಡಿದ್ದೆ ಕಣ ಇನಿ ಪಾಸ ಅಂಡಲ ಗಡ್ಡೆದಪ್ಪುನ ಮಗ ಪಾಸ ಶನಿವಾರ ಶಿಗೊಂಡೆ ಪೂರ ಹಳ್ಳಿ ದಗ್ಲೆಗ್ ಪೇಂಟೆ ದಗ್ಲೆಗ್ ಅವು ಒಂಜಿಲ ಇಜ್ಜಿ ಇನಿ ಮೂಲ್ ಪನರೆ ಈರುಳ್ಳರು ಕುಡ್ಲಡ್ ಪನರೆ ಏರುಳ್ಳೆರಮ್ಮ ಎಂಕ್ ಇಂದು ಏರೇನಪ್ಪ ಮಗ ಇಂದು ನಮ್ಮ ಜಾತಿದ ವರ್ತಿ ದೇಶಭಕ್ತಿದಿ ಮಿಸ್ ಸರೋಜಿನಿ ಮಿಸ್ ಎನ್ನುದು ದಾದಾವು ಮಗ ಮಿಸ್ ಪಂಡ ಮದ್ಮೆ ಅಪ್ನೆರ್ ದುಂಬು ಪೊಂಜವು ನಗ್ಲೆಗ್ ಮಿಸ್ ಪನ್ಪಿನಿ ಅಮ್ಮ ಅವುಪ್ಪಡ್ ಅಂದ ಮಗ ನಿಕ್ಕೊಂಜಿ ಮದ್ಮೆ ಅಲ್ಪಡೊಂದು ನಿನ್ನ ಅಭಿಪ್ರಾಯಕ್ಕೆ ನೆರವತ್ತೀನಿ ದಾನವಂತಾಯಿ ಎಂಕ್ ಈ ತೆಲ್ಯಾಡ್ ಮದಿಮೆದ ಅಗತ್ಯ ತೋಜುಜಿ ನಿಕ್ಕ ಅಗತ್ಯ ತೋಜಂದ ಅಗತ್ಯ ಇತ್ತು ಎಂಕ್ ದಾಳ ತೀರಿಸಿ ಒರ್ತಿ ಮನ್ಮ ಲೇಪ ಬರೋದು ಒಂದು ಕಾತಂದುಲ್ಲೆ ಅಮ್ಮ ಎಂಕ್ ಇತ್ತೆ ಮದಿಮೆ ಬೊರ್ಚಿ ದಾಯಪಂಡ ಎಂಕ್ ಸರೋಜಿನಿ ಎಂಕ್ ಕುಡ್ಲಾಡ್ ಹೊರ್ತಿ ಸರೋಜಿನಿ ಪಂಡ ಇಷ್ಟ ಉಂಡು ದಾಲಸೇಲ ಅಂದ ಮಕ್ಕ ನಿಕ್ಕೊಂಜಿ ಎಲ್ಲೆಡೆ ಮದ್ಮೇಲ್ ಪುಡುಂದು ಕಡಿರಮಗೆ ರಡ್ಡಾರಿ ಪಾಡುದು ಎನ್ನು ದಾಸೆ ಎಂಕ್ ದಾಲ ಎಂಕೀರು ಪನ್ನೆತ ಅರ್ಥನೇ ಆಪುಜಿ ಮುರಾಣಿ ಶಂಕರಕ್ಕೆ ಮಗಲನೆತ್ತದ ಬೈದರೆ ಎಂಕ್ ತೋಜಾರಿಗೆ ಪೊಣ್ಣುಲ ಬಲ್ಲೆನುಂಡು ಪೊಣ್ಣು ಕುರ್ಚು ತೆರ್ಮನೆ ಕ್ಲಾಸ್ ಕಲ್ತದಲ್ಲಿ ಒಂಜೆ ಮಗಳಿಗೆ ಮಿತ್ತದ ಗುಡ್ಕಾದಿಯೇ ಆಲೆಗೆ ಬದಿ ಗುಂಬು ಬದಿ ಬೋಡ ದುಂಬೆ ಬೋಡ ಕೊರ್ಪೇರಿಗೆ ಎಟ್ಟದಾಲ ಮೋಸ ಒಂದಿಗೆ ಎಂಕ್ಲೆಗಾವು ಎಂಕ್ ಕುಟ್ಲದ ಸರೋಜಿನಿ ಬೋಡು ಆಲ್ನ ಫೋಟೋಟೋರ ತೂಲಿಗೆ ಮೂಲು ಬಜ್ಜಿ ಕಪ್ಪು ಜೋಜೋಲು ಮಗ ಕಪ್ಪು ಅಂಡದಾನೆ ರಡ್ ಪೌಡರ್ದ ಬಾಟ್ಲಿ ಜಾಸ್ತಿ ಅವು ಲಂಬಲು ಬೊಲ್ಯನೆ ಉಲ್ಲಲೆ ಫೋಟೋ ಟಂಚ ತೋಜುನ ದಾಯ ಮಗ ಎಂಚ ಮಲ್ಪ ಅಕ್ಕಳು ನಮಕ್ಕೆ ಎಣ್ಣೆತ್ತಿ ಬದಿ ಕೊರುವೆರಾ ಬದಿ ಏರೆಗು ಬೋಡಮ್ಮ ಯಾನು ಅವು ಬುರ್ದು ದಸ್ಕತ್ಲ ಕೊರ್ತೆ ದಾನೆನ್ನಗ ಬದಿ ತೆತ್ತನಂದೆ ಮದ್ಮೆ ಆಪೆಂದೆ ಏರಡಕ್ಕೇಂಡಿ ದಸತ್ ಕೊರಿ ನಿಂಬೆ ನೆಕ್ಕಲ ಇಕ್ಲ ಸಾಲ ಅಂಡಲ್ಲ ತೆತ್ತದ ಕಲ್ಪಾಯಿನಿ ಆರು ಎಕ್ಕಡೆ ಬಂತೇರು ಆಯ್ ಮಲ್ಲೆ ತೋರೆ ಅತ್ತೆ ಅಂಬಡೆ ಇಂಬಡೆ ಇಂಪೆ ಎನ್ನದಿ ಅಂಚೆ ಮಲ್ತಾತ ಮಗ ನಿಕ್ಕುನು ಎಡ್ಡೆ ಬರೋ ಕಲ್ಪಾಯಿನತ ಎಂಚಿನಮ್ಮ ಕಲ್ಪಯ ಅಣ್ಣ ಅವನಿಕ್ಲ ಕರ್ತವ್ಯ ಇತ್ತೆ ನಿಕ್ಲೆಗ ಅಪ್ಪ ಅಮ್ಮನಕ್ಲು ಆಸ್ತಿ ಕೊಡ್ತಿದ್ದಾರ ಅಂಚನೆ ಇಂದುಲ ನಿಕ್ಲು ಏಪಲ ಕಲ್ಪೈನ ಬರವು ಶಾಶ್ವತ ಇತ್ತೆ ನಿಕ್ ರಾವೆ ಲೆಕ್ಕ ಬಿಟ್ಟು ನಿತ್ಯ ಅಂಕ್ಲನಿಕ್ಕೆ ಏನು ಅತಂದ ಅರ್ಥ ದಾನೆ ಪಾತ್ರ ಲೆಕ್ಕ ಪೋರ್ಚಿ ಇನ್ನ ಜೋಕ್ಲಾಟಿ ಇವತ್ತು ಇಂಚದ ಒಂದು ದಾನೆ ಒಂದು ಎನ್ನಲ ಒಟ್ಟಿಗೂ ಜೋಕ್ಲಾಟಿಗೆ ಮಲ್ಪಡ ಯಾನ್ ಪಣ್ಣಿನಕೇನು ಒಂತೆಂದನ ಅಪ್ಪಯ್ಯಗೆ ಜೀವದಪ್ಪನ ಅತಿರುವ ಈ ಮಂಡೆ ಕುಂಬತಿ ಲೆಕ್ಕ ಪಾತಿರುವ ಎನ್ನ ಬುದ್ಧಿ ವಿದ್ಯೆಲು ಪೂರ ಎನಡನೆ ಉಂಡು ಯಾಂದಲ ಬಲತ್ತು ಬಾಲೆ ಎತ್ತು ಎಂಕ್ ದಾಲ ಈರು ಪನ್ಪುನೆತ್ತ ಅರ್ಥನೇ ಅಪ್ಪುಜಿ ಇತ್ತೆ ಎಂಕ್ ಮದ್ಮೆ ಮಲ್ಪುಜರ ಅಮ್ಮ ಅವನತ್ತ ಈ ಬಂದ್ಬಿಡುತ್ತೆ ಕಡಿರ ಮಗೆ ರಡ್ಡು ಪಾಡ್ರೋಡು ಇಪ್ಪುನ ಎನ್ನ ಮಿತ್ತು ಮೋಕೆ ಇತ್ತಿನ ಮದಿಮೆ ಮಲ್ಪಲೆ ಅವ್ವೆ ಸರೋಜಿನಿ ಮದ್ಮೆ ಮಲ್ಪಲೆ ಎನ್ನಡ ಮೋಕೆ ಇತ್ತಿನ ಇಜ್ಜಿಂಡ ಯಾನು ಓಲಂಡಲ ಊರು ಬುರ್ದು ಪೋದು ನಿಕ್ಲ ಪುದಾಡು ಪಂಡದು ನಟ್ಟು ತಿನ್ಪೆ ಅವಳ ಕಷ್ಟ ಅಂಡ ಓವಂಡಲ ಗುವೆಲಿಗೆ ಪೋದು ಲಾಗಿದ್ದು ಜೀವದ ತೊನ್ಬೆ ಅಲೆ ಅಪ್ಪ ಬತ್ತೆ ನಾನೆಗೆ ನಿನ್ನ ಮಗೆ ಏರಾವುಗೆ ಆಯ್ ರಡ್ಡಟ್ಟಲ ಇಚ್ಚೆ ಆಯ ಕಲ್ತಿನ ಇಂಗ್ಲೀಷ್ ಆತ ಬುಕ್ಕದಾನೆಗೆ ಆಯ್ ಗೆಡ್ಡೆನೆ ಕಲ್ತಿನಲ್ಲ ಅವಡಿಗೆ ನೆಡ್ದಲ ಎಡ್ಡೆ ಕಲ್ತನಲ್ಲ ಏರು ಮಿಸ್ ಸರೋಜಿನಿ ಅವಡಿಗೆ ಮಿಸ್ ಸರೋಜಿನಿ ಉಂದ್ಯಾನು ಫಸ್ಟ್ಗೆ ಎನ್ನ ಪೊಂಜೋನಕ್ಲೆಗಲೇ ಮೀಸೆ ಬರ್ಪುಂಡ ಅಂಚತ್ತಿ ಮದ್ಮೆ ಒಂದು ಪೊಂಜ ಕಂಚ ಪನ್ಪಿನಿ ಮದ್ಮೆದು ಕಮೀಸೆ ತಾಂಡೋಡ ಇತ್ತೆ ದಾನೆಗೆ ಆಯ್ ಗವ್ವೆ ಪೋದಾವಡ ಆಯ ಆಲನ್ನ ತಂದೆ ಬೇತೆ ಎಲ್ಲನ ಮದ್ಮೆ ಮಲ್ಪುಚಿಗೆ
ಇಜಿನ ದಾದ ಅನ್ಪುವಿಗೆ ಇಜಿನ ಓಲಾಂಡ ಊಡುದು ಬುಡುದು ಪೋಪೆಗೆ ಅವಳ ಕಷ್ಟ ಗುವೆಲ್ಲಾಗಿ ಜೀವ ಎಪ್ಪೆಗೆ ನಿನ್ನ ಮಗೆ ಬಾರಿ ಚಲಕ್ಕುಲ್ಲೆ ಮಾರು ಇಂಥ ಬಂಡದ ಮದುವೆ ಅನ್ಪುಗ ಅಂದು ತೂಪುನ ತಾಯಿ ದಾನಿತ್ತೆ ಆಲೇನೇ ಮದುವೆ ಅನ್ಪುನಗೆ ಮದುವೆ ಅಪ್ಪೆಗೆನಾ ಈಗ ಆಲೆ ಅವಡಿಗೆ ಬದಿ ಬೋಡಿಸಿಗೆ ಆವು ಮದುವೆ ಅನ್ಪುಗ How do you feel, Sarojini, here? Very dull place. ಬೇಜಾರಾಗುಣೆ ದಿನನೇ ಬಾಪುಜಿ ಒಂಜಿ ದಿನ ಅನಗ ಒಂಜಿ ಯುಗತ್ತಲೆ ಕತೋಜುಂಡು ಅಂದೆ ಇರ್ನ ಇಲ್ಲಡು ಒಂಜಿಲ ಅರೇಂಜ್ಮೆಂಟ್ ಸಮ ಇಜ್ಜಿ ದಟ್ ಮೀನ್ಸ್ ಇಲ್ಲಿ ಸರ್ ಇಜ್ಜಿಂದ ಫರ್ನಿಚರ್ ಸಮ ಇಜ್ಜಿಂದ ಅತ್ತೆ ಇಲ್ಲ ಆಂಡಲ ನೆಲ್ಯೋ ಫರ್ನಿಚರ್ ಲಾ ಉಂಡು ಅದು ಓಲ್ಡ್ ಫ್ಯಾಷನ್ ಔಟ್ ಆಫ್ ಫ್ಯಾಷನ್ ದೆಪ್ಪುನ ಕುರ್ಸು ಓಲುಂಡಿ ಡೈನಿಂಗ್ ರೂಮ್ ಓಲುಂಡಿ ఒక ಒಂಜಿ ಬಾತ್ರೂಮ್ ತೂಂಡ ಯಾವ್ ಇಂಚ ಮಾತ ಇಟ್ಟಿಡ ಯಾನು ಬರ್ರೇನೇ ಬೈದುವೆ ಎಂಚಲ ಈ ಕಲ್ದಿನಲ್ಲ ಬತ್ತನೆ ಸುಧಾರಣೆ ಮಲ್ಪುಗೆ ಒಂದು ನೆಲ ಬರ ಇಲ್ಲಿ ದೆಕ್ಕೆರ ಮಾತಾರಗಲೆ ಹಾಕೊಂಡು ನಮ್ಮ ಕುಡ್ಲಗೋದು ಓಲಾಂಡ ಬಂಗ್ಲಾದೇಶ ಒಂದು ಕುಲ್ಲುಗಾನ ಅಪ್ಪಯ್ಯ ಮಿನಿಗೆ ಎಂಡರ ತರಕ್ಕೆ ತೂದಿವೇರು ಒಂದೇ ಮನಿ ಪಂದೆ ಕುಲ್ಲುವನ ಎಂಚೆಂಚಿನ ಸುಧಾರಣೆ ಉಡುಪನು ತುಕ ಗೇಟ್ ಸಮ ಆವೋಡು ಡೈನಿಂಗ್ ರೂಮ್ ಆವೋಡು ఒక ಒಂಜಿ ಬಾತ್ರೂಮ್ ಬೇತೆನೇ ಆವಡು ಬಾತ್ರೂಮ್ ಒಂಜಿ ಬೇತೆನೇ ಆವಡು ఒక ಮಾತಾಡ್ಲಿತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಆಫೀಸ್ ಕೆಲಸಗು ರಡ್ಡಿ ಜನ ಅಟಿಲ್ ಮಲ್ಪರ ರಡ್ಡಿ ಜನ ಕುಕ್ಕು ನಕಲಿ ಉಲೈದ ಕೆಲಸಗು ರಡ್ಡಿ ಜನ ಪಿಡೈದ ಕೆಲಸಗು ರಡ್ಡಿ ಜನ ಇಂಚ ಮಾತ ಇಳಿಯಲ್ಲಡೆ ಆವಡು ದಾ ಇಂಚಿನ ಸುಧಾರಣೆಗೆ ಎನರ್ದಲಂದಿಜ್ಜಿ ಐ ಡೂ ಅಡ್ಮಿಟ್ ಬಟ್ ಒನ್ ಥಿಂಗ್ that remember ದಾನೆನ್ನಗ ಎನ್ನ ಅಪ್ಪ ಅಮ್ಮನಗ್ಲ ಮನಸ್ಸಿಗೆ ಬೇನೆ ಮಲ್ಪಡ ಏರಿಗೂ ಬೋಡು ಅಕ್ಲೆಡ ಪಾತೇರು ಜಾಂಡೆ ನಾನ್ಸೆನ್ಸ್ ದಾದ ಪಾತೇರು ಅಕ್ಲೆಡ ಪಾತೇರು ಜಡ ಅಕ್ಲೆಡ ಕೇನ್ ಜಡ ಅಗ್ಲ ಮನಸ್ಸು ಎಂಚಾವು ಎಂಕ ಇತ್ತ ಇರು ದೂರ ಲಕ್ಕ್ಯಾರು ಎಂಕ ಗುಡ್ಲಾಗ ಪೋರೆಂಡು ಭಯ ಬರ್ಪೆ ಎಂಕೊಂತೆ ಸಾಮಾನು ಕಣವರ ದಾದ ಪೌಡರ್ ಅತ್ತ ಕಣ್ ಬರ್ಪೆ ಒಂಜಿ ಪೌಡರ್ ಒಕೊಂಜಿ ಸಾಬೂನ್ ಒಂಜಿ ಬೆಟ್ಟಿಗೆ ಒಕೊಂಜಿ ಹೊಸ ನಮೂನೆದ ನೆಕ್ಲೆಸ್ ಒಕೊಂಜಿ ಮನಿ ಪರ್ಸ್ ಒಕೊಂಜಿ ಚಪ್ಪಲಿ ಈತ ಮಾತ ಬೋಡು ಇಂದು ಪುರ ನೆನಪಾಂಡ ಕಣ ಬರ್ಪೆ ಯಾನೊಂಜಿ ಲಿಸ್ಟ್ ಮೆಂತಿದೆ ಇನ್ನು ಕೊರ್ಪೆ ಅಂದೆ ಜಯಗೆ ಮದ್ಮೆ ಆದ 10 ವರ್ಷ ಆವೋಡ ಆಯನ ಅಪ್ಪೆ ಅಮ್ಮೆ ತೀರ್ದು ಪೋದು ಇಲ್ಲದ ಮಾತ ಕಷ್ಟಲು ಆಯ ತರೆತ ಮಿತ್ತು ಬೂರುಂಡು ರಡ್ಡು ಬಾಲೆಲ ಅಮ್ಮೆ ಅಪ್ಪೆ ಆಯೆ 10 ಕಷ್ಟೋಡು ಇತ್ತುಂಡೆಲ ಸರೋಜಿನಿ ಪೊಸ ಜೀವನೋಡು ಉಪ್ಪುವಲು ಒಂಜಿ ದಿನ ಸರೋಜಿನಿ ಪೇಪರ್ ಓದೊಂದು ಇಲ್ಲಡೆ ಕುಂದೋದಲು ಅದಗ ಬಂಟು ಬರ್ಪೆ ನಿಂಗುದಿ ಮರ ಒಲ್ಲ ಉಂಡ ಅಂದ ಇಂದು ನಾಡೊಂದು ಪೋಯ್ನಿ ನಿಂಗುದಿ ಮರ ದಾಯಮೇನಿಕ್ ತರಕ್ಕು ಪಾಡೊಂದು ಜೀವ ಬುಡು ಇತ್ತದ ನಡೆತೊಲೆ ಎಂಕು ತೂವರೆ ಆಪುಜಿ ಅಮ್ಮ ಇರಿ ಅಕಡೆ ದೂರ ಪೋಯ್ನಿ ಗಾಲಿಗೆ ಎತ್ತೋನೇರೆ ಗಾಲಿ ತಿನಿಪಿನಿ ದಾಯೆ ಇಲ್ಲಡು ಗಂಜಿ ಇಜ್ಜ ಅವನಿಕ್ಕು ದಾಯ ಪೆಂದಾಗ ಹೌದಾಯ್ತಮ್ಮ ಮೇಜಿದ ಮೇಲಿಡು ಅವು ಅತ್ತರ್ದಯೆ ಗಾಡಿಗೂ ಪಾಡ್ರೇನಾ ಅತ್ತವೆ ಅವು ಪರಿಮಳ ದ್ರವ್ಯ ಅಮ್ಮ ಅವೇನು ತರಕ್ಕೆ ಪಾಡೊಡ್ಚಿ ಎಂಕುಲು ಎಡ್ಮೆದೆನ್ನೆ ಪಾಡೊಂದು ಕಣ್ಣುಡು ತೂಪಿನಿ ನಡುಪಡೊಂಜಿ ಕಾಲ
ದಾನಂಬೆ ಬಾರಿ ಪಾತ್ಯಾರ್ವಾ ನಾನು ಅರ್ದಿಂಚ ಈ ಎಂಕ ಕೆಲಸಕ್ಕೂ ಬರ್ತಿಪ್ಪೋ. ಅಮ್ಮ ಎಂಕು ಬಿಸ್ಕೆಟ್ ಕುಕ್ಕುಡ ಗಣೆ ಆಯೇ ಇಜ್ಜೆ ಕುಕ್ಕು ಓ ಕುಕ್ಕು ಹಾಲೆ ಬುಲಿ ಬುಲಿ ಕೇಳಿಜ ಈ ಒಡೆಗ ಯಾರತ್ತ ಕಾಫಿ ಮಲ್ತೊಂದಿತ್ತೆ ಕಾಫಿ ಮಲ್ತಾಂಡ ತಿನ್ನರದಾಯ ಮಲ್ತಿಜ ಕಾಫಿ ತಯಾರುಂಡು ತಿನ್ನದೇ ಇರು ಪಂಜರ್ ಕೋಡ ತಿನ್ನದು ಬೋಡಾಯ ನಾ ತಿನ್ನತ್ತಾರೆ ನಾನು ದೀದಿ ಎಂಕು ಬಾರಿ ಮಲ್ಲ ಡಿಸ್ಪಿನ್ಸ್ ಅಂತೆ ಪೋ ನಾನು ಅರ್ದಿಂಚೆ ಏನ್ ಕೆಲಸ ಒಟ್ಟಿ ಗೆಟ್ ಔಟ್. ಸರ್ವೆಂಟ್ ಓ ಸರ್ವೆಂಟ್ ದಾನಿಯಮ್ಮ ಆಫೀಸ್ ರೂಮ್ ಕ್ಲೀನ್ ಅಂಡ ಅಪ್ಪೆ ಸಾವು ದುಂಬೆ ಆತುಂಡು ಆಫೀಸ್ ರೂಮ್ ಬೇ ಅಂಚನ ಈ ರೀತಿ ಜರುಂದಾಡಿತ್ತಜ್ಜಿ ಯಾನಿತ್ತಿದ್ರೆ ನಿ ಕಡಿ ಬರಾಬುಜ ಏಪಲ ಒಂಜಿ ರೂಮ್ ಕ್ಲೀನ್ ಅನ್ ಬರಾಬುಜಿ ಸೂನು ಪಾಲಿಸ್ಮೆಂಟ್ ಬರಾಬುಜಿ ನಿನನ್ನು ದೀದಿ ನೊನೆ ಅನ್ಬುಜಿ ಪೋ ಗೆಟ್ ಔಟ್. ಅಮ್ಮ ಯಾನ್ ಯಾನ್ ಬಾಯ್ ಬಾಯ್ ದಾನಿಯಮ್ಮ ಬೇಬಿ ನಿಕ್ಕು ತುವಾನ್ ರಾಬುಜ ಬಕ ಟೈಮ್ ಇಡು ಫುಡ್ ಬರ್ ರಾಬುಜ ಯಾನ ದಾನಿ ಮಲ್ಪಿನಿ ಅಮ್ಮ ಬೇಬಿ ಯಾನು ಪಂಡಿಲಕೇನು ಜವು ಪಂಡಿನೇ ಓಡಿ ಜಿನ ಯಾರನ್ನ ಇರ್ಪರೆ ಅಂದಾಯ್ತು ಸೈಪಿನಿ ನಿಕ್ಕು ಕೆಲಸ ಅನ್ಪರ್ತು ಈ ಕಾನೂನು ಆತೇರ್ವಾ ಕಾನೂನು ದಾಯಿ ಪಾತ್ಯರ್ನ ಇತ್ತಿ ಸಂಗಾತಿ ಪಂಡೆ ಬಾಯ್ ಮುಚ್ಚಿರ ನಾನು ಅರ್ದಿಂಚ ಏನ್ ಕೆಲಸ ಕೊಡ್ತಿ ನಾನು ಅರ್ದಿಂಚ ಮಾತೇರ್ಲೈತೆ ಕೆಟ್ಟಾಡ ಅನ್ಕೋ ಬುಲಿಪುನಿ ಅಮ್ಮ ಎಂಕ್ ತಿನ್ನಲ ಕೊಲ್ಚೇರು ಬೊಕ್ಕ ಲಕ್ಕಾಗದು ಗೊಪ್ಪ ಇತ್ತದಾಯಿ ಕುಟ್ಟಿನಿ ಆರು ಹಾರ್ಮೋನಿಯಂ ಬಾರಿ ಸೊಂದಿತ್ತೇರು ಅಡೆ ಪೋದು ತಿನ್ನರೆ ಕೇಂಡೆ ಐಕು ಕುಟ್ಟಿಯರು ಅಂದ ಇತ್ತೆ ಈ ಕುಲ್ಲು ಯಾಕೇಂದ್ರೆ ದಾದ ಬಂದು ನಕ್ಕೊಂಡು ದಾಯಿ ಬುಲಿಪುನ ಯಾನು ಅಜ್ಪೋಡ್ಸೋಡ್ದಿಂಚಿ ಕೆಲಸ ಇತ್ತೆ ನಾನು ದೆತ್ತು ಪಾರ್ದೇರು ಅಂದ ಬಂಟು ನಿನಲ್ಲದೆತ್ತಲ ಬಲೆಗ್ ದಾದಾತನ ಬಲೆಗ್ ಜೋಕ್ಲೆ ಕೊಂಜಿ ಬಿಸ್ಕೆಟ್ ಕೊರರೆಲ್ಲ ಪುಜಿ ದಾನೆ ಮೈ ಬಗ್ಗುಜ ದಾನೆ ಈಗಂದು ಬರ್ತೀನಿ ನಿನ್ನ ಮಿತ್ತು ದಾದ ನನ್ನ ಕ್ರಿಮಿನಲ್ ಕೇಸ್ ವಾರದಲ್ಲಿ ಬಲ್ ದಾಯ ಇಂಚ ಮಲ್ಪಲ ಅತ್ತು ಬಲೆಗ್ ದಾದ ಆತನ ಇತ್ತೆ ಯಾನ್ ದಾದ ಅನ್ಪೋಡು ನೆನ್ಪುರ ತೂವರೆ ಒಂಜಿ ಜನನೇ ಬೋಡು ಇದು ರಜೆ ನಿತ್ಯದಾರನೆ ಬತ್ತನ ಕೋಡೆ ಅಮ್ಮ ಏನಾನು ಕೆಲಸ ಹೊಡೆದೇ ಇದ್ದೀರಿ ಪಾಕ ಸಮಯದಿಂಚಿ ಯಾನ ಮೂಲು ಕೆಲಸ ಮಂತಂದುಲ್ಲೆ ಏನಾನು ಕೆಲಸ ದೀನಾರ ಈರೆ ಎರಡಂಜಿ ಪಾತ್ಯರ ಪಂಡುರುವೆ ಎಂದು ಬತ್ತನ ನೀನನೆ ಕೆಲಸ ದೈದನದಾಯೇ ಅರೆ ಅರೆ ಕಾಪಿ ದೊಟ್ಟಿಗೆ ಅರೆಗೆ ಬೋಡಾಯನ ತಿಂಡಿ ಮಲ್ತಿಜಿಗೆ ಬಲ್ಲ ನಿಮ್ಮಲ್ಲ ಕ್ರಿಮಿನಲ್ ಕೇಸ್ ಮಲ್ತು ಬಿಡಿಯಲ್ಲ ದಾದ ಅನ್ಪುನ ನೆನ್ಪುರ ತೂವರೊಂದು ಜನನೇ ಬೋಡು ನಿಕ್ಲಿತ್ತೆ ಪೋದು ನಿಕ್ಲ ಕೆಲಸ ಮನ್ಪ್ಲೆ ಅಮ್ಮ ನೆರ್ಪೇರು ನಾನ್ ಸೆನ್ಸ್ ದಾನೆ ಪಾತಾರು
ಅವ ಅಲ್ಲ ಇಲ್ಲ ಎಲ್ಲ ಇಲ್ಲ ಯಾ ಪನ್ನಿನಕ್ಕೆ ಎಂಡೋಡು ಇಜಿನ ಆಲ್ ಪನ್ನಿನಕ್ಕೆ ಏನ್ ಬರ ಕೋಲೆ ನಿಖಿಲ ಕೆಲಸ ಅನ್ಪ್ಲೆ ₹80 ಪಾರ್ಸಲ್ ನೋಟ್ 60 ಅಂದ ಲೀಸ್ಟ್ ಕೊರು ಟಾಯ್ಲೆಟ್ಸ್ ಒಂದಿ ಸೋಪ್ಸ್ ರಡ್ಡು ಪೌಡರ್ ಪಾನ್ಸ್ ಕ್ರೀಮ್ ಮನಿ ಪರ್ಸ್ ಬ್ರೋಸ್ ಡ್ರೆಸ್ಸಿಂಗ್ ಸೆಟ್ ಬಲ್ ಪೂರ ಎಣ್ಣ ಪುದಡ್ ಪಾರ್ದಲು ಬಲಿಗೆ ದಾಯಿ ಈತು ಕೊಡು ಬಲ್ ಒಂಜಿ ವಾನಮ್ನದ ಪೊಂಜವ ಕುಂಕುಮ ಜರ್ಮನ್ ಇರ್ದು ತರ್ಪದಲ್ಲ ದಾದ ಅನ್ಪೊಡಿ ಅನ್ಬಲಿಗೆ ಅವು ಬರ್ತಾನೆ ನಾನ್ಸೆನ್ಸ್ ಅಂದೆ ನಾನ್ಸೆನ್ಸ್ ದಾಯ ಅಕ್ಲೇನು ಬೇಲೆ ಇರ್ದೆ ಇದನ್ನ ಅಕಲೇನ ಫ್ಯಾಷನ್ಗೂ ಪೂರ ಮಕ್ಕರ್ ಮಲ್ಪೇರು ಫ್ಯಾಷನ್ಗೂ ಮಕ್ಕರ್ ಮಂತೇಂಡ ಅಕ್ಲೇನು ತೆತ್ತೇಂಡ ಅಕ್ಲ ಬಂದಿಗೆ ಹಾಕಿನ ಲೆಕ್ಕಾವು ಎಂಕಲ್ನ ಮರ್ಯಾದೆ ಹೊರಿಪಾಡ್ಚ ಮರ್ಯಾದೆ ಹೊರಿಪಾರ ಆಗ್ಲೇ ನಂಚ ಬೇಲೆ ಇಡ್ದೆಪ್ಪು ನಾನು ನಮನ ಮರ್ಯಾದೆ ಹೊರಿಪಾರ ಇಲ್ಲು ಕೊಂಡ ಕಟ್ಟೊಲಿ ಅಂಡ ಮರ್ಯಾದೆ ಹೊರಿಪಾರ ಬುಜಿ ಅಮ್ಮ ಇಪ್ಪುನಾಗ ಎನ್ನ ತರೆ ಚೂರು ಸರಿ ಇಜ್ಜಂಡು ಅಮ್ಮನಕ್ಲು ಪೋದಾದ್ಯಕ್ಕ ಅಮ್ಮನಕ್ಲು ತೀರ್ದ್ಯಕ್ಕ ಅಕ್ಲ ಜವಾಬ್ದಾರಿ ಪೂರ ಎನ್ನ ಮಿತ್ತು ಪೂರ್ನಾಗ ಎಂಕ ಅವತೇರಿ ನಿಕ್ಕದಾಯಿ ತೆರೆ ಇಜ್ಜು ಗೊತ್ತಾಪುಜಿ ಈ ರೀತಿಯ ಪೂರಾ ಕಾನೂನು ಎನ್ನ ಮಿತ್ತು ಪಾಡುವಾರು ಅತ್ತೆ ಈ ದುಂಬು ಪೋಯ್ನಕ್ ಪಿರ ಬರ್ಪ ಗೊತ್ತಾಂಡ ಅಂದೆ ಈ ರೀತಿಯ ಪೂರ ಎನ್ನ ಮಿತ್ತೇ ಪಾಡುವಾರು ನಿನ್ನ ವಿದ್ಯೆಯನ್ನು ಏಪಲ ಮಿಸ್ಯೂಸ್ ಮಲ್ಪೊಚ್ಚಿ ಅಕಲೆ ಎನ್ನ ಫ್ಯಾಷನ್ ಮಕ್ಕಳು ಮಂತನ್ನ ಅಂದಾಜ ಅನ್ಬೋದು ಆಯ್ಗ ಸಮೇತ ಗೊತ್ತುಂಡು ಫ್ಯಾಷನ್ ಪೂರ ಮನ್ಪರಲ್ಲಿಂದ ನಿಕ್ಕ ಕಲ್ತಿನ ಲೆಕ್ಕ ಸತ ಗೊತ್ತುಚ್ಚಿ ಅಂದೆ ಈ ರೀತಿ ಪೂರ ಎನ್ನ ಮಿತ್ತಾಡು ಸಾಧಿಸಬಹುದು ಏಪಲ ಫ್ಯಾಷನ್ ಗೀಷನ್ ಪುರ ಮಂತಂಡ ನಮ್ಮ ಏಪಲ ಉದ್ಧಾರ ಅವರಿಜ್ಜಿ ನಮ್ಮ ವಿದ್ಯೆದ ಸಾಟಿಟ್ಕೊಂಡ ಏಪಲ ನಮ್ಮ ಎಡ್ಡೆ ಅಂತಿನಿಪ್ಪ ಪ್ರಜೆಗಳನ್ನೊಟ್ಟಿಗೆ ಸರಿ ಇಪ್ಪ ಆಂಡ ಈ ಫ್ಯಾಷನ್ ನೆಟ್ಟು ಪೂರಾ ಹಾಲಾದ ಗೋಪುಲು ಒಂಜಿ ಇಲ್ಲಿ ಸರಿ ಪಡಂಡ ಈ ಫ್ಯಾಷನ್ ಬುರ್ದು ವಿದ್ಯೆದ ಸಾಧಿಸಬಹುದು ಎಡೆಬುಟ್ಟ ನಿಖಲ ಕನ್ನದಿಂಜಾಯನಂಚಿನ ನಾಟಕ ವಿದ್ಯೆದ ತಾದಿ ಇವೊಂಜಿ ಪಾತ್ರದ ಅಭಿನಯ ಮಲ್ತರ ಮಾತ ಜೋಕುಲ್ಲ ಚಾವಡಿದ ದುಂಬತ್ತಕ್ಕೆ ಬರಡು ಮಾಡೋದಕ್ಕೆ ಅನ್ನೋದಿಲ್ಲ ಯಜಮಾನನ ಪಾತ್ರಡು ಮಿಂಚಿನಾರ ವೈಶಾಖ್ 7ನೇ ತರಗತಿ ಯಜಮಾನನ ಬುಡಿದಿನ ಪಾತ್ರಡು ಭವಿಚ್ 5ನೇ ತರಗತಿ ಯಜಮಾನನ ಗುತ್ತಿನಾರ ಬೊಕ್ಕ ಗುತ್ತಿನ ಕೆಲಸದಾಯನ ಪಾತ್ರಡು ಸುಖೇಶ್ 7ನೇ ತರಗತಿ ಊರುದ ಗುರಿಕಾರ ಅಂಚನೆ ಗುತ್ತಿನಾಯನ ಪಾತ್ರೋಡು ಅದ್ವಿತ್ 6ನೇ ತರಗತಿ ಯಜಮಾನನ ಅಕ್ಕ ಲಿಂಗುನ ಪಾತ್ರೋಡು ಆಯುಷ್ 5ನೇ ತರಗತಿ
ಯಜಮಾನನ ಸುರುತ ಮಗೆ ಜಯರಾಮನ ಪಾತ್ರಡು ಅದ್ವಿತ್ 7ನೇ ತರಗತಿ, ಜಯರಾಮನ ಬುಡಿದಿ ಸರೋಜಿನಿನ ಪಾತ್ರಡು ಅದೀಶ್ 4ನೇ ತರಗತಿ, ಜಯರಾಮ ಬೊಕ್ಕ ಸರೋಜಿನಿ ರಡ್ಡು ಜೋಕ್ಲಿನ ಪಾತ್ರಡು ಅಕ್ಷಯ್ 6ನೇ ತರಗತಿ ಬೊಕ್ಕ ಮನ್ವಿತ್ 5ನೇ ತರಗತಿ, ಯಜಮಾನನ ರಡ್ಡೆ ಮಗೆ ಭುಜಂಗನ ಪಾತ್ರಡು ಅದ್ವಿತ್ ಎ, ಯಜಮಾನನ ಇಲ್ಲದ ಕೆಲಸದ ಬಂಟುನ ಪಾತ್ರಡು ಭವಿತ್ ಕೆ, ಪೋಸ್ಟ್ ಮ್ಯಾನ್ನ ಪಾತ್ರಡು ಮನನ್ 5ನೇ ತರಗತಿ, ಯಜಮಾನನ ಮರ್ಮಯೇ ಕೃಷ್ಣನ ಪಾತ್ರಡು ಕೀರ್ತನ್ 6ನೇ ತರಗತಿ, ಸರೋಜಿನಿನ ಕೆಲಸದಾಯನ ಪಾತ್ರಡು ಶ್ರವಣ್ 7ನೇ ತರಗತಿ, ಸರೋಜಿನಿನ ಅಡಿಗೆದಾಯೆ ಕುಕ್ಕುನ ಪಾತ್ರಡು ಅನೀಶ್ 7ನೇ ತರಗತಿ, ಸರೋಜಿನಿನ ಕೆಲಸದಾಯೆ ಸರ್ವೆಂಟ್ನ ಪಾತ್ರಡು ಶಾನ್ 7ನೇ ತರಗತಿ. ನಿಕ್ಕಲೆದರು ಅಭಿನಯ ಮಲ್ತುಗೋರ್ನ ತುಳು ಹಾಸ್ಯಮಯ ನಾಟಕ ವಿದ್ಯದ ತಾದಿ ಪ್ರದರ್ಶನ ಮಲ್ತ ನಮ್ಮ ಊರದ ನಮ್ಮ ಈ ಒಂಜಿ ಶಾಲೆದ ಈ ಜೋಕ್ಲಿಗೆ ಒಂಜಿ ಜೋರದ ತಾಟಿದ ಹೊರಟು ಮಕ್ಕಳಿಗೆ ಅಭಿನಂದನೆ ಕೊರೊಂದಿಲ್ಲ ದಯಪಂಡ ನನ್ನ ಬುಳೆಪುರಂಚಿನ ಜೋಕ್ಲು ನಾನೊಂಜಿ ದಿನ ಮಲ್ಲ ನಾಟಕ ಕಂಪನಿ ಮಕ್ಕಳ ಅಭಿನಯ ಮಲ್ತ ತೋಜಿ ಪಣೊಂಚಿನ ಅವಕಾಶ ತಿಕ್ಕಡ ಪಂಡದು ಮಲ್ಲ ಶಾರದಾ ಮಾತಾಡಂಕ್ಲ ಬೇಡೊಂದು ನಿಕ್ಲ ಎಡ್ಡೆ ಭವಿಷ್ಯಗೋಸ್ಕರ ಮಲ್ಪ ಸೇರಿದ ಮಾತಿನ ಪರವಾದ ನಿಕ್ಲಿಗೆ ಅಭಿನಂದನೆ ಕೊರೊಂದು ಶತ ಸಂಭ್ರಮದ ಇನ್ನು ಚಿನ್ನರ ಉತ್ಸವದ ಈ ಒಂಜಿ ಲೇಸದ ಅಕೇರಿದ ನಾಟಕ ವಿದ್ಯದ ತಾದಿನ ಬಾರಿ ಪೊರಲು ಮಲ್ತುಕೊರ್ನ ಈ ಶಾಲೆದ ಮಾತ ಪ್ರತಿಭೆಗಳಿಲ್ಲ ಕುಡರ ಜೋರುದ ತಾಟಿದ ಹೊರಟು ಧನ್ಯವಾದ ಕೊರೊಂದು ಈ ಒಂಜಿ ಶತ ಸಂಭ್ರಮದ ಸುರೂತ ದಿನತ ಲೇಸಿಗೆ ಇದರ ಮುಂದೆತ್ತ ನಿರ್ದೇಶನ ಮಲ್ತನಾಕ್ಲು ಈ ಶಾಲೆದ ಹಿರಿಯ ಶಿಕ್ಷಕಿ ಶ್ರೀಮತಿ ಶೀಲಾವತಿ ಕೆ ಬಕ್ಕ ಸಹ ಶಿಕ್ಷಕಿ ಐಶ್ವರ್ಯ ಮೇಡಮ್ ಮೆಕ್ಲೆಗಳ ಒಂಜಿ ಜೋರದ ತಾಟಿದ ಅಭಿನಂದನೆ ಕೊರೊಂದುಲ್ಲ ಅಭಿನಯ ಮಲ್ತನ ಮಾತ ಜೋಕುಲೆಗಳ ನಿಖಲ್ನ ಉಜ್ವಲ ಭವಿಷ್ಯಕ್ಕೆ ಕುಡೋರ ತಾಟಿದ ಅಭಿನಂದನೆ ಕೊರೊಂದು ಈ ಲೇಸಿಗೆ ಮುಗಿತಿಲ್ದ ಚುಕ್ಕಿದಿ ಒಂದುಲ್ಲ ಎಲ್ಲದ 2ನೇ ದಿನ ತಾಕ್ ಲೇಸಿಗೆ ಮಾತಿರಲ್ಲ 8 ಗಂಟೆಗೆ ಸರಿಯಾದ ಉಪಸ್ಥಿತರಿಪ್ಪೋಡು ಅಂಚನೆ ನಮ್ಮ ಈ ಊರದ ಈ ಒಂಜಿ ಶತ ಸಂಭ್ರಮ ಲೇಸಿನ ಪೊರಲು ಮಲ್ಪರ ಬಾರಿ ದೂರದ್ದು ಜೋಕ್ಲಿಗೆ ಆಟಿಗೆ ಒಂದು ತೊಟ್ಟಿಲ್ ಬಕ್ಕ ರೈಲದ ಒಂಜಿ ಎಂಟರ್ಟೈನ್ಮೆಂಟ್ ಕೊರ ಬರ್ತದೇರು ಐಕಲ್ ಜೋಕ್ಲು ಪೂರ ಬಾಳಬಾಡಿದ ಅಕ್ಲೆಲ್ಲ ಒಂಜಿ ಪ್ರೋತ್ಸಾಹ ಮಲ್ಪಡ ಬಣ್ಣದ ಏನೊಂದಿಲ್ಲ ಎಲ್ಲದ 2ನೇ ದಿನದ ಕಾರ್ಯಕ್ರಮ ಬುಳ್ಪುಗು ನಾಗೇಶ್ ಪ್ರಭು ಮೇರ್ನ ದೀಪ ಪ್ರಜ್ವಲನೆ ಇರ್ದು ಶುರು ಆಪಡು 5 ಬಕ್ಕ ಹೈಸ್ಕೂಲ್ ವಿಭಾಗ ಬಕ್ಕ ಹಿರಿಯ ವಿದ್ಯಾರ್ಥಿಗಳ ಬಕ್ಕ ಊರ್ದಕ್ಕಲಿರ್ದು ಛದ್ಮವೇಷ ಸ್ಪರ್ಧೆ ನಡಪರೋಡು.